ಹಾಗಿದ್ರೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಏನಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ಗೆ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದಂತಹ ಬಿಜೆಪಿ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಇಲ್ಲಿ ತಳ್ಳಲ್ಪಟ್ಟಿದೆ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದು ಯಾರು ಅಂತ ಹೇಳಿದ್ರೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ಲ ಎನ್ನುವಂತಹ ಕಾರಣಕ್ಕೆ ನಾನು ಕಾರ್ಯಕರ್ತರ ಧ್ವನಿಯಾಗಿ ಪಕ್ಷೇತರನಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ ಎನ್ನುವಂತಹ ಒಂದು ಮಾತಿನ ಮೂಲಕ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಅರುಣ್ಕುಮಾರ್ ಪುತ್ತಿಲ್ ಅವರು ದ್ವಿತೀಯ ಸ್ಥಾನವನ್ನ ಇಲ್ಲಿ ಪಡೆದುಕೊಂಡಿರುವಂತದ್ದು. ಅವರಿಗೆ ಪ್ರಬಲ ಸ್ಪರ್ಧೆಯನ್ನ ಕೊಡ್ತಾ ಹೋದಂತಹ ಬಿಜೆಪಿ ಇಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದು. ಆದ್ರೆ ಒಂದು ಲೆಕ್ಕಾಚಾರವನ್ನ ಪ್ರತಿಯೊಬ್ಬರು ಕೂಡ ಇಲ್ಲಿ ತ್ರಿಕೋನ ಸ್ಪರ್ಧೆ ಏನು ಏರ್ಪಟ್ಟಿತ್ತು, ಈ ಪ್ರತಿ ಅಭ್ಯರ್ಥಿಯ ಬೆಂಬಲಿಗರು ಕೂಡ ತಮ್ಮದೇ ಆದ ಒಂದು ಲೆಕ್ಕಾಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಲೆಕ್ಕಾಚಾರದಲ್ಲಿ ಗೆದ್ದಿದ್ರೆ ಬಿಜೆಪಿ ಅವರು ಹೇಳುವಂತಹ ಮಾತು, ಪಕ್ಷೇತರ ಅಭ್ಯರ್ಥಿ ಮತ್ತು ಬಿಜೆಪಿಯ ಲೆಕ್ಕಾಚಾರವನ್ನ ಗಮನಿಸಿದ್ರೆ ನಮಗೆ ಹೆಚ್ಚು ಮತ ಬಂದಿದೆ, ಹೀಗಾಗಿ ಇಲ್ಲಿ ಬಿಜೆಪಿ ಗೆದ್ದಿದೆ ಅನ್ನುವಂಥದ್ದು. ಇನ್ನು ಪಕ್ಷೇತರ ಅಭ್ಯರ್ಥಿಯ ಬೆಂಬಲಿಗರು ಹೇಳೋದು ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಪಕ್ಷೇತರವಾಗಿ ನಿಂತು ಯಾವುದೇ ಒಂದು ರಾಜಕೀಯ ಬಲ ಇಲ್ಲದೆ ಅಥವಾ ಯಾವುದೇ ಹಣದ ಬಲ ಇಲ್ಲದೆ ನಾವು 62,000 ಮತಗಳನ್ನ ಪಡೆದುಕೊಂಡಿದ್ದೇವೆ, ಇದು ಸಾಮಾನ್ಯ ವಿಷಯ ಅಲ್ಲ, ಹೀಗಾಗಿ ಇಲ್ಲಿ ನಮ್ಮದು ಸೈದ್ಧಾಂತಿಕ ಜಯ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಪುತ್ತೂರು ಕ್ಷೇತ್ರದಲ್ಲಿ ಅಸಲಿಗೆ ಗೆದ್ದವರು ಯಾರು, ಸೋತವರು ಯಾರು, ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು. ಹಾಗಿದ್ರೆ ಏನಾಯ್ತು ಪುತ್ತೂರಲ್ಲಿ? ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶವೇ ನೋಡ್ತಾ ಇತ್ತು ಪುತ್ತೂರಿನ ಯಾಕಂತ ಹೇಳಿದ್ರೆ ಪುತ್ತೂರಿಗೆ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬಂದಿದ್ರು, 2 ಪಕ್ಷಗಳಿಂದ ಬಂದು ಇಲ್ಲಿ ಪ್ರಚಾರವನ್ನ ಮಾಡಿದ್ರು, ಎಲ್ಲವೂ ಕೂಡ ಆಗ್ತಾ ಇತ್ತು, ಪ್ರಚಾರದ ಭರಾಟೆ ಜೋರಾಗಿಯೇ ಇತ್ತು. ಹೈ ವೋಲ್ಟೇಜ್ ಕ್ಷೇತ್ರ ಎನ್ನುವಂತ ಒಂದು ಹೆಸರು ಕೂಡ ಪುತ್ತೂರು ಕ್ಷೇತ್ರಕ್ಕೆ ಬಂದಿತ್ತು. ಹಾಗಿದ್ದಾಗ ಫಲಿತಾಂಶ ಹೇಗಾಯ್ತು, ಮುಂದಿನ ಲೆಕ್ಕಾಚಾರಗಳೇನು, ಎಲ್ಲದರ ಬಗ್ಗೆ ಕೂಡ ಮಾತನಾಡಬೇಕು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಇರುವಂತವರು ಬಿಜೆಪಿಯ ವಕ್ತಾರರಾಗಿರುವಂತಹ RC ನಾರಾಯಣ್ ಅವರು, ಅದೇ ರೀತಿ ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ ಅಮಳ ರಾಮಚಂದ್ರ ಅವರು, ಕಾಂಗ್ರೆಸ್ ವಕ್ತಾರರು, ಅದೇ ರೀತಿ ಅರುಣ್ ಪುತ್ತಿಲ್ ಅವರ ಪರವಾಗಿ ಮಾತನಾಡೋದಕ್ಕೆ ಇಲ್ಲಿ ಚಂದ್ರಹಾಸ ಈಶ್ವರಮಂಗಲ ಅವರು ಜಾಯಿನ್ ಆಗಿದ್ದಾರೆ ಅತಿಥಿಗಳಾಗಿ. ಮೊದಲಿಗೆ 3 ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾತುಕತೆಯನ್ನ ಮಾಡೋಣ, ವಿಶ್ಲೇಷಣೆಯನ್ನ ಆರಂಭ ಮಾಡೋಣ. ಅದಕ್ಕೂ ಮುನ್ನ ಚುನಾವಣೆ ಘೋಷಣೆಯಾದ ಬಳಿಕ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದಂತಹ ಬಳಿಕ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನಾಯಿತು, ನಾಮಪತ್ರ ಸಲ್ಲಿಕೆಯಿಂದ ಫಲಿತಾಂಶ ಬರುವವರೆಗೆ ನಡೆದಿರುವಂತಹ ಒಂದು ಒಟ್ಟು ವಿದ್ಯಮಾನಗಳೇನು, ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ವರದಿ ಇದೆ. ಆ ವರದಿಯನ್ನು ನೋಡಿಕೊಂಡು ಬಂದು ನಮ್ಮ ಚರ್ಚೆಯನ್ನ ನಾವು ಆರಂಭ ಮಾಡೋಣ. ಮಾಡಿದ ಹೈ ವೋಲ್ಟೇಜ್ ಕದನ ಕಣ. ಬಿಜೆಪಿ ಆರ್ಎಸ್ಎಸ್ನ ಭದ್ರಕೋಟೆಯಾದ ಕರಾವಳಿಯ ಕ್ಷೇತ್ರಗಳಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾದ ಕ್ಷೇತ್ರ. ದಕ್ಷಿಣ ಕನ್ನಡದ 2ನೇ ದೊಡ್ಡ ವಾಣಿಜ್ಯ ನಗರ ಎನಿಸಿರುವ ಪುತ್ತೂರು ಕೋಮು ಸೂಕ್ಷ್ಮ ಪ್ರದೇಶವೂ ಹೌದು. ಪುತ್ತೂರಿನಲ್ಲಿ ಆರ್ಎಸ್ಎಸ್ ಪ್ರಭಾವವು ಬಹಳಷ್ಟಿದೆ. ಕ್ಷೇತ್ರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಪೈಕಿ 9 ಬಾರಿ ಕಾಂಗ್ರೆಸ್ ಗೆದ್ರೆ 6 ಬಾರಿ ಬಿಜೆಪಿ ಗೆದ್ದಿದೆ. ಪ್ರತಿ ಬಾರಿ ನಡೀತಾ ಇದ್ದ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಹೋರಾಟದ ಕಣ ಈ ಬಾರಿ ತ್ರಿಕೋನ ಸ್ಪರ್ಧೆಯಾಗಿ ಬದಲಾದುದು ಒಂದು ವಿಶಿಷ್ಟ ವಿದ್ಯಮಾನ. ಇದಕ್ಕೆ ಕಾರಣ ಅರುಣ್ ಕುಮಾರ್ ಪುತ್ತಿಲರ ಪಕ್ಷೇತರ ಕದನ. ಹೌದು, ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ಪಕ್ಷೇತರರಾಗಿ ಕಣಕ್ಕೆ ಇಳಿದಂದಿನಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಯಿತು. ಈ ಹಿಂದೆಂದೂ ಕಂಡಿರದ ವಾದ ಪ್ರತಿವಾದ ವಾಕ್ ಸಮರಗಳಿಗೆ ಪುತ್ತೂರು ಕ್ಷೇತ್ರ ಸಾಕ್ಷಿಯಾಯಿತು. ಚುನಾವಣೆ ಘೋಷಣೆಯಾದಂದಿನಿಂದ ಫಲಿತಾಂಶದವರೆಗೆ ಪುತ್ತೂರಿನಲ್ಲಿ ಏನೇನಾಯಿತು ಅನ್ನುವ ಸಣ್ಣ ರಿವೈಂಡ್ ಸ್ಟೋರಿ ಇಲ್ಲಿದೆ ನೋಡಿ. ಟಿಕೆಟ್ ಫೈಟ್. ಹೌದು, ಆರಂಭದಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಅತ್ಯಂತ ಕ್ಯೂರಿಯಾಸಿಟಿ ಹುಟ್ಟುಹಾಕಿದ್ದ ವಿಚಾರ ಅಂದ್ರೆ ಅದು ಕಾಂಗ್ರೆಸ್ನ ಟಿಕೆಟ್ ಫೈಟ್. ಪುತ್ತೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಇಲ್ಲಿಂದ 13 ಮಂದಿ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ರು. ಆದರೆ ಅವರ್ಯಾರಿಗೂ ಟಿಕೆಟ್ ಸಿಗದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದ ಅಶೋಕ್ ಕುಮಾರ್ ರೈ ಅವರು ಟಿಕೆಟ್ ಪಡೆದು ಅಚ್ಚರಿ ಮೂಡಿಸಿದ್ರು. ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡು ಕಾಂಗ್ರೆಸ್ ಒಡೆಯಬಹುದು ಎನ್ನುವ ಲೆಕ್ಕಾಚಾರ ಇತ್ತಾದರೂ ದಿವ್ಯಪ್ರಭಾ ಗೌಡ ಅವರು ತನಗೆ ಕಾಂಗ್ರೆಸ್ನಿಂದ ಅನ್ಯಾಯವಾಗಿದೆ ಎಂದು ಜೆಡಿಎಸ್ಗೆ ಸೇರ್ಪಡೆಗೊಂಡ್ರು ಅನ್ನೋದನ್ನ ಬಿಟ್ರೆ ಉಳಿದ ಕಾಂಗ್ರೆಸ್ ಮುಖಂಡರೆಲ್ಲರೂ ಒಗ್ಗಟ್ಟಾಗಿದ್ದಾರೆನ್ನುವ ಸಂದೇಶ ರವಾನೆಯಾಗಿ ಕಾಂಗ್ರೆಸ್ನ ಫೀಲ್ಡ್ ವರ್ಕ್ಗೆ ಹಾದಿ ಸುಗಮವಾಯಿತು. ಬಿಜೆಪಿಯಲ್ಲಿ ಸಿಟ್ಟಿಂಗ್ ಎಂಎಲ್ಎಗೆ ಟಿಕೆಟ್ ಫಿಕ್ಸ್ ಎನ್ನುವ ಮಾತಿದ್ರೂ ಪುತ್ತೂರಲ್ಲಿ ಮಾತ್ರ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗೋದಿಲ್ಲ ಎನ್ನುವ ಮಾತು ಹರಿದಾಡ್ತಾ ಇತ್ತು. ಬಿಜೆಪಿಯಿಂದ ಅರುಣ್ ಕುಮಾರ್ ಪುತ್ತಿಲರಿಗೆ ಟಿಕೆಟ್ ನೀಡಬೇಕು ಅಂತ ಫೆಬ್ರವರಿ ತಿಂಗಳಿನಿಂದಲೇ ಅರುಣ್ ಪುತ್ತಿಲರ ಪರ ಅಭಿಯಾನ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇತ್ತು. ಫೆಬ್ರವರಿಯಲ್ಲಿ ಅಮಿತ್ ಶಾ ಭೇಟಿ ವೇಳೆ ನಡೆದ ಅಣಬೆ ಪ್ರಹಸನ
ಶಾಸಕರ ಪರ ಅಸಮಾಧಾನ ಹೆಚ್ಚಲು ಕಾರಣವಾಗಿತ್ತು. ಏಪ್ರಿಲ್ 11ರಂದು ರಾತ್ರಿ ಬಿಜೆಪಿಯು ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಯಾವಾಗ ಬಿಡುಗಡೆ ಮಾಡಿತೋ ಅದರಲ್ಲಿ ಪುತ್ತೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಆಶಾ ತಿಮ್ಮಪ್ಪ ಅವರಿಗೆ ಅವಕಾಶ ಲಭಿಸಿತ್ತು. ಈ ಬಾರಿಯೂ ಪುತ್ತಿಲರಿಗೆ ಟಿಕೆಟ್ ಸಿಗೋದಿಲ್ಲ ಎನ್ನುವುದು ಕನ್ಫರ್ಮ್ ಆಗ್ತಾ ಇದ್ದಂತೆ ಏಪ್ರಿಲ್ 12ರಂದು ಸಂಜೆ ಪುತ್ತೂರು ಕೋಟೆಚ್ಚ ಹಾಲ್ನಲ್ಲಿ ಅರುಣ್ ಪುತ್ತಿಲರ ಬೆಂಬಲಿಗರ ಸಭೆ ನಡೆಯಿತು. ಸಭೆಯಲ್ಲಿ ಅರುಣ್ ಪುತ್ತಿಲ ಪಕ್ಷೇತರರಾಗಿ ಕಣಕ್ಕೆ ಇಳಿಯಬೇಕೆನ್ನುವ ಒತ್ತಾಯ ಕೇಳಿಬಂತು. ಅದರಂತೆ ಸಮಾಲೋಚನೆ ನಡೆಸಿ ನಿರ್ಧಾರ ಕೈಗೊಂಡ ಪುತ್ತಿಲ ಅವರು ಏಪ್ರಿಲ್ 15ರಂದು ಪುತ್ತೂರಿನ ಸುಭದ್ರಾ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರ ಪ್ರಕಟಿಸಿದರು. ಅಂದಿನಿಂದಲೇ ಪುತ್ತೂರಿನ ಮತಕ್ಷೇತ್ರ ಅಕ್ಷರಶಃ ಕದನ ಕಣವಾಗಿ ಮಾರ್ಪಟ್ಟಿತ್ತು. ಏಪ್ರಿಲ್ 15ರಂದು ಅಶೋಕ್ ಕುಮಾರ್ ರೈ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಅಧಿಕೃತವಾಗಿ ಘೋಷಣೆಯಾಗ್ತಾ ಇದ್ದಂತೆ ಪುತ್ತೂರು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆಯ ಚಿತ್ರಣ ಲಭ್ಯವಾಯಿತು. ಮುಂದಕ್ಕೆ ನಾಮಪತ್ರ ಸಲ್ಲಿಕೆಯ ವೇಳೆ ಬಲಾಬಲ ಪ್ರದರ್ಶನವೂ ನಡೆಯಿತು. ಏಪ್ರಿಲ್ 17ರಂದು ಪುತ್ತಿಲರು ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳ ಜೊತೆಗೆ ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರ ಸಲ್ಲಿಸಿದ್ರು. ಇಲ್ಲಿ ಸೇರಿದ್ದ ಜನಸಂಖ್ಯೆ ಒಂದು ರೀತಿ ಸಂಚಲನ ಉಂಟು ಮಾಡಿತ್ತು. ಅದರ ಬಳಿಕ ಏಪ್ರಿಲ್ 19ರಂದು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಕೂಡ ಸಹಸ್ರಾರು ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ರು. ಏಪ್ರಿಲ್ 20ರಂದು ಬಿಜೆಪಿ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ಮಾಡಿತು. ಈ ಮೂಲಕ ಬಲಾಬಲ ಪರೀಕ್ಷೆಗೆ 3 ಬಣಗಳು ಪಂಥಾಹ್ವಾನ ನೀಡಿದ್ವು. ಮುಂದಿನದ್ದು ಪ್ರಚಾರ ಹಂತ. ಬಹಿರಂಗ ಸಭೆಗಳು ನಡೆದವು. ಅರುಣ್ ಪುತ್ತಿಲರ ಜೊತೆಗೆ ನಾಮಪತ್ರ ವಾಪಸ್ ಪಡೆಯುವಂತೆ ಆರ್ಎಸ್ಎಸ್ ಬಿಜೆಪಿ ಮುಖಂಡರು ಮಾತುಕತೆ ನಡೆಸಿದರೂ ಪ್ರಯೋಜನವಾಗಲಿಲ್ಲ. ಪುತ್ತಿಲರು ನಾಮಪತ್ರ ವಾಪಸ್ ಪಡೀತಾರೆ ಎನ್ನುವ ವಿಶ್ವಾಸವೂ ಕೂಡ ಏಪ್ರಿಲ್ 24ರ ಬಳಿಕ ಬಿಜೆಪಿಗರಿಗೆ ಹುಸಿಯಾಯಿತು. ಮತ್ತೆ ಒಂದಷ್ಟು ವಾಕ್ಸಮರಗಳು ಮುಂದುವರೆದವು. ಕಲ್ಲಡ್ಕ ಪ್ರಭಾಕರ ಭಟ್, ಡಾಕ್ಟರ್ ಎಂಕೆ ಪ್ರಸಾದ್, ಡಿವಿ ಸದಾನಂದಗೌಡ ಮೊದಲಾದ ಹಿರಿಯರು ಸುದ್ದಿಗೋಷ್ಠಿ ನಡೆಸಿ ಅರುಣ್ ಪುತ್ತಿಲ ವಿರುದ್ಧ ವಾಗ್ದಾಳಿ ನಡೆಸಿದರೆ, ಪುತ್ತಿಲ ಮತ್ತವರ ಬೆಂಬಲಿಗರು ಪ್ರಚಾರ ಸಭೆಗಳಲ್ಲಿ ತಮ್ಮ ತಮ್ಮ ವಾಗ್ಬಾಣಗಳನ್ನು ಎಸೆದರು. ಬಿಜೆಪಿ ಕಾಂಗ್ರೆಸ್ ಎನ್ನುವಂತಿದ್ದ ಸ್ಪರ್ಧೆ ಕೊನೆಗೆ ಹಿಂದುತ್ವ ವರ್ಸಸ್ ಬಿಜೆಪಿ ಎನ್ನುವ ಆಂಗಲ್ ಅನ್ನ ತಳೆಯಿತು. ಇಬ್ಬರ ಜಗಳವನ್ನ ನೋಡುತ್ತಾ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಭರವಸೆಗಳನ್ನ ಮನೆ ಮನೆಗೆ ತಲುಪಿಸುತ್ತಾ ಸಾಗಿತು. ಮೇ 8ರಂದು ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವ ದಿನವೂ ಕೂಡ ಭರ್ಜರಿ ರೋಡ್ ಶೋಗಳ ಮೂಲಕ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಕೊನೆಯ ಹಂತದವರೆಗೂ ಕೂಡ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ತಮ್ಮ ಪ್ರಯತ್ನಗಳನ್ನ ಮುಂದುವರೆಸಿದ್ರು. ಮೇ 10ರಂದು ಚುನಾವಣೆ ನಡೆಯಿತು. ಮೇ 13ಕ್ಕೆ ಫಲಿತಾಂಶ ಪ್ರಕಟಗೊಂಡು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎನ್ನುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು 66,607 ಮತಗಳನ್ನು ಪಡೆದು ವಿಜಯಿಯಾದರು. ಪಕ್ಷೇತರ ಅಭ್ಯರ್ಥಿ ಪುತ್ತಿಲ ಅವರು ದ್ವಿತೀಯ ಸ್ಥಾನಿಯಾಗಿ 62,458 ಮತಗಳನ್ನು ಪಡೆದುಕೊಂಡರು. ಪ್ರಬಲ ಸ್ಪರ್ಧಿಯಾಗಿದ್ದ ಬಿಜೆಪಿ 37,558 ಮತಗಳನ್ನು ಪಡೆದು ತೃತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಪರಾಮರ್ಶೆಗಳು ನಡೀತಾ ಇದೆ. ಆತ್ಮಾವಲೋಕನಗಳು ಆಗ್ತಾ ಇದೆ. ಜೊತೆಗೆ 2024ರ ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲೂ ಲೆಕ್ಕಾಚಾರ ಶುರುವಾಗಿದೆ. ನಡೆಯುವವರೆಗೂ ಕೂಡ ಬಳಿಕ ಫಲಿತಾಂಶ ಪ್ರಕಟಗೊಳ್ಳುವವರೆಗೂ ಕೂಡ ನಡೆದಂತಹ ಒಂದು ಒಟ್ಟು ವಿದ್ಯಮಾನಗಳ ಒಂದು ಸಂಕ್ಷಿಪ್ತ ನೋಟವನ್ನಷ್ಟೇ ಒಂದು ಕೊಡುವಂತ ಇಲ್ಲಿ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಸೊ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಏನು, ಪಕ್ಷಗಳು ಏನು ಹೇಳ್ತಾರೆ, ಅವರವರ ಒಂದು ವಾದಗಳೇನು ಅನ್ನುವಂಥದ್ದನ್ನು ಕೂಡ ಈಗ ಕೇಳುವಂತ ಸಮಯ. ಸೊ ಮೊದಲನೆಯದಾಗಿ ನಾನು ಆರಂಭ ಮಾಡ್ತೇನೆ. ಮೊದಲನೆಯದಾಗಿ ಅಧಿಕೃತವಾಗಿ ಗೆದ್ದಿರುವಂತಹ ಕಾಂಗ್ರೆಸ್ನವರಿಂದಲೇ ಕೇಳೋದಕ್ಕೆ ನಾನು ಆರಂಭ ಮಾಡ್ತೇನೆ. ನಿಮ್ಮ ಈ ಒಂದು ಪಡೆದಂತ ಒಂದು ಮತಗಳನ್ನ ಅಥವಾ ನಿಮ್ಮ ಈ ಒಂದು ಗೆಲುವನ್ನು ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ, ಹೇಗೆ ಡಿಫೈನ್ ಮಾಡಿಕೊಳ್ತೀರಿ ಅಂತ? ಈಗ ನೀವು ಟೈಟ್ಲ್ ಕೊಟ್ಟದ್ದೇ ಗೆದ್ದವರು ಯಾರು ಸೋತವರು ಯಾರು ಅಂತ. ಹೌದು. ಈ ಗೆಲುವನ್ನು ಅಥವಾ ಸೋಲನ್ನು ನಾನು 3 ವಿಭಾಗಗಳಲ್ಲಿ ನೋಡ್ತೇನೆ. ಓಕೆ. ಒಂದು ಟೆಕ್ನಿಕಲ್ ಗೆಲುವು, ಒಂದು ತಾಂತ್ರಿಕ ಗೆಲುವು, ಎರಡನೇದು ಸೈದ್ಧಾಂತಿಕ ಗೆಲುವು, ಓಕೆ, ಮೂರನೇದು ಭಾವನಾತ್ಮಕ ಗೆಲುವು. ಓಕೆ. ಟೆಕ್ನಿಕಲ್ ಗೆಲುವು ನಮಗೆಲ್ಲರಿಗೂ ನಿಶ್ಚಯವಾಗಿ ಗೊತ್ತು. ಅದು ಮತಗಳ ಆಧಾರದಲ್ಲಿ ಆ ಟೆಕ್ನಿಕಲ್ ಗೆಲುವನ್ನು ನಾವು ಲೆಕ್ಕ ಹಾಕ್ತೇವೆ. ನಾವು ಸಹಜವಾಗಿ ಗೆದ್ದಿದ್ದೇವೆ. ಇನ್ನು ನಾವು ಸೈದ್ಧಾಂತಿಕ ಗೆಲುವು ಕೂಡ ನಮ್ಮದು. ಈ ಪುತ್ತೂರು ಕ್ಷೇತ್ರದಲ್ಲಿ ಕಳೆದ 2-3 ವರ್ಷದಿಂದ ನಾವು ಪ್ರತಿಪಾದನೆ ಮಾಡ್ತಾ ಬಂದ ಒಂದು ಅಂಶವನ್ನ ಇವತ್ತು ಸಲ ಪುತ್ತೂರಿನ ಮತದಾರರು ಎತ್ತಿ ಹಿಡಿದಿದ್ದಾರೆ. ನಾವು ಏನನ್ನ ಪ್ರತಿಪಾದನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಏನು ಈ ಬಿಜೆಪಿ ಅನ್ನುವಂತಹ ಒಂದು ರಾಜಕೀಯ ಪಕ್ಷ ಏನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಹಿಂದುತ್ವ ಅನ್ನುವಂತಹ ಒಂದು ಫ್ಯಾಕ್ಟ್ ಅನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಈ ಬಿಜೆಪಿ ಪ್ರತಿಪಾದನೆ ಮಾಡ್ತಾ ಇರುವಂತಹ ಹಿಂದುತ್ವವೇ ಅದು ಫೇಕ್ ಹಿಂದುತ್ವ. ಏನು ಅಂತ ಹೇಳಿದ್ರೆ, ಅವರು
ಹಿಂದುತ್ವವನ್ನ ಜನರನ್ನ ಪ್ರವೋಕ್ ಮಾಡ್ಲಿಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಕೆಲವು ಯುವಕರನ್ನ, ಹಿಂದುಳಿದ ವರ್ಗದ ಯುವಕರು ಅಥವಾ ಈಗ ತಾನೇ ಮೀಸೆ ಬೆಳೆಯುತ್ತಿರುವಂತಹ ಯುವಕರನ್ನು ಉಪಯೋಗ ಮಾಡಿಕೊಂಡು ಅವರ ಮೂಲಕ ದೊಂಬಿ ಗಲಾಟೆ ಅಶಾಂತಿಯನ್ನು ಸೃಷ್ಟಿ ಮಾಡಿ ಆ ಮೂಲಕ ಮತ ಕ್ರೋಢೀಕರಣಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ನಾನು ಕಳೆದ 2-3 ವರ್ಷದಿಂದ ಆಪಾದನೆ ಮಾಡ್ತಾ ನಾನು ಅದನ್ನ ಜನಮಾನಸಕ್ಕೆ ತಲುಪಿಸುವ ಕೆಲಸವನ್ನ ಮಾಡಿದ್ದೆ. ಸಹಜವಾಗಿ ನಾವು ಬೆಳ್ಳಾರಿಯಲ್ಲಿ ಕಾಲು ಕುಲುಕಿದ್ದು ಕೂಡ ಜನರಿಗೆ ಅದು ಅರ್ಥ ಆಗ್ತಾ ಬಂದದರ ಪರಿಣಾಮ. ಈಗ ನನ್ನ ಪ್ರಯತ್ನದಲ್ಲಿ ನಾನು ಅದರಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ನನಗೆ ಅನಿಸ್ತದೆ. ನಮಗೆ ಈ ನನ್ನ ಈ ಪ್ರೆಸ್ ಮೀಟ್ಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಬರುವಾಗ ಏನು ಬಿಜೆಪಿ ಈಗ ಹೊರಗೆ ಬಂದ ಪುತ್ತಿಲ ಅದನ್ನು ಯಾರನ್ನ ಬೆಂಬಲಿಸ್ತಾ ಇದ್ದರು ಅದಕ್ಕೆ ಸೇರಿದಂತ ಈಗ ನಮಗೆ ಕಾಣ್ತದೆ ಅವರು ಅಂತೇಳಿ ಅವರು ನನಗೆ ವಾಚಾಗೋಚರವಾಗಿ ನನಗೆ ಅವರು ಟೀಕೆ ಮಾಡ್ತಾ ಇದ್ರು. ನಾನು ಅದನ್ನು ಗಮನಿಸ್ತಾ ಇದ್ದೆ. ಅವ್ರಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ನನ್ನ ವಾದ. ಆದ್ರೆ ಬರಬರುತ್ತಾರೆ ಅವ್ರಿಗೆ ಸತ್ಯ ಅಂತ ಅನ್ಸಿತ್ತು. ಅದು ಸತ್ಯ ಅನ್ಸಿದ್ರ ಪರವಾಗಿ ಅವರು ಬಂಡಾಯ ನಿಂತ್ರಿ. ಇದು ಎರಡನೇ ಫ್ಯಾಕ್ಟರ್. ಹಾಗಾಗಿ ನಾವು ಸೈದ್ಧಾಂತಿಕವಾಗಿ ನಾವು ಏನು ಹೇಳ್ತಾ ಇದ್ದೇವೋ ಅದನ್ನು ಬಿಜೆಪಿಯೊಳಗಿನ 62,000 ಮತದಾರರು ಒಪ್ಪಿದ್ದಾರೆ ಅನ್ನೋದು ನಮ್ಮ ಒಂದು ಗೆಲುವಿನ ಒಂದು ಮುಖ. ಎರಡನೇದಾಗಿ ಬಿಜೆಪಿಯ ವಿರುದ್ಧ ನಮ್ಮ ಹೋರಾಟ ಇದ್ದದ್ದು. ಬಿಜೆಪಿಯವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಹಾಗಾಗಿ ಇದು ಸೈದ್ಧಾಂತಿಕವಾಗಿ ಕೂಡ ನಮ್ಮದೇ ಜಯ ಅಂತ ನನಗೆ ಅನಿಸ್ತದೆ. ಇನ್ನು 3ನೇದು ಭಾವನಾತ್ಮಕ ಜಯ. ಭಾವನಾತ್ಮಕ ಜಯವನ್ನು ನಾನು ಅದರ ಗೆಲುವಿನ ಪೂರ್ತಿ ಭಾವನಾತ್ಮಕ ಗೆಲುವನ್ನು ಪೂರ್ತಿಯಾಗಿ ಪುತ್ತಿಲ ಟೀಮ್ಗೆ ನಾನು ಸಮರ್ಪಣೆ ಮಾಡ್ತೇನೆ. ಯಾಕಂದ್ರೆ ಅವರು ಭಾವನಾತ್ಮಕ ವಿಷಯವನ್ನೇ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದು, ಹಿಂದುತ್ವ ಅನ್ನುವಂತ ಭಾವನಾತ್ಮಕ ವಿಷಯವನ್ನು. ಇನ್ನು ಅದರಲ್ಲಿ ಭಾವನಾತ್ಮಕ ವಿಷಯವನ್ನು ಕೆದಕುವಂತ ವಿಚಾರವನ್ನು ಕೂಡ ಮಾಡಿದ್ರು. ಒಂದ್ಸಲ ಅವರು ಹತ್ತೂರು ಆಮೇಲೆ ಮತ್ತೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಹೆಸರನ್ನ ಭಾಷಣಗಳಲ್ಲಿ ಪ್ರಸ್ತಾವನೆ ಮಾಡಿದ್ರು. ಈ ರೀತಿ ಭಾವನಾತ್ಮಕವಾಗಿ ಅವರು ವಿಚಾರಗಳನ್ನು ಮಂಡಿಸ್ತಾ ಬಂದ್ರು. ಕೊನೆಗೆ ಅವರಿಗೊಂದು ಭಾವನಾತ್ಮಕ ಜಯ ಹೇಗೆ ಅಂದ್ರೆ ನಾವು ಬಿಜೆಪಿಯನ್ನ 3ನೇ ಸ್ಥಾನಕ್ಕೆ ತಳ್ಳಿ ನಾವು 2ನೇ ಸ್ಥಾನವನ್ನು ಪಡೆದಿದ್ದೇವೆ ಅನ್ನುವಂತ ಒಂದು ತೃಪ್ತಿ ಅವರಿಗೆ. ಹಾಗಾಗಿ ಭಾವನಾತ್ಮಕ ಜಯ ಅವರದ್ದಾದ್ರೆ ಸೈದ್ಧಾಂತಿಕ ಮತ್ತು ಟೆಕ್ನಿಕಲ್ ಗೆಲುವು ಅದು ನಮ್ಮದು ಅಂತ ನನಗೆ ಅನಿಸ್ತದೆ. ಓಕೆ, ನೀವು ಹಾಗೆ ಡಿಫೈನ್ ಮಾಡಿಕೊಳ್ತಾ ಇದ್ದೀರಿ. ಎಸ್, ಇನ್ನು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಅರುಣ್ ಪುತ್ತಿಲ ಅವರ ಬಳಗ, ಅವರ ಒಂದು ಬೆಂಬಲಿಗರು ಏನ್ ಹೇಳ್ತಾರೆ? ಎಸ್, ನಿಮ್ಮ ಒಂದು ಡೆಫಿನೇಷನ್ ಏನು ನಿಮ್ಮ ಈ ಒಂದು ಮತಗಳಿಗೆ? ಅರುಣ್ ಕುಮಾರ್ ಪುತ್ತಿಲ ಅವರ ಬೆಂಬಲಿಗರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ನೈಜ ಕಾರ್ಯಕರ್ತರು. ನಾವು ಸೋತು ಗೆದ್ದಿದ್ದೇವೆ. ಯುದ್ಧದಲ್ಲಿ ಗೆಲ್ಲುವುದು ಕೀರ್ತಿ ಅಲ್ಲ, ಯಶಸ್ಸನ್ನ ಪಡೆಯುವಂತದ್ದು ಕೀರ್ತಿ. ಇಲ್ಲಿ ನಾವು ಸೋತು ಗೆದ್ದಿದ್ದೇವೆ. ನಾವು ಅದಕ್ಕೆ ಬೇಕಾದಂತ ಯಶಸ್ಸನ್ನ ನಾವು ಪಡೆದಿದ್ದೇವೆ. ಕಾರ್ಯಕರ್ತರ ನೋವು ಏನಿತ್ತು, ರಾಜ್ಯ ನಾಯಕರು ಪುತ್ತೂರಿನ ಕೆಲವು ನಾಯಕರ ಮೇಲೆ ಕಾರ್ಯಕರ್ತರ ಆಕ್ರೋಶ ಏನಿತ್ತು, ಈ ಆಕ್ರೋಶಕ್ಕೆ ನಾವು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೇವೆ. ಗೆಲುವಿನ ಸನಿಹದಲ್ಲಿ ಬಂದು ವಿರೋಚಿತ ಸೋಲು ನಮಗೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೂಡ ಅವರನ್ನ ಆ ವ್ಯಕ್ತಿತ್ವವನ್ನು ಇಟ್ಟುಕೊಂಡು, ವ್ಯಕ್ತಿಯನ್ನಲ್ಲ, ಅವರಲ್ಲಿರುವ ವ್ಯಕ್ತಿತ್ವ, ಅವರಲ್ಲಿರುವ ಸಿದ್ಧಾಂತವನ್ನ, ಬಿಜೆಪಿಯ ನಿಜವಾದ ಸಿದ್ಧಾಂತವನ್ನ ಇಟ್ಕೊಂಡು ಮುಂದೆ ಕೂಡ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸ್ತೇವೆ. ನಾವು ಕಾರ್ಯಕರ್ತರು ತೀರ್ಮಾನ ಮಾಡಿ ಆಗಿದೆ, ಮುಂದೆ ಬರುವ ಲೋಕಸಭಾ ಚುನಾವಣೆಗೆ ಅರುಣ್ ಕುಮಾರ್ ಪುತ್ತಿಲರೇ ಅಭ್ಯರ್ಥಿ ಅಂತ. ಅದೇ ಸಿದ್ಧಾಂತವನ್ನ ಇಟ್ಕೊಂಡು ಅದೇ ರೀತಿಯಾಗಿ ಕಾರ್ಯಕರ್ತರ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ನಾವು ಮುಂದಿನ ಚುನಾವಣೆಯಲ್ಲಿ ಭಾಗವಹಿಸ್ತೇವೆ. ಮುಂದಿನ ಚುನಾವಣೆಯಲ್ಲಿ ಜಯಗಳಿಸ್ತೇವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಇದರ ಮಧ್ಯೆ ನಾವು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರಲೂಬಹುದು. ನಮಗೆ ವಿಶ್ವಾಸ ಇದೆ, ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಅರುಣ್ ಕುಮಾರ್ ಪುತ್ತಿಲರನ್ನೇ ಮುಂದಿನ MP ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಅನ್ನುವ 100ಕ್ಕೆ 100 ವಿಶ್ವಾಸ ನಮಗಿದೆ. ಅದು ಆಗ್ತದೆ, ಆಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಆಗದೆ ಇದ್ರೂ ಕೂಡ ನೈಜ ಹಿಂದೂಗಳು ನಮ್ಮನ್ನು ಬಿಡುವುದಿಲ್ಲ. ಯಾಕೆಂದ್ರೆ ಬಿಜೆಪಿ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರೇ ಬಿಜೆಪಿಗೆ ಹೈಕಮಾಂಡ್ ಕಾರ್ಯಕರ್ತರು. ಅಮಿತ್ ಶಾ ಅವರು ಹೇಳಿದಂತ ಮಾತಿದು. ಕಾರ್ಯಕರ್ತರೇ ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ, ನಾಯಕರು ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿ ಬೇರೆ ಇದ್ದಾರೆ. ಆದ್ರೆ ನಾವು ಕಾರ್ಯಕರ್ತರೇ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆಗೂ ಕೂಡ ಆಯ್ಕೆ ಮಾಡ್ತೇವೆ. ನಮ್ಮದೇ ಅಭ್ಯರ್ಥಿಯನ್ನ ಕಾರ್ಯಕರ್ತರೇ ಹೈಕಮಾಂಡ್ ಆಗಿ ನಾವು ತೀರ್ಮಾನವನ್ನು ಮಾಡ್ತೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಎಸ್, ಓಕೆ, ನೀವು ಹಾಗೆ ಡಿಫೈನ್ ಮಾಡಿಕೊಳ್ತೀರಿ. ಎಸ್, ಆರ್ ಸಿ ನಾರಾಯಣ್ ಸರ್, ನಿಮ್ಮ ವ್ಯಾಖ್ಯಾನ? ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಸೋಲಾಗಿದೆ. ನಿಶ್ಚಿತವಾಗಿ ಈ ಸೋಲನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಗೌರವಯುತವಾಗಿ ಸ್ವೀಕಾರ ಮಾಡಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದೊಂದು ಹಬ್ಬ ಇದ್ದಂತೆ. ರಾಜಕಾರಣದ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬರು ಬಂದು ತೂರಿಕೊಂಡು ಬಂದು ರಾಜಕಾರಣ ಮಾಡುವಂತ ಪರಿಸ್ಥಿತಿಗಳು ಕೂಡ ನಮ್ಮ ದೇಶದಲ್ಲಿ ನಡೆದಿದೆ. ಕಳೆದ 20 ದಿನಗಳ ಹೋರಾಟ ಅದು ಒಂದು ರೀತಿಯ ಸೈದ್ಧಾಂತಿಕ ವಿಚಾರಗಳು ಮತ್ತು ಏನು ಟೆಕ್ನಿಕಲ್ ಇಶ್ಯೂಗಳು ಏನು ಬೇಕಾದ್ರೂ ಮಾತಾಡಬಹುದು. ಆದ್ರೆ ನಿಜವಾದ ಒಂದು ವ್ಯವಸ್ಥೆ ಅಡಿಯಲ್ಲಿ ಹಿಂದುತ್ವಕ್ಕೆ ಸೋಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದುತ್ವವನ್ನು ಮರೆಯಲಿಲ್ಲ.
ಯಾರು ಏನು ಬೇಕಾದರೂ ದೋಷಾರೋಪಣೆ ಮಾಡಬಹುದು. ಇವರೇನು ಹೇಳುವಂತದ ಫೇಕ್ ಹಿಂದುತ್ವ, ಕಾಂಗ್ರೆಸ್ನವರಿಗೆ ಹಿಂದುತ್ವ ಅನ್ನೋದು ಫೇಕ್ ಅಂತಲೇ ಕಾಣುವಂಥದ್ದು. ಅವರಿಗೆ ಯಾವತ್ತೂ ಕೂಡ ಅದು ಸರಿ ಅಂತ ಕಾಣಿಸಲೇ ಇಲ್ಲ. ಇದು ಇವತ್ತಿನ ವ್ಯವಸ್ಥೆಗಳಲ್ಲ. ಕಾಂಗ್ರೆಸ್ ಆದಿಯಿಂದ ಇವತ್ತಿನವರೆಗೆ ಹಿಂದೂಗಳ ವಿರೋಧ ಕಟ್ಟಿಕೊಂಡು ಹಿಂದುತ್ವವನ್ನು ದೂಷಣೆ ಮಾಡಿಕೊಂಡು ರಾಜಕಾರಣ ಮಾಡಿದಂತ ಒಂದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್. ಇಲ್ಲಿ ಏನೋ ಒಂದು ಕಾರಣಕ್ಕೆ ಗೆದ್ದಿದ್ದಾರೆ. ಆ ಗೆಲುವು ಶಾಶ್ವತ ಅಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ನಮ್ಮ ವಿಚಾರದ ಒಳಗಿನ ಕಾರ್ಯಕರ್ತರ ಆಲೋಚನೆಗಳು ಒಂದಷ್ಟು ವ್ಯತ್ಯಾಸಗಳಾದಾಗ ನಮ್ಮ ಮತ ಪರಿವರ್ತನೆಗಳು ಕಾಂಗ್ರೆಸ್ಗೆ ಲಾಭ ಆಗಿದೆ. ಆದ್ರೆ ಕಾಂಗ್ರೆಸ್ ಅಂದುಕೊಳ್ಳಬೇಕು ಈ ಲಾಭ ಕ್ಷಣಿಕ ಮತ್ತು ನಾವು ಪಡ್ಕೊಂಡ ಮತ ಮತ್ತು ನಮ್ಮದೇ ಆದಂತ ಕಾರ್ಯಕರ್ತರು, ನಾನು ಅತ್ಯಂತ ಗೌರವಯುತವಾಗಿ ಹೇಳ್ತಾ ಇದ್ದೇನೆ, ನಮ್ಮದೇ ಆದಂತ ಕಾರ್ಯಕರ್ತರು ಒಂದಷ್ಟು ರೋಷವನ್ನ ವ್ಯಕ್ತಪಡಿಸಿದ್ದಾರೆ, ನಮ್ಮ ವಿರುದ್ಧವಾಗಿ ಸೆಟೆದು ನಿಂತಿದ್ದಾರೆ, ಒಬ್ಬ ವ್ಯಕ್ತಿಯ ಹಿಂದೆ ಹೋಗುವಂತ ಕೆಲಸವನ್ನು ಮಾಡಿದ್ದಾರೆ, ಒಂದಷ್ಟು ಅಂಡರ್ ಕರೆಂಟ್ ಕೆಲಸ ಮಾಡಿದೆ ಮತ್ತು ಆ ಕಾರಣಕ್ಕೋಸ್ಕರ ಸ್ಪರ್ಧೆ ಇನ್ನಷ್ಟು ತ್ರಿಕೋನ ವ್ಯವಸ್ಥೆಯಲ್ಲಿ ಬಂದಿದೆ. 2ನೇ ಸ್ಥಾನಕ್ಕೆ ಅವರು ಹೋಗಿದ್ದಾರೆ ಅಂತ ಹೇಳಿದ್ರಿ, ಸತ್ಯ ಇದೆ, ಒಪ್ಪಿಕೊಳ್ಳಬೇಕಂತ. ಒಮ್ಮೆ ರಾಜಕಾರಣದ ವ್ಯವಸ್ಥೆಯಲ್ಲಿ 1ನೇ ಸ್ಥಾನ 2ನೇ ಸ್ಥಾನ 3ನೇ ಸ್ಥಾನ ಲೆಕ್ಕಕ್ಕೆ ಬರುವುದಿಲ್ಲ. ಯಾರು ವಿಜಯಿ ಆಗ್ತಾರ ಅವನೇ ವಿಜಯಿ. 1 ಮತ ಇರಲಿ 50,000 ಮತ ಇದ್ರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕಾರಣದ ಒಂದು ಮೇಲಾಟಗಳಲ್ಲಿ ಆ 49.99 ಬಂದ್ರು ಕೂಡ ಅವನ್ ಫೇಲ್, 50.1 ಬಂದ್ರು ಕೂಡ ಅವನು ಪಾಸ್. ಆ ಪಾಸ್ ಆಗುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಆದ್ರೆ ಒಟ್ಟು ಪುತ್ತೂರಿನ ಜನತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ವೇಳೆ ನಮ್ಮೊಳಗಿನ ವ್ಯವಸ್ಥೆಗಳು ಸರಿಯಾಗಿ ಹೋಗ್ತಿದ್ರೆ, ನಾವು ಜೊತೆಯಲ್ಲಿ ಇರ್ತಿದ್ರೆ, ನಮ್ಮ ಅಂತರಗಳು ಯಾವ ಮಟ್ಟದಲ್ಲಿ ಇರುತ್ತದೆ ಅನ್ನೋದನ್ನ ಜನ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ತಪ್ಪಾಗಿದೆ, ತಪ್ಪನ್ನು ಒಪ್ಪಿಕೊಳ್ಬೇಕು. ಯಾಕಂದ್ರೆ ಸಹಜವಾಗಿ ಒಂದಷ್ಟು ವಿಚಾರಧಾರೆಗಳನ್ನ ನಾವು ಮಾತಾಡ್ತಾ ಹೋಗಿದ್ರೆ ಸೋಲನ್ನ ಸ್ವೀಕಾರ ಮಾಡುವಂತ ಮನಸ್ಸು ಬೇಕು. ಗೆಲುವನ್ನ ಸಂಭ್ರಮಿಸುವಂತ ಕಾರ್ಯವನ್ನ ನಾವು ಅನೇಕ ಬಾರಿ ಮಾಡಿದ್ದೇವೆ. ನಾವು 1980ರ ಆದಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕ ಆರಂಭ ಆಗಬೇಕಾದ್ರೆ ನಮ್ಮ ಸ್ಥಾನಮಾನಗಳು 2 ಸಂಖ್ಯೆಯಿಂದ ಶಾಸಕರಿರುವಂತದ್ದು ಕರ್ನಾಟಕದಲ್ಲಿ. ಅದನ್ನ 118 121 ಕೊಂಡೋಗುವಂತ ವ್ಯವಸ್ಥೆಗಳು ಕಳೆದ ಬಾರಿ ಆಗಿತ್ತು. ಯಾವ ಸಂಸದರು 2 ಜನ ಇತ್ರ ಅದನ್ನ 303 ಮಾಡಬೇಕು ಅಂತ ಕೂಡ ಆಲೋಚನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಗೆ ಸೋಲೇನು ಹೊಸ್ತಲ್ಲ. ಸೋಲನ್ನ ಅತ್ಯಂತ ಸಹಜವಾಗಿ ಗೌರವವಾಗಿ ಸ್ವೀಕಾರ ಮಾಡಿಕೊಂಡು ಇನ್ನಷ್ಟು ಗೆಲುವಿನ ಮುಖದತ್ತ ಹೋಗುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡುತ್ತೆ. ಮುಂದಿನ ದಿನಗಳು ಏನೇ ಇದ್ರೂ ಕೂಡ ಆ ಕಷ್ಟವನ್ನ ಸ್ವೀಕರಿಸುವಂತ ಕೆಲಸವನ್ನ ಬಿಜೆಪಿ ಮಾಡುತ್ತೆ. ಯಾವತ್ತೂ ಕೂಡ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಮೆಟ್ಟಿಲಲ್ಲಿ ಇರುತ್ತೆ. ಆ ಮೆಟ್ಟಿಲನ್ನ ಹತ್ತ ಹೋಗಾಗ ಒಂದಷ್ಟು ತೊಡಕುಗಳು ಬರುತ್ತೆ. ತೊಡಕುಗಳನ್ನು ದೂರಕರಿಸಿ ಅದರಿಂದ ವಿಮುಖರಾಗಿ ಹೋದ್ರೆ ರಾಜಕಾರಣ ಆಗುದಿಲ್ಲ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತ ಮಾತು ನನಗೆ ನೆನಪು ಬರುತ್ತದೆ. ಯಾಕಂತ ಹೇಳಿದ್ರೆ ನ ದೈನ್ಯಂ ನ ಪಲಾಯನಂ, ಓಡಿ ಹೋಗುವ ಪ್ರಶ್ನೆ ಇಲ್ಲ. ರಾಜಕಾರಣ ಅನ್ನುವಂಥದ್ದು ನಿತ್ಯ ನಿರಂತರ. ಆದ್ರೆ ಒಂದು ಸ್ಪರ್ಧೆಯ ಸಂದರ್ಭದಲ್ಲಿ ನಮ್ಮ ಹೋರಾಟಗಳು ಸಹಜ ಇರುತ್ತೆ. ಆನಂತರ ಪುತ್ತೂರಿನ ಅಭಿವೃದ್ಧಿಗೆ ಏನ್ ಕೆಲಸ ಕಾರ್ಯಗಳಾಗಬೇಕು ಅದಕ್ಕೆ ಸಾಥ್ ನೀಡುವಂತ ಕೆಲಸವನ್ನು ರಾಜಕೀಯ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಮಾಡಿದೆ, ಇನ್ನು ಮುಂದೆ ಕೂಡ ಅದಕ್ಕೆ ಸಹಕಾರ ನೀಡುವಂತ ಕೆಲಸ ಮಾಡಿದೆ. ಇದು ಸತ್ಯ ಇದೆ. ಓಕೆ, ಎಸ್, ಇದು ನಿಮ್ಮ ಫಸ್ಟ್ ರಿಯಾಕ್ಷನ್ ನಾನು ಪಡೆದುಕೊಂಡಿರುವಂತದ್ದು. ಎಸ್, ಒಂದು ಹಿಂದುತ್ವದ ವಿಚಾರವನ್ನು ಉಲ್ಲೇಖ ಮಾಡಿದ್ರಿ. ಎಸ್, ಅವರು ಹೇಳಿದ್ರು ಮಾತನಾಡುವಾಗ ಗೆಲುವು ಶಾಶ್ವತ ಅಲ್ಲ ಅಂತ. ನಮಗೆ ಗೊತ್ತುಂಟದು. ಅದು ಈಗ ಬಿಜೆಪಿ ಅವರಿಗೆ ಈಗ ಅರ್ಥ ಆಗಿದೆ. ರಾಜಕೀಯದಲ್ಲಿ ಇದು ಕಾಮನ್ ಅದು. ಓಕೆ, ಸೋಲು ಗೆಲುವು ಲೆಕ್ಕಾಚಾರ. ಗೆಲ್ತಾರೆ, ಸೋಲ್ತಾರೆ. ಜನ ಯಾರನ್ನ ಆರಿಸ್ತಾರೆ, ಜನರಿಗೆ ಯಾರು ಬೇಕು ಅವ್ರು ಗೆಲ್ತಾರೆ. ಇದು ಒಂದಾದ್ರೆ, ಎರಡನೇದು ಅವ್ರು ಹೇಳಿದ್ರು ಏನಂದ್ರೆ ಕಾಂಗ್ರೆಸ್ಸಿನವರು ಹಿಂದೂ ವಿರೋಧಿಗಳು ಅಂತ. ಇದು ಅಪ್ಪಟ ಸುಳ್ಳು. ಇವರನ್ನು ಸ್ವತಃ ಹಿಂದುತ್ವದ ಪ್ರತಿಪಾದಕರು, ಹಿಂದುತ್ವ ನಮ್ಮದು, ನಾವು ಹಿಂದೂಗಳನ್ನು ಹೇಳ್ತಾ ಬಂದವರು. ಕಾಂಗ್ರೆಸ್ ಯಾವತ್ತು ಹಿಂದೂ ವಿರೋಧಿಯಾಗಿ ಯೋಚನೆ ಮಾಡಲಿಲ್ಲ. ಏನು ಬಿಜೆಪಿ ಹಿಂದುತ್ವದ ಹೆಸರಿನಲ್ಲಿ ಏನು ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇದೆ, ಏನು ಜನರ ಮಧ್ಯೆ ಜಗಳವನ್ನು ಹುಟ್ಟು ಹಾಕ್ತಾ ಇದೆ, ಇದನ್ನು ವಿರೋಧಿಸುವವರು ನಾವು ಹಿಂದೂ ಧರ್ಮ ಏನ್ ಹೇಳ್ತದೆ, ಸರ್ವೇ ಜನ ಸುಖಿನೋ ಭವಂತ ಅನ್ನುವ ಹಿಂದೂ ಧರ್ಮದ ಆಶಯವನ್ನ ನಾವು ಯಾವತ್ತೂ ತಳ್ಳಿ ಹಾಕಲಿಲ್ಲ. ನಮ್ಮ ಜಾತ್ಯತೀತ ತತ್ವದ ಪರಿಕಲ್ಪನೆ ಅದು. ಎಲ್ಲರೂ ಒಂದೇ, ಎಲ್ಲರೂ ಒಂದಾಗಿ ಬಾಳಬೇಕು, ಎಲ್ಲರೂ ಸಹೋದರತೆಯಿಂದ ಬಾಳಬೇಕು, ಎಲ್ಲರೂ ಸೌಹಾರ್ದತೆಯಿಂದ ಬಾಳಬೇಕು ಅನ್ನುವುದೇ ನಮ್ಮ ತತ್ವ. ಆದ್ರೆ ಇವರದ್ದು ಏನು ತತ್ವ ಅದು ನಾವು ಕಂಡಿದ್ದೇವೆ. ಈಗ ಮತ್ತೆ ಈಗ ಚುನಾವಣೆಯಲ್ಲಿ ಸೋತ ಮೇಲೂ ಸಹ ಇವರು ಹೇಳುವುದು ಇದುವೆ, ಏನು ಹಿಂದೂ ವಿರೋಧಿಗಳು ಅಂತ. ಹಿಂದೂ ವಿರೋಧಿಗಳಾದ್ರೆ ನಮಗೆ ಈಗ ವೋಟ್ ಕೊಡ್ಲಿಕ್ಕಿತ್ತ ಜನ. ಈಗ ನಾನು ಹಿಂದೂ ಅಲ್ವಾ, ಹಿಂದೂಗಳು ಎಷ್ಟು ಜನ ಇದ್ದಾರೆ, ಎಷ್ಟೋ ಜನ ಹಿಂದೂಗಳಿದ್ದಾರೆ. ಹಾಗಾಗಿ
ಮತ್ತು ಹಿಂದುತ್ವ ನಮ್ಮದನ್ನು ಕ್ಲೈಮ್ ಮಾಡ್ತಾರೆ. ಕಾಂಗ್ರೆಸ್ನವರು ಹಿಂದುತ್ವ ವಿರೋಧಿಗಳು ಅಂತಾರೆ. ಇದು ಅಪ್ಪಟ ಸುಳ್ಳಿದು. ಇದು ಜನರನ್ನ ಮಂಗ ಮಾಡ್ಲಿಕ್ಕೋಸ್ಕರ ಇವರು ಮಾಡ್ತಾ ಇರುವಂತ ವಾದ ಇದು. ಓಕೆ, ಹಿಂದುತ್ವದ ಬಗ್ಗೆ ಹೇಳಿದ್ರಿ. ಹಿಂದುತ್ವ ಅಂತ ಹೇಳಿದ್ರೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾವು ಒಂದು ಮಾತನ್ನ ಕೇಳಿದ್ವಿ. ಇದು ಹಿಂದುತ್ವ ವರ್ಸಸ್ ಬಿಜೆಪಿ ಅನ್ನುವಂತ ಮಾತುಗಳು ಕೇಳಿ ಬಂತು. ಅರುಣ್ ಪುತ್ತಿಲ್ ಅವರು ಹಿಂದುತ್ವದ ಒಂದು ಪರವಾಗಿ, ಹಿಂದುತ್ವದ ಕಾರ್ಯಕರ್ತನನ್ನ ಒಂದು ಪ್ರತಿನಿಧಿಸುವಂತ ಸಲುವಾಗಿ ನಾನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಬಿಜೆಪಿ ಮುಖಂಡರು ಕೇಳಿದ್ರು ಬಿಜೆಪಿಗಿಂತ ದೊಡ್ಡ ಹಿಂದುತ್ವ ಯಾವುದು ಅನ್ನುವಂಥದ್ದು. ಹಾಗಿದ್ರೆ ಹಿಂದುತ್ವ ಅಂದ್ರೆ ಏನು ಅನ್ನುವಂಥದ್ದು ಕೂಡ ಒಂದು ಇಲ್ಲಿ ಚರ್ಚೆಗೆ ಆಗ್ಬೇಕಂತ ವಿಚಾರ. ಸೊ ನಿಮ್ಮ ಪ್ರಕಾರ ಹಿಂದುತ್ವ ಅಂದ್ರೆ ಏನು? ಮಾನ್ಯ ಹಿರಿಯರು ಮಾತಾಡಿದ್ರು, ಅದಕ್ಕೆ ಪೂರಕವಾಗಿ ನಾನು ಮಾತಾಡ್ತೇನೆ. ಹಿಂದೂ ಧರ್ಮವನ್ನ ಯಾರಿಗೂ ಗುತ್ತಿಗೆ ಕೊಡ್ಲಿಲ್ಲ. ಹಿಂದೂ ಧರ್ಮವನ್ನ ಯಾರಿಗೂ ಗುತ್ತಿಗೆ ಕೊಡ್ಲಿಲ್ಲ. ಹಿಂದೂ ಧರ್ಮ ಯಾರೊಬ್ಬನ ಸೊತ್ತು ಅಲ್ಲ. ಎಲ್ರಿಗೂ ಹಿಂದೂ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಶ್ರೇಷ್ಠವಾದ ವಾಕ್ಯವನ್ನ ಹೇಳಿದೆ ಹಿಂದೂ ಧರ್ಮ. ಮುಸಲ್ಮಾನರಿಗೆ ಹೊಡಿ, ಮುಸಲ್ಮಾನರ ಮಸೀದಿಯ ಮುಂದೆ ಫ್ಲಾಗ್ ಹಾರಿಸಿ, ಆ ರೀತಿಯ ಹಿಂದುತ್ವ ನಮಗೆ ಬೇಡ. ನಮಗೆ ಹಿಂದುತ್ವ ಸಹಬಾಳ್ವೆ, ಎಲ್ಲರೊಂದಿಗೆ ಒಟ್ಟಾಗಿರ್ತಕ್ಕಂತಹ ಸಹಬಾಳ್ವೆಯ ಹಿಂದುತ್ವವನ್ನು ಒಪ್ತವಂತವ್ರು ನಾವು ಕಲ್ಲು, ಮಣ್ಣು, ಗಿಡ, ಮರ ಎಲ್ಲ ಪೂಜಿಸ್ತೇವೆ. ನಮಗೆ ಅಲ್ಲಾಹು, ಯೇಸು ದೊಡ್ಡದಾಗುವುದಿಲ್ಲ. ಅದರ ಬದಿಯಲ್ಲಿಟ್ಟು ನಾವು ಅವ್ರನ್ನ ಪೂಜಿಸ್ತೇವೆ. ಅಂತ ಹಿಂದುತ್ವವನ್ನ ಪ್ರತಿಪಾದಿಸುವವರು ನಾವು. ಆದ್ರೆ ಬಿಜೆಪಿಯ ನಾಯಕರು, ಬಿಜೆಪಿಯ ಹಿಂದುತ್ವ ಅಂತ ನಾನು ಮಾತಾಡೋದಿಲ್ಲ, ಬಿಜೆಪಿಯ ನಾಯಕರು ಹಿಂದುತ್ವದ ಹೆಸರಿನಲ್ಲಿ ಗೆದ್ದು ಹಿಂದುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನದ ಆಕ್ರೋಶ ಇದೆಯಲ್ವಾ, ಈ ಆಕ್ರೋಶ ಪುತ್ತೂರಿನಲ್ಲಿ ಸಿಡಿದು ನಿಂತಿದೆ. ಈ ಆಕ್ರೋಶ, ಇದು ಕಾರ್ಯಕರ್ತರ ಆಕ್ರೋಶ. ಹಿಂದುತ್ವದ ಹೆಸರಿನಲ್ಲೇ ಗೆಲ್ಲುವಂತದ್ದು, ನಂತರ ಇವರಿಗೆ ಹಣ ಮಾಡುವಂತದ್ದು, ಭ್ರಷ್ಟಾಚಾರ ಮಾಡುವಂತದ್ದು ಇದೇ ಆಗಿಬಿಟ್ಟಿದೆ ನಮ್ಮ ನಾಯಕರಿಗೆ. ನಾವು ಬಿಜೆಪಿಯ ಕಾರ್ಯಕರ್ತರು, ನಮ್ಮ ನಾಯಕರು ತಪ್ಪು ಮಾಡಿದ್ರೆ ಸುಮ್ಮನೆ ಗುಲಾಮರ್ ಅಂತೆ ಕೂತ್ಕೊಳ್ಳೋರು ಮಾತಾಡಬೇಡಿ. ನಿಮಗೆ ಅವಕಾಶ ಇದೆ, ನೀವು ಆವಾಗ ನಾವು ಭ್ರಷ್ಟಾಚಾರದ ವಿರುದ್ಧ ಆಗ್ಲಿ, ಪ್ರತಿಯೊಂದರ ವಿಚಾರವಾಗ್ಲಿ, ಹಿಂದುತ್ವದ ಹೆಸರು ಹೇಳಿ ಗೆದ್ದು ಭ್ರಷ್ಟಾಚಾರ ಆಗ್ಲಿ, ಅಕ್ರಮ ಆಸ್ತಿ ಆಗ್ಲಿ ನಮ್ಮ ಪಕ್ಷದವರೇ ಮಾಡಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದನ್ನ ವಿರೋಧಿಸ್ತಾರೆ. ಯಾಕೆಂದ್ರೆ ನಾವು ಗುಲಾಮರಲ್ಲ, ನಾವು ನೈಜ ಕಾರ್ಯಕರ್ತರು. ನಾವು ನಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರನ್ನ ನಾವು ಕಾರನ್ನು ಅಲುಗಾಡಿಸಿ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ಇದು ಬಿಜೆಪಿ ಕಾರ್ಯಕರ್ತನ ತಾಕತ್ತು, ಬಿಜೆಪಿ ಕಾರ್ಯಕರ್ತನ ಶಕ್ತಿ. ಅದು ಯಾರೇ ಆಗಿರ್ಲಿ, ನಮ್ಮದೇ ಸರ್ಕಾರ, ನಮ್ಮದೇ ಹೋಮ್ ಮಿನಿಸ್ಟರ್ ಇದ್ರು ನಾವು ಎದುರಿಸ್ತೇವೆ. ನಾವು ಯಾರನ್ನು ಬಿಡೋದಿಲ್ಲ, ಯಾಕೆಂದ್ರೆ ನಾವು ಗುಲಾಮರಲ್ಲ, ನಾವು ಬಿಜೆಪಿಯ ಕಾರ್ಯಕರ್ತರು. ಓಕೆ ಓಕೆ, ಎಸ್ ಆರ್ಸಿ ಸರ್. ಎರಡು ವಿಷಯಗಳು ಸತ್ಯ ಇದೆ. ಚಂದ್ರಹಾಸ್ಗೆ ಗೊತ್ತಿದೆ, ಅವರು ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಪಂಚಾಯತ್ ಸದಸ್ಯರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದುಡಿದು ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಪಂಚಾಯತ್ ಸದಸ್ಯನಾಗಬೇಕಾದ್ರೆ ಆ ಹಿಂದೂಗಳೇ ಮತವನ್ನು ಹಾಕಿರುವಂತದ್ದು. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನ ಮತ್ತು ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆಯಲ್ಲಿನ ನಾಯಕರ ಬೆವರಿನಲ್ಲಿ ಅವರ ಋಣ ಇದೆ, ಆದ್ರಿಂದ ಎಲ್ಲವೂ ಕೂಡ ಭ್ರಷ್ಟಾಚಾರದ ಆರೋಪಗಳಲ್ಲ. ಭ್ರಷ್ಟಾಚಾರದ ಆರೋಪ ಮಾಡುವವನು ಉಲ್ಲೇಖ ಮಾಡಬೇಕು ಯಾರು ಭ್ರಷ್ಟಾಚಾರ ಮಾಡಿದ ಅಂತ ಇಲ್ಲ. ಒಬ್ಬ ಶಾಸಕ ಮಾಡಿದ್ರೆ ಇಲ್ಲಿ ಭ್ರಷ್ಟಾಚಾರ ಆಗಿದನ್ನ ಸ್ಪಷ್ಟತೆ ಇರಬೇಕು. ರಾಜಕಾರಣದಲ್ಲಿ ಇರಬಹುದು, ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ 40% ಯಾವುದೇ ವ್ಯವಸ್ಥೆಗಳಡಿಯಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಲೋಕಾಯುಕ್ತ ಇತ್ತು, ಇತರ ಕೋರ್ಟ್ಗಳಿತ್ತು, ಕಾನೂನಾತ್ಮಕ ಹೋರಾಟಗಳಿರ್ಬೋದು, ಯಾವುದನ್ನು ಮಾಡಲಿಲ್ಲ. ಒಂದು ರೀತಿಯ ಹೋರಾಟಗಳನ್ನು ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ವಿವಾದಗಳು ಬಂತು, ಜನ ನಂಬಿದ್ರು, ಜನ ನಂಬಿಬಿಟ್ಟು ರಾಜಕಾರಣ ಮಾಡಿದ್ರು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣವನ್ನ ನಾವು ಒಪ್ಪಿಕೊಳ್ಬೇಕಂತ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗಿರ್ಬೋದು, ಆದ್ರೆ ಇಡೀ ಜಿಲ್ಲೆಯನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡಾಗ ಯಾರು ಕೂಡ ಆಮಿಷಗಳಿಗೆ ಬಲಿಯಾಗಲಿಲ್ಲ, ಯಾರು ಕೂಡ ಇವರ ಏನು ಗ್ಯಾರಂಟಿ ಕಾರ್ಡ್ಗೆ ಬಲಿಯಾಗಲಿಲ್ಲ. ಸತ್ಯ ಇದೆ, ಬೇರೆ ರಾಜ್ಯದ ಬೇರೆ ಕಡೆಗಳಲ್ಲಿ ಆ ಗ್ಯಾರಂಟಿ ಕಾರ್ಡ್ ಒಪ್ಪಿರಬಹುದು, ಇವರವರನ್ನ ಆ ರೀತಿಯಾಗಿ ನಂಬಿಸಿರಬಹುದು. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ 5 ದಿನ ಆಯ್ತು, ಮುಖ್ಯಮಂತ್ರಿ ಮಾಡಬೇಕಾದ್ರೂ ಕೂಡ ಒದ್ದಾಟದ ಪರಿಸ್ಥಿತಿ ಇದೆ. ಅವ್ರದ್ದು ಆಂತರಿಕ ವಿಚಾರ, ನಾನು ಅದರ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಒಂದು ಸಣ್ಣ ನಾಯಕತ್ವದ ಪ್ರಶ್ನೆಯನ್ನು ಕೂಡ ಬಗೆಹರಿಸಲಿಕ್ಕೆ ಒಂದು ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ಗೊಂದಲ ಇದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅವ್ರು ಚೆನ್ನಾಗಿ ಆಡಳಿತ ನಿರ್ವಹಣೆ ಮಾಡಬೇಕು ಅಂತ ಕೂಡ ನಮಗೆ ಅಪೇಕ್ಷೆ ಇದೆ. ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿರುವುದನ್ನು 100ಕ್ಕೆ 100 ಅಳವಡಿಸಬೇಕು ಅಂತ ಕೂಡ ಆಗ್ರಹ ಇದೆ. ಆದ್ರೆ ಮುಂದಿನ ದಿನದಲ್ಲಿ ನಾವು ಅದನ್ನು ಕಾದು ನೋಡುವ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಕಾಯ್ಬೇಕಂದೆ, ಕಾಯದೆ ಹೋದ್ರೆ ಗೆಲುವು ಸೋಲುಗಳು ನಿತ್ಯ ನಿರಂತರ ಬೆನ್ನ ಹಿಂದೆ ಇರುತ್ತೆ. ಎಲ್ಲಿ ಎಡವಿದ್ದೇವೋ ಎಡವುವುದನ್ನ ಸರಿ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಮತ್ತು ಅವಲೋಕನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.
ಪುತ್ತೂರಿನಲ್ಲಿ ವ್ಯತ್ಯಾಸಗಳಾಗಿದೆ, ನಮ್ ಗಮನಕ್ಕೆ ಬಂದಿದೆ. ನಮ್ಮದೇ ಕಾರ್ಯಕರ್ತರು ಎಲ್ಲೋ ಹೋಗಿ ಏನೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಅದೇ ಕಾರ್ಯಕರ್ತನ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕರೆತರುವಂತ ಕೆಲಸ ಕಾರ್ಯಗಳು ಮುಂದಿನಲಾಗುತ್ತೆ. ಮತ್ತು ಅದರ ಜೊತೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಉಲ್ಲೇಖ ಮಾಡಿದ್ರು. ಅವರು ಪುತ್ತೂರಿನ ನಾಯಕರು ಯಾರು ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಲಿಲ್ಲ. ಜಿಲ್ಲೆಯ ಅನೇಕ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಯಾರು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಲಿಲ್ಲ. ಅನೇಕರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಎಲ್ಲ ವಿಭಾಗದಲ್ಲಿ ಕೂಡ ಅದೊಂದು ರೀತಿಯ ವಿಶೇಷವಾದ ಒಂದು ಹೋರಾಟ. ನಿಮ್ಮ ಹೋರಾಟಗಳು ಭ್ರಷ್ಟಾಚಾರ ವಿರೋಧದ ಹೋರಾಟಗಳಿರ್ಬೋದು, ಆ ರೀತಿಯ ಆಲೋಚನೆ ಇಟ್ಟುಕೊಂಡೇ ರಾಜಕಾರಣ ಮಾಡ್ತಾ ಬಂದವರು. ಅದರಿಂದ ಅದೊಂದು ಕೇವಲ ರಾಜಕಾರಣದ ವಿಷಯವಾಗಬಾರ್ದು. ಅದು ಮುಕ್ತವಾಗಿ ಚರ್ಚೆ ಆದಾಗ ಅದಕ್ಕೊಂದು ನಿಲುವು ಬೇಕು. ಸುಮ್ಮಗೆ ಆರೋಪ ಮಾಡಿ ಕಲ್ಲು ಬಿಸಾಡಿ ಅದು ನನ್ನ ಕಲ್ಲು ಅಲ್ಲ ಅನ್ನುವಂತ ಮಾತುಕತೆ ಇದೆಯಲ್ಲ, ಅದು ಕೇವಲ ಸೀಮಿತ ವ್ಯವಸ್ಥೆಗಳು ಬರಬಹುದು. ಅಮಲ ರಾಮಚಂದ್ರ ಭಟ್ ಮಾತಾಡ್ಬೋದು, ಚಂದ್ರಹಾಸ್ ಮಾತಾಡ್ಬೋದು. ಮಾತಾಡಿದ ತಕ್ಷಣ ಅದ್ರ ನಿಲುವಿನಲ್ಲಿ ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ಇಲ್ಲದೆ ಹೋದಾಗ ಜನ ಒಪ್ಪಿಕೊಳ್ಳುವುದಿಲ್ಲ. ಒಂದು ವೇಳೆ ತಪ್ಪಿದೆ, ನಮ್ಮ ಮೇಲೆ ಉಲ್ಲೇಖ ಮಾಡಿದ್ರು, ಆಕ್ರೋಶ ಇತ್ತು, ಬೇರೆ ಜನರದ ಆಕ್ರೋಶಗಳಿತ್ತು. ಆಕ್ರೋಶಕ್ಕೆ ಉತ್ತರವನ್ನ ಪುತ್ತೂರಿನ ಜನತೆ ಕೊಟ್ಟಿದ್ದಾರೆ. ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿದ್ದೇವೆ. ತಪ್ಪುಗಳು ಎಲ್ಲಾಗಿದೆ ಅಂತ ಸರಿ ಮಾಡುವಂತ ವ್ಯವಸ್ಥೆಗಳು ಕೂಡ ಪಾರ್ಟಿ ಮಾಡಿಯೇ ಮಾಡುತ್ತೆ. ಆದ್ರೆ ಅದೇ ಮತದಾರದಲ್ಲಿ ಗೌರವ ಇದೆ. ಸುಮಾರು 1 ಲಕ್ಷದಷ್ಟು ಮತದಾನ ಭಾರತೀಯ ಜನತಾ ಪಾರ್ಟಿಯ ಪರಿವಾರ ಹಿಂದೂ ಸಂಘಟನೆ ಒಟ್ಟು ಸೇರಿರತಕ್ಕಂಥ ಮತಗಳಿದೆ ಅಲ್ಲ. ಹೋಗಿರುವಂತ ಮತಗಳು 65,000 ಅಂತ ನೀವು ಉಲ್ಲೇಖ ಮಾಡಿದ್ರಲ್ಲ, ಅಲ್ಲಿ ಕೂಡ ಕಾಂಗ್ರೆಸ್ನ ಮತಗಳು ಕೂಡ ಆ ಕಡೆ ಈ ಕಡೆ ಬಂದಿದೆ. ಯಾಕೆ ಬಂದಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯತೆ ಮತ್ತು ಆ ರೀತಿಯ ಹಿಂದುತ್ವದ ಆಲೋಚನೆಯನ್ನ ಪುತ್ತೂರು ಯಾವತ್ತೂ ಕೈ ಬಿಡುವುದಿಲ್ಲ. ಮತ್ತು ಮುಂದೊಂದು ದಿನ ಇದಕ್ಕೆ ಯಾರೆಲ್ಲ ವಿರೋಧ ಮಾತಾಡಿದ್ರು ಅವರು ಬೆಲೆ ತರುವಂತ ವ್ಯವಸ್ಥೆಗಳಾಗತ್ತೆ. ಮತ್ತು ಬಿಜೆಪಿ ಒಟ್ಟು ಹಿಂದುತ್ವದ ನೆಲೆಯಲ್ಲಿ, ಸಂಘಟನೆ ನೆಲೆಯಲ್ಲಿ, ಅಭಿವೃದ್ಧಿಯ ನೆಲೆಯಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡಿದೆ. ನಮ್ಮ ಶಾಸಕರಂತೂ ನಿಮ್ಗೆ ಗೊತ್ತಿದೆ, ಸುಮಾರು 1,500 ಕೋಟಿಗಳಷ್ಟು ಅನುದಾನಗಳು, ಹಳ್ಳಿಯಲ್ಲಿ ರಸ್ತೆಗಳು, ಇದು ಮಾತಾಡಿದಾರಲ್ಲ ನಮ್ಮ ಪಂಚಾಯತ್ ಸದಸ್ಯರು. ಅವರ ಮನೆ ಬಾಗಿಲಿಗೆ ಕೂಡ ಕಾಂಕ್ರೀಟೀಕರಣ ಮಾಡಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕರು ಅಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ 16 ಮನೆಗಳಿರುತ್ತೆ, ಅದು ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ರು. ಮತ್ತೆ ಮಾತಾಡಿ, ನಿಮ್ಗೆ ಎಷ್ಟು ಆದ್ರಿಂದ ಕಾರ್ಯಕರ್ತರ ಕೆಲಸ ಕಾರ್ಯಗಳು ಪ್ರಶ್ನೆ ಮಾಡುವುದು ನಾನು ಅಗತ್ಯ ಇಲ್ಲ. ನೀವು ರಾಜಕಾರಣದಲ್ಲಿ ಸಣ್ಣದಿರಬಹುದು, ಅದು ವ್ಯವಸ್ಥೆ ಅಲ್ಲ, ನಾನು ಅದನ್ನು ಹೇಳುವುದಿಲ್ಲ. ಆದ್ರೆ ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನು ಮಾತಾಡ್ತೇನೆ, ನಿಮಗೆ ಅವಕಾಶಗಳಿದೆ. ರಾಜಕಾರಣದಲ್ಲಿ ಅಭಿವೃದ್ಧಿ ಕೆಲಸ ನೀವು ಮಾತಾಡಿಕೊಳ್ಳಿ, ನನಗೆ ಮಾತಾಡ್ತೇನೆ. ಅಭಿವೃದ್ಧಿ ಕೆಲಸ ನಿಮ್ಗೆ ಸೂಚನೆ ಕೊಡುವ ಅಗತ್ಯ ಇಲ್ಲ. ನಮಗೆ ಸೂಚನೆ ಕೊಡ್ರಿ, ಆಮೇಲೆ ನಿಮ್ಮ ಕೆಲಸ ನೀವು ಮಾಡಿ. ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದವಲ್ಲ, ಪುತ್ತೂರಿನ ವ್ಯವಸ್ಥೆಯ ಬಗ್ಗೆ ಮಾತ್ರ ಚಿಂತನೆ ಮಾಡ್ಲಿಕ್ಕೆ. ನನಗೆ ಸಾರ್ವಜನಿಕವಾದಂತ ಗೌರವ ಇದೆ. 34 ವರ್ಷದಿಂದ ಪಾರ್ಟಿ ಕೆಲಸ ಮಾಡಿದ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡಿದೆ, ಯಾವುದೇ ಅಪೇಕ್ಷೆಗಳಿಲ್ಲದೆ ಕೆಲಸ ಮಾಡಿದ ಕಾರ್ಯಕರ್ತ ನಾವು. ಅಭಿವೃದ್ಧಿ ಕೆಲಸದ ವೇಗ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಮುಟ್ಟಿದೆ. ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಂದು ಜೊತೆ ಮಾಡುವಾಗ ಅಭಿವೃದ್ಧಿ ಕೆಲಸಗಳು ಬಗ್ಗೆ ಆ ಕಾರಣಕ್ಕೋಸ್ಕರ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಭಾವನೆಗಳು ಇವತ್ತು ಮತವಾಗಿ ಪರಿವರ್ತನೆ ಆಗಿದೆ, ಒಪ್ಪಿಕೊಳ್ತೇವೆ, ಸಹಜ ಇದೆ. ಸೋಲನ್ನು ಒಪ್ಪಿಕೊಂಡಂತ ಪಾರ್ಟಿಗೆ ಗೆಲುವು ಯಾವ ದಾರಿಯಲ್ಲಿದೆ ಅದರ ಮುಂದೆ ಹೋಗುವಂತ ಕೆಲಸಗಳಿದೆ. 5 ವರ್ಷಕ್ಕೆ ಶಾಸಕರು ಕಾಂಗ್ರೆಸ್ನವರಿದ್ದಾರೆ. ಅದಕ್ಕೆ ನಾವು ಏನು ಸಾಂವಿಧಾನಿಕವಾಗಿ ಕಾಂಗ್ರೆಸ್ 1 ಮತ ಗೆದ್ರು ಕೂಡ ಶಾಸಕರಾಗಿದ್ರು ಶಾಸಕರು ಕಾಂಗ್ರೆಸ್ನವರಿಗೆ ಶಾಸಕರ ಅಂತ ಕೇಳಿದ್ರೆ ಅವರು ಉತ್ತರ ಕೊಡಬೇಕು. ಆದ್ರಿಂದ ನಾನು ಒಪ್ಪಿಕೊಂಡು ಈ ಮಾತನ್ನು ಹೇಳಿರುವಂತದ್ದು. ಓಕೆ, ಅಂದ್ರೆ ಅಭಿವೃದ್ಧಿ ಆಗಿದೆ ಅಂತಾದ್ರೆ ಶಾಸಕರನ್ನ ಯಾಕೆ ಬದಲಾಯಿಸಿದ್ರು, ಅಭ್ಯರ್ಥಿ ಯಾಕೆ ಬದಲಾಯಿತು ಅನ್ನೋ ಪ್ರಶ್ನೆ ಕೂಡ ಬರ್ತದೆ. ಆ ಬಗ್ಗೆ ಮತ್ತೆ ಮಾತಾಡೋಣ. ಅದನ್ನೇ ನಾನು ತಕೊಳ್ಳಿಕ್ಕೆ ಏನು ಅಂತ ಹೇಳಿದ್ರೆ, ಕೇವಲ ಒಂದು ಗ್ಯಾರಂಟಿ ಕಾರ್ಡ್ ಇಂದ ಗೆಲ್ಲಿಕ್ಕೆ ಆಗುದಿಲ್ಲ. ಗ್ಯಾರಂಟಿ ಕಾರ್ಡ್ ಜೊತೆಗೆ ಬೇರೆ ಇತರ ವಿಚಾರಗಳು ಕೂಡ ಪಕ್ಷ ಎತ್ತಿದಂತಹ ವಿಚಾರಗಳು. ಸಹಜವಾಗಿ ಭ್ರಷ್ಟಾಚಾರದ ಆರೋಪಗಳು ಬಿಜೆಪಿ ಸರ್ಕಾರದ ಮೇಲೆ ಬಂದಿದೆ. ಭ್ರಷ್ಟಾಚಾರದ ಆರೋಪವನ್ನು ಯಾರು ಕೂಡ ಮಾಡಬಹುದು, ಅದು ದೊಡ್ಡ ವಿಷಯ ಅಲ್ಲ ಅಂತ ಹೇಳುವಾಗ ಅದಕ್ಕೆ ತೂಕ ಇಲ್ಲ ಅನ್ನೋ ಮಾತು ಬಿಜೆಪಿ ವಕ್ತಾರರು ಹೇಳಿದ್ರು. ಹಾಗಿದ್ರೆ ಬಿಜೆಪಿಯವರು ಕೂಡ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ, ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದ 5 ವರ್ಷದ ನಂತರ ಚುನಾವಣಾ ಹೊಸ್ತಿಲಿನಲ್ಲಿ ಅವತ್ತು ಭ್ರಷ್ಟಾಚಾರ ಮಾಡಿದ್ರು ಅನ್ನೋ ಆಪಾದನೆಯನ್ನು ಹಾಕಿದ್ದಾರೆ. ಅದಕ್ಕೆ ತೂಕ ಹೆಚ್ಚಿಗೆಯೋ, ಆದ್ರೆ ನಾವು ಮಾಡಿದಂತಹ ಭ್ರಷ್ಟಾಚಾರದ ಆರೋಪಗಳು ಕಳೆದ 5 ವರ್ಷದಲ್ಲಿ ಆದಂತಹ 40% ಇತ್ಯಾದಿ ಆರೋಪಗಳು, ಈ ಆರೋಪಗಳು ತೂಕ ಹೆಚ್ಚು ಅನ್ನೋದು ನಮಗೆ ನಿಲ್ತದೆ. ಸಹಜವಾಗಿ ನಾವು ಅದನ್ನ ರಿಸಲ್ಟ್ ನಲ್ಲಿ ಕಾಣ್ತೇವೆ. ಜನ 2 ಕಾರಣಕ್ಕಾಗಿ ಇವರನ್ನ
ಸೋಲಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಒಂದು ಭ್ರಷ್ಟಾಚಾರ ಇವರು ಮಾಡಿದ್ದಾರೆ ಅನ್ನೋದು ಇಡೀ ಕರ್ನಾಟಕದ ಜನಕ್ಕೆ ಅರ್ಥ ಆಗಿದೆ. ಎರಡನೇದು ಇವರ ಹಿಂದುತ್ವ ಅಂತ ಏನು ಹೇಳ್ತಾ ಬಂದಿದ್ದಾರೆ, ಇದು ಡೋಂಗಿ ಅನ್ನೋದನ್ನು ಕರ್ನಾಟಕದ ಇಡೀ ಜನ ಒಪ್ಪಿದ್ದಾರೆ, ವಿಶೇಷವಾಗಿ ಪುತ್ತೂರಿನವರು. ಇವರು ಮಾತನಾಡುವಾಗ ಹೇಳ್ತಾರೆ, ನಾವು ಸೋಲನ್ನು ಗೌರವಯುತವಾಗಿ ಒಪ್ಪಿಕೊಳ್ತೇವೆ, ಸ್ವೀಕರಿಸಲೇಬೇಕು, ಮತದಾರರ ತೀರ್ಮಾನ ಅದು, ನಾವು ಒಪ್ಪಿಕೊಳ್ತೇವೆ ಅಂತ ಹೇಳಲಿಕ್ಕಿಲ್ಲ. ಕೆಲವರು ಹೇಳ್ತಾರೆ ಸುಪ್ರೀಂ ಕೋರ್ಟಿನ ಆರ್ಡರ್ ಅನ್ನು ನಾನು ಗೌರವಿಸ್ತೇನೆ ಅಂತ. ಗೌರವಿಸತಕ್ಕದ್ದು, ಅದರ ವಿರುದ್ಧ ಹೋಗ್ಲಿಕ್ಕೆ ಆಗ್ತದ? ಹಾಗಾಗಿ ಬೂಟಾಟಿಕೆಯ ಮಾತುಗಳು ಬೇಡ. ಈಗ ಇವರು ಹೇಳ್ತಾರೆ ಅಷ್ಟಾಭಿವೃದ್ಧಿ ಮಾಡಿದ್ದೇವೆ, ಇಷ್ಟಾಭಿವೃದ್ಧಿ ಮಾಡಿದ್ದೇವೆ ಅಂತ. ಮೊನ್ನೆ ದಿವಸ ಪುತ್ತೂರಿಗೆ ಬಂದಾಗ ಡಿ ವಿ ಸದಾನಂದ ಗೌಡರು ಇದೇ ಮಾತನ್ನ ಹೇಳಿದ್ರು. ನಮ್ಮ MLA ಅವರು ಇಂದ್ರ ಚಂದ್ರ ಯಾರು ಮಾಜಿ MLA ಅವರು ಅಂತ ಹೊಗಳಿಕ್ಕೆ ಶುರು ಮಾಡಿದ್ರು. ಇವರು ಕೂಡ ಈಗ ಹೊಗಳ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಅವರನ್ನೇ ಅಭ್ಯರ್ಥಿ ಮಾಡಬಹುದಾಗಿತ್ತಲ್ಲ, ಅವರನ್ನು ಯಾಕೆ ಬದಲಾಯಿಸಿದ್ರು? ಅಂದ್ರೆ ಅವರಲ್ಲಿ ದೋಷ ಇತ್ತು. ಅವರು ದೋಷ ಏನು ಅನ್ನುವುದನ್ನ ಇವರು ಎತ್ತಿ ತೋರಿಸ್ತಾ ಇದ್ರು ಆಗಾಗ. ಯಾರು ಈಗ ಪಕ್ಷೇತರರಾಗಿ ಯಾವ ಫೋರ್ಸ್ಗಳು ಚುನಾವಣೆ ನಿಂತಿದ್ದವೋ ಅವರು ಅದನ್ನು ಎತ್ತಿ ತೋರಿಸ್ತಾ ಇದ್ರು. ವಿಟ್ಲದಲ್ಲಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ರು, ವಿಟ್ಲ ಭಾಗದಲ್ಲಿ. ಆಮೇಲೆ ಉಪ್ಪಿನಂಗಡಿಯಲ್ಲಿ ಅವರನ್ನು ಒಮ್ಮೆ ತರಾಟೆಗೆ ತೆಗೆದುಕೊಂಡಿದ್ರು. ಆಮೇಲೆ ಪುತ್ತೂರಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನ ನಾವು ಕೂಡ ಮಾಡಿದ್ದೆವು. ಅದು ನಿಮಗೆ ವ್ಯಾಕ್ಸಿನೇಷನ್ ಆರೋಪ ಇರಬಹುದು, ಅದು ನಿಮಗೆ ಯಾವುದು ನಮ್ಮ ಇಂದಿರಾ ಕ್ಯಾಂಟೀನಲ್ಲಿ ಊಟವನ್ನು ಜನರಿಗೆ ನಿರಾಕರಣೆ ಮಾಡಿದಂತಹ ಆರೋಪ ಇರಬಹುದು, ಅದರ ಜೊತೆಗೆ ಸೀತಮ್ಮನಿಗೆ 94C ಅನ್ನು ನಿರಾಕರಣೆ ಮಾಡಿದಂತಹ ಕಾರಣಗಳಿರ್ಬೋದು, ಸ್ವಜನ ಪಕ್ಷಪಾತದಂತಹ ಕಾರಣಗಳಿರ್ಬೋದು. ಹೀಗೆ ಪುತ್ತೂರಿನ ಶಾಸಕರು ಜನಪ್ರಿಯತೆಯನ್ನು ಪೂರ್ತಿಯಾಗಿ ಕಳೆದುಕೊಂಡಿದ್ರು ಕಳೆದ ಅವಧಿಯಲ್ಲಿ. ಹಾಗಾಗಿ ಅವರನ್ನು ಬದಲಾವಣೆ ಮಾಡುವುದು ಅನಿವಾರ್ಯ ಆಯಿತು. ಈಗ ಮುಖ ಉಳಿಸ್ಲಿಕ್ಕೆ ಅವರನ್ನು ಹೊಗಳ್ತಾ ಇದ್ದಾರೆ ಅಲ್ಲದೆ, ಅವರು ನಾವು ನೇರ ಸ್ಪರ್ಧೆ ಆಗಿದ್ರೆ, ಈಗ ಈ ಫ್ಯಾಕ್ಟರ್ ಇಲ್ಲ ಅಂತ ಇಟ್ಟುಕೊಳ್ಳಿ, ಪುತ್ತಿಲ ಫ್ಯಾಕ್ಟರಿ ಇಲ್ಲ ಅನ್ನುವುದಾಗಿದ್ರೆ, ನೇರ ಸ್ಪರ್ಧೆ ಆಗಿದ್ರೆ 100ಕ್ಕೆ 100 ನಾವು ಗೆದ್ದೇ ಗೆಲ್ತಿದ್ದೆವು. ಓಕೆ, ಆ ಲೆಕ್ಕಾಚಾರಗಳಿಗೆ ಬರ್ತೇನೆ. ಒಂದು ಅವಕಾಶ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾತಾಡಿದ್ರು, ನಾನು ಅದಕ್ಕೆ ಗೌರವವನ್ನು ಕೊಡ್ತೇನೆ. ಯಾಕೆಂದ್ರೆ ಒಬ್ಬ ಗೆದ್ದಂತ ಮಂತ್ರಿ, ಸಂಸದ ಆಗ್ಲಿ, ಯಾರೇ ಆಗ್ಲಿ, ಮಿನಿಸ್ಟರ್ಗಳು, ಅವರು ರಾಜವೈಭೋಗದಲ್ಲಿ ಕಳೀತಾರೆ, ಎಲ್ಲವೂ ಉಚಿತವಾಗಿ ಅವರಿಗೆ. ಆದ್ರೆ ಆಯ್ಕೆ ಮಾಡಿರ್ತಕ್ಕಂಥ ಜನರಿಗೆ ಏನಿದೆ? ಏನೂ ಇಲ್ಲ. ಆಯ್ಕೆ ಮಾಡಿದ ಜನಕ್ಕೂ ಕೊಡ್ಲಿ ಉಚಿತವಾಗಿ, ನಮ್ದೇ ಟ್ಯಾಕ್ಸ್ ಅಲ್ವಾ? ಯಾರ್ಯಾರು ರಾಜ್ಯರ ತರ ಬಾಳೋದು ಯಾಕೆ? ಮಂತ್ರಿಗಳು, ಸಂಸದರು ಅವರು AC ಕಾರಲ್ಲಿ ಓಡಾಡೋದು, ಬಡವರ ಮಕ್ಕಳು ಮನೆಯಲ್ಲಿ ಆಚೆ ಈಚೆ ನಡ್ಕೊಂಡು ಹೋಗ್ಬೇಕು, ಬಸ್ ಇಲ್ಲ, ಹೆಣ್ಣು ಮಕ್ಕಳು ಉಚಿತವಾಗಿ ಬಸ್ಸಲ್ಲಿ ಹೋಗ್ಲಿ, ನಾವು ಕಟ್ಟಿದ ತೆರಿಗೆ ಅಲ್ವಾ, ಹೋಗ್ಲಿ. ಯಾಕೆ ಮಂತ್ರಿಗಳಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಇದೆ ನಮ್ಮ ತೆರಿಗೆ? ಇವರಿಗೆ ಗೆದ್ದ ನಂತರ ನಮ್ಮ ಯಾವುದೇ ನಾಯಕರಾಗ್ಲಿ, ನಾನು ಪಕ್ಷವನ್ನ ಉಲ್ಲೇಖ ಮಾಡೋದಿಲ್ಲ ಇಲ್ಲಿ, ಯಾವುದೇ ನಾಯಕರಾಗ್ಲಿ ಗೆದ್ದ ನಂತರ ಅವರಿಗೆ ಕಾರ್ಯಕರ್ತರ ನೆನಪಿರೋದಿಲ್ಲ. ಅವರಿಗೆ ಮತ್ತೆ ಕಾರ್ಯಕರ್ತರ ನೆನಪಾಗುವುದು 5 ವರ್ಷ ಬಿಟ್ಟು, 5 ವರ್ಷ ನಂತರ ಚುನಾವಣೆ ಬರುವಾಗ ಕಾರ್ಯಕರ್ತರ ನೆನಪಾಗ್ತದೆ. ಆಗ ಕಾರ್ಯಕರ್ತರ ಒಬ್ಬರ ಕೊಲೆ ಆದ್ರೆ ಆಮೇಲೆ ಅದೇ ಅವರಿಗೆ ನೆನಪಾಗುವಂತದ್ದು. ಅಲ್ಲಿವರೆಗೆ ಯಾರಿಗೂ ಕಾರ್ಯಕರ್ತರ ನೆನಪಾಗುದಿಲ್ಲ. ಈ ಗ್ಯಾರಂಟಿ ಕಾರ್ಡ್ಗಳು ಸಿಗ್ಲಿ, ಬಡವರ ಮನೆಗೂ ಬರ್ಲಿ, ಕರೆಂಟ್ ಫ್ರೀ ಆಗಿ ಬರ್ಲಿ, ಮಂತ್ರಿಗಳಿಗೆ ಮಾತ್ರ ಯಾಕೆ ಕೊಡಬೇಕು? ಇದಕ್ಕೆ ನಾನು ಗೌರವಿಸ್ತೇನೆ. ಒಳ್ಳೆ ವಿಚಾರ ಯಾವುದೇ ಪಕ್ಷದಲ್ಲಿದ್ರು ನಾನು ಗೌರವಿಸ್ತೇನೆ. ಬಡವರಿಗೂ ಸಿಗ್ಲಿ ಉಚಿತವಾಗಿ, ಯಾಕೆ ಮಂತ್ರಿಗಳು ಮಾತ್ರ ಆರಾಮವಾಗಿರ್ಬೇಕು? ಓಕೆ ಓಕೆ, ಬರೋಣ. ಎಸ್ ಆರ್ ಸರ್ ಮಾಡಿದ್ರು ಅಷ್ಟು ನಿಮ್ಮ ಆರೋಪಗಳಿತ್ತು, ಆಕ್ರೋಶಗಳಿತ್ತು, ನಿಮ್ಮ ಕಾರ್ಯಕರ್ತರೇ ತರಾಟೆಗೆ ಎತ್ತಿಕೊಂಡಿದ್ರು ಅನ್ನುವಂಥದ್ದು. ಸೊ ಈ ಅಭ್ಯರ್ಥಿ ಆಯ್ಕೆ, ಆ ಪಾಯಿಂಟ್ಗೆ ನಾನು ಬರ್ತೇನೆ ಈಗ. ಅಭ್ಯರ್ಥಿ ಆಯ್ಕೆ ಈ ಬಾರಿ ಹೇಗಾಯ್ತು, ಅದರ ಒಂದು ಪ್ರಕ್ರಿಯೆಗಳನ್ನು ಹೇಳ್ಬೋದು, ಮತ್ತೆ ಇಷ್ಟೊಂದು ಗೊಂದಲ ಎಲ್ಲಿಂದ ಆರಂಭ ಆಯ್ತು, ಮೂಲ ಏನು ಅಂತ ನಿಮ್ಗೆ ಅನ್ಸುತ್ತೆ ಅಂತ? ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ. ನಮ್ಮಲ್ಲಿ ಆಯ್ಕೆಗಳು ಆಗುವಂಥದ್ದು ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿ ಪಾರ್ಟಿಯ ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಆಲೋಚನೆ ಮಾಡಿ ಕೇಂದ್ರೀಯ ಸಂಸದೀಯ ಮಂಡಳಿ ಇರುತ್ತೆ, ಒಂದಷ್ಟು ರಾಜ್ಯದಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು. ಸಹಜ ಇದೆ, ನೂರಾರು ಕಾರ್ಯಕರ್ತರು ದುಡಿತಾರೆ. ಶಾಸಕರಾಗುವ ಯೋಗ್ಯ ಬರುವಂತದ್ದು ಒಬ್ಬರಿಗೆ ಮಾತ್ರ, ಯಾರೋ ಒಬ್ಬರು ಶಾಸಕರಾಗ್ತಾರೆ. ದುಡಿಮೆ ಇರುವಂತದ್ದು ಕಾರ್ಯಕರ್ತರದ್ದು. ಆ ಕಾರಣಕ್ಕೋಸ್ಕರ ಒಂದಷ್ಟು ಭೌಗೋಳಿಕ ಕಾರಣಗಳು, ಒಂದಷ್ಟು ಸಾಮಾಜಿಕ ನ್ಯಾಯದ ಕಾರಣಕ್ಕೋಸ್ಕರ, ಒಂದಷ್ಟು ವಿಚಾರಧಾರೆಗಳು ಇಟ್ಟುಕೊಂಡು ಪುತ್ತೂರಿನಲ್ಲಿ ಅಭ್ಯರ್ಥಿಯ ಬದಲಾವಣೆಗಳಾಯಿತು. ಪುತ್ತೂರಿನಲ್ಲಿ ಆಗಿದೆ ಅಂತಲ್ಲ, ರಾಜ್ಯದ ಹಲವು ಕಡೆ ಈ ರೀತಿಯ ಬದಲಾವಣೆಗಳಾಗಿದೆ. ಪಕ್ಕದ ಬೈಂದೂರಿನಲ್ಲಿ ಆಗಿದೆ, ಸುಳ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಮಹಿಳಾ ಅಭ್ಯರ್ಥಿ ಪುತ್ತೂರಿನಲ್ಲಿ ಇಳಿಸಬೇಕು, ರಾಜಕಾರಣದ ತಂತ್ರಗಾರಿಕೆ ಹತ್ತಾರುಗಳಿರ್ಬೋದು. ವ್ಯತ್ಯಾಸಗಳಾದಾಗ ಒಂದು ತಾಯಿಗೆ ಅವಕಾಶ ಮಾಡಿಕೊಡ್ಬೇಕು, ಅನುಭವರಿದ್ದಾರೆ ಮತ್ತು ಅದನ್ನು ಮುಟ್ಟಿಸುವಲ್ಲಿ, ದಡ ಮುಟ್ಟಿಸುವಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಫಲ ಆಗಿರಬಹುದು. ಆದ್ರೆ ಯಾವತ್ತೂ ಕೂಡ ಅಭ್ಯರ್ಥಿಯ ಗೌರವಗಳನ್ನು ಕಾಪಾಡಿಕೊಂಡು ಬರುವಂತ ಕೆಲಸವನ್ನು ಪಾರ್ಟಿ ಮಾಡಿದೆ. ಶಾಸಕರು ಮಾಡಿದಂತಹ ಸಾಧನೆಗಳ ಬಗ್ಗೆ ಉಲ್ಲೇಖ ಮಾಡಿದೆ ನಾನು. ಯಾಕೆ ನೀವು ಬದಲಾವಣೆ ಮಾಡಿದೆ ಅಂತ ಕೇಳಿದ್ರಿ. ಬದಲಾವಣೆಗಳು ನಿತ್ಯ ಸಹಜ. ಭಾರತೀಯ ಜನತಾ ಪಾರ್ಟಿ ಅಂತೂ ಈ ರೀತಿಯ ಆಲೋಚನೆ ಇಟ್ಟುಕೊಂಡೇ ಬಿಜೆಪಿಯನ್ನು ಮುನ್ನಡೆಸಿಕೊಂಡು ಬಂದಿರುವಂತದ್ದು. ಈ ಕಾರಣಕ್ಕೋಸ್ಕರವೇ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಆಡಳಿತ ಮಾಡಿರುವಂತದ್ದು. ಕರ್ನಾಟಕದ ರಾಜಕಾರಣದ ವ್ಯವಸ್ಥೆಯಲ್ಲಿ ಸೋಲಾಗಿರಬಹುದು,
ಉಳಿದ 27 ರಾಜ್ಯಗಳಲ್ಲಿ ಇವತ್ತು ಕೂಡ 18 ರಾಜ್ಯಗಳಲ್ಲಿ ಕೂಡ ಇವತ್ತು ಒಂದಷ್ಟು ರಾಜಕಾರಣದ ವ್ಯವಸ್ಥೆಗಳಿದ್ದಾರೆ. ನಮ್ಮ ಸುಮಾರು 303 ಸಂಸದರಂತ ಉಲ್ಲೇಖ ಮಾಡಿದೆ. ಅನೇಕ ರಾಜ್ಯದಲ್ಲಿ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಕೂಡ ಬದಲಾವಣೆ ಮಾಡಿಕೊಂಡೇ ಬಂದಿದೆ. ಗುಜರಾತ್ನಲ್ಲಿ ಕೂಡ ಯಾವ ಉಪಮುಖ್ಯಮಂತ್ರಿ, ಮಂತ್ರಿ, ಮುಖ್ಯಮಂತ್ರಿ ಆದವರನ್ನು ಕೂಡ ಬದಲಾವಣೆ ಮಾಡಿಕೊಂಡು ಹೊಸ ಮುಖದಲ್ಲಿ ಅವಕಾಶ ಕೊಟ್ಟಿದೆ. ಪುತ್ತೂರಿನಲ್ಲಿ ಸಹಜವಾಗಿ ನಾನು ಶಾಸಕರು ತಪ್ಪಿದ್ದಾರೆ, ಎಡವಿದ್ದಾರೆ ಅಂತ ಯಾವರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶಾಸಕರಾಗಿ ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಶಾಸಕರಾಗಿ ರಾಜಧರ್ಮವನ್ನು ಪಾಲಿಸುವಂತ ಕೆಲಸವನ್ನ ಸಂಜೀವ ಮಠದವರು ಮಾಡಿದ್ದಾರೆ. ನನ್ನ ಪಕ್ಷದ ನಾಯಕರು ಮಾರ್ರೆ ಅತ್ಯಂತ ಗೌರವದಿಂದ ಹೇಳ್ತೇನೆ, ಕಾಂಗ್ರೆಸ್ನವರಿಗೆ ವಿರೋಧಗಳಿರ್ಬೋದು, ವೈಯಕ್ತಿಕ ವಿರೋಧಗಳು ಬೇರೆ. ಪಾರ್ಟಿಯ ಕಾರ್ಯಕರ್ತನಿಗೆ ಆತ್ಮೀಯತೆ ಸಂಬಂಧಗಳು, ಒಬ್ಬ ಪಾರ್ಟಿಯ ಸಂಸದ ಇರಬಹುದು, ಶಾಸಕ ಇರಬಹುದು, ಮುಖ್ಯಮಂತ್ರಿ ಇರಬಹುದು, ಪ್ರಧಾನಮಂತ್ರಿ, ಗೌರವಗಳಿರ್ಬೇಕು. ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಗೌರವಗಳು ಬೇಕು. ಯಾಕಂದ್ರೆ ನನ್ನಂತ ಕಾರ್ಯಕರ್ತರನ್ನು ಕೂಡ ಹತ್ತಿರ ಸೆಳೆದು ಮಾತಾಡಬಲ್ಲ ಅಂತ ಒಂದು ಕಾರ್ಯಕರ್ತನಿಗೆ ಸ್ಥೈರ್ಯ ತುಂಬುವಂತ ಕೆಲಸವನ್ನ ನನ್ನಲ್ಲಿ ಮಾಡಿದ್ದಾರೆ. ನಾನು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಮಂಗಳೂರಿನ ಏರ್ಪೋರ್ಟ್ ನಲ್ಲಿ ಅವರನ್ನು ಸ್ವಾಗತಿಸಬೇಕಂತ ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ಕರೆದು ಮಾತಾಡ್ಬೇಕಾದ್ರೆ ಹೇಳಿದ್ರು ಚುನಾವಣೆ ಹೇಗೆ ನಡೀತೆ ಅಂತ. ವಿಶ್ವಾಸದಿಂದ ಹೇಳಿದ್ ಗೆಲ್ತೇವೆ, ಚುನಾವಣೆ ಗೆಲ್ತೇವೆ ಅಂತಲೂ ಹೋರಾಟಗಳಿರುವಂತದ್ದು. ಅಂತ ಪಾರ್ಟಿಯ ಕಾರ್ಯಕರ್ತ, ಒಬ್ಬ ಹಿರಿತನಲ್ಲಿರ್ತಕ್ಕಂಥ ಪ್ರಧಾನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಕರೆಸಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಗೌರವಗಳು, ಪಾರ್ಟಿಯ ಗೌರವಗಳು ಸಿಗುತ್ತೆ. ಅದಕ್ಕೆ ನಾನು ಹೇಳಿರುವಂತದ್ದು, ಕಾರ್ಯಕರ್ತ ಆಧಾರಿತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಬದಲಾವಣೆ ಮಾಡಿಕೊಂಡಾಗ ಒಂದಷ್ಟು ಸೈದ್ಧಾಂತಿಕ ವಿಚಾರಗಳು, ರಾಜಕಾರಣದ ವ್ಯವಸ್ಥೆಗಳು, ಒಂದಷ್ಟು ಮಹಿಳೆಯರಿಗೆ ಅವಕಾಶ ಸಿಗಬೇಕು ಅನ್ನೋಂಥ ಕಾರಣಗಳು, ಒಂದಷ್ಟು ಆಲೋಚನೆಗಳು ಮಾಡಿ ಭಾರತೀಯ ಜನತಾ ಪಾರ್ಟಿಯ ನಿರ್ಧಾರಕ್ಕೆ ಬಂತು. ನಿರ್ಧಾರವನ್ನ ಒಮ್ಮೆ ನಿರ್ಧಾರಗಳಾದ್ಮೇಲೆ ಅದ್ರಲ್ಲಿ ಪ್ರಶ್ನೆಗಳು ಇರೋದಿಲ್ಲ. ನನ್ನಂತ ಕಾರ್ಯಕರ್ತನಿಗೆ ನನಗೆ ಕಣ್ಣ ಮುಂದೆ ಕಾಣುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಮಲ ಮಾತ್ರ. ನಮಗೆ ಯಾವುದೂ ಕಾಣುವುದಿಲ್ಲ. ನಾನು ಸತ್ಯ ಇದೆ, ಕಳೆದ 34 ವರ್ಷಗಳಿಂದ ನಾನು ನೋಡಿಕೊಂಡು ಬಂದಿದ್ದೇನೆ. ನಾವು ಚುನಾವಣೆಯನ್ನು ನೋಡಿಕೊಂಡು ಬಂದಿರೋದು, ಸೋತಾಗ ಕೂಡ ನಾವು ಧೃತಿಗೆಡ್ಲಿಲ್ಲ. ಅದೇ ಕಾರ್ಯಕರ್ತರು ನಮ್ಮಲ್ಲಿ ಹೊರಗೆ ಹೋದಂತ ಶಾಸಕಿ ಯಾರಿದ್ರು, ಆ ಸಂದರ್ಭದಲ್ಲಿ ಚುನಾವಣೆ ಹೇಗೆ ಎದುರಿಸಿದ್ದೇವೆ. ಯಾವ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ದುಡಿದಿದ್ದಾರೆ, ಅನೇಕ ಕಾರ್ಯಕರ್ತರು ಇವತ್ತು ಪಂಚಾಯತ್ ಸದಸ್ಯನು ಕೂಡ ಆಗಲಿಲ್ಲ. ನಾನು ಕೂಡ ಅದರಲ್ಲಿ ಸೇರಿದ್ದೇನೆ. ಇಷ್ಟು ವರ್ಷಗಳ ಕಾಲ ರಾಜಕಾರಣ ವ್ಯವಸ್ಥೆ ಇದ್ರೂ ಕೂಡ ನಾನೊಬ್ಬ ಜನಪ್ರತಿನಿಧಿ ಆಗಲಿಲ್ಲ. ಆದ್ರೆ ನನ್ನ ಪಾರ್ಟಿ ನನಗೆ ಗೌರವವನ್ನು ಕೊಟ್ಟಿದೆ. ನನ್ನನ್ನು ಜಿಲ್ಲಾ ಮಟ್ಟದಲ್ಲಿ ನಾಯಕನಾಗಿ ಒಂದು ಪ್ರತಿನಿಧಿಸುವಂತ ವ್ಯವಸ್ಥೆ ನನ್ನ ಪಾರ್ಟಿ ಕೊಟ್ಟಿದೆ. ಆ ಪಾರ್ಟಿಯ ಗೌರವವನ್ನು ಉಳಿಸಿಕೊಳ್ಳುವಂತ ಕೆಲಸ ಕಾರ್ಯಗಳು ಕೂಡ ಆಗಬೇಕು. ಎಲ್ಲ ಕಾರ್ಯಕರ್ತರು ಇದನ್ನೇ ಯಾವತ್ತು ಮನಗಂಡ್ರ ಆವತ್ತು ಎಲ್ಲವೂ ಕೂಡ ಗೌಣ ಆಗಿಬಿಡುತ್ತೆ. ಆದ್ರಿಂದ ನಮ್ಮಂತ ಕಾರ್ಯಕರ್ತರು ಆಲೋಚನೆ ಮಾಡಬೇಕು. ಪಾರ್ಟಿ ಯಾರಿಗೋ ಒಬ್ಬನಿಗೆ ಅವಕಾಶ ಕೊಡುತ್ತೆ, ಯಾರೋ ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯ ಆಗ್ತಾನೆ, ಯಾರೋ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ತಾನೆ. ಆದ್ರೆ 100 ಕಾರ್ಯಕರ್ತರ ಬೆವರಿದೆ. ಆ ಕಾರ್ಯಕರ್ತರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ನಾಯಕರು ಮಾಡಿದ್ದಾರೆ. ಎಲ್ಲೋ ಆಕ್ರೋಶಗಳಿರ್ಬೋದು, ಉಲ್ಲೇಖ ಮಾಡಿದ್ರಲ್ಲ, ಕಾರು ಅಲುಗಾಡಿಸಿದ್ರು. ಆ ಕಾರು ಅಲುಗಾಡಿಸಿದಂತ ಕಾರ್ಯಕರ್ತರೇ ನಮ್ಮೊಟ್ಟಿಗೆ ಮತ್ತೆ ಬಂದಿರುವಂತದ್ದು ಕೂಡ ಇತಿಹಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಪುತ್ತೂರಿನಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಉಳಿದ 6 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಆ ಗೆಲುವು ನಮ್ಮದು, ಆ ಸಂಭ್ರಮ ಕೂಡ ನಮ್ಮಲ್ಲಿದೆ. ಇಲ್ಲಿಯ ವ್ಯತ್ಯಾಸವನ್ನ ಸರಿ ಮಾಡಿಕೊಳ್ಳುವಂತ ವ್ಯವಸ್ಥೆಗಳು ಮತ್ತು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತ ವ್ಯವಸ್ಥೆಗಳು ಜಿಲ್ಲೆಯಲ್ಲಿ ಆಗೇ ಆಗುತ್ತೆ. ಮತ್ತು ಜಿಲ್ಲೆಯ ಪ್ರಜ್ಞಾವಂತ ಮತದಾರರಿಗೆ, ಉಡುಪಿ ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಮತದಾರರಿಗೆ ನಾನೊಬ್ಬ ಕಾರ್ಯಕರ್ತನಾಗಿ ಅಭಿನಂದನೆ ಸಲ್ಲಿಸಲೇಬೇಕು. ಯಾವತ್ತೂ ಕೂಡ ಆ ರೀತಿಯ ವ್ಯತ್ಯಾಸಗಳಿಗೆ ವಾಲದೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಹತ್ತಿರ ಹೇಳಿದಾರಲ್ಲ, ವಿಜಯಗೊಳಿಸುವಂತ ವ್ಯವಸ್ಥೆ ಮಾಡಿದಾರ, ಅದು ವಿಶೇಷತೆ. ಅದಕ್ಕೋಸ್ಕರ ಆ ಗೌರವವನ್ನು ಕಾಪಾಡುವಂತ ಕೆಲಸವನ್ನು ಕೂಡ ಬಿಜೆಪಿಯ ಕಾರ್ಯಕರ್ತನ ಮಾಡಬೇಕು. ಅದಕ್ಕೆ ಎಲ್ಲ ಕಾರ್ಯಕರ್ತರು ಕೂಡ ಬಾಧ್ಯಸ್ಥರೇ. ಓಕೆ, ಕಾರ್ಯಕರ್ತರ ಒಂದು ಆಶಯದಂತೆ, ಕಾರ್ಯಕರ್ತರ ಒಂದು ಆಸೆಗೆ ಪೂರಕವಾಗಿ ಅಭ್ಯರ್ಥಿ ಆಯ್ಕೆಯಾಗಿದೆ ಅಂತ ಆದ್ರೆ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡಿ ಇಷ್ಟೊಂದು ಮತಗಳನ್ನು ಪಡೆಯುವಂತ ಸನ್ನಿವೇಶ ಹೇಗೆ ನಿರ್ಮಾಣ ಆಯಿತು ಅನ್ನುವಂಥದ್ದು ಇಲ್ಲಿ ನಾನೊಂದು ಹೇಳ್ತೇನೆ. ಒಂದು ರಾಷ್ಟ್ರೀಕೃತ ಪಾರ್ಟಿ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿದಾಗ ವ್ಯತ್ಯಾಸಗಳಾದ ತಕ್ಷಣ ಯಾರೋ ಒಬ್ರು ಒಂದು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ಹೋಗ್ತಾರೆ. ಹಾಗಂತೇಳಿ ಅವನು ಕೂಡ ಪಾರ್ಟಿಯ ಕಾರ್ಯಕರ್ತನಾಗಿರ್ತಾನೆ. ಕಾರ್ಯಕರ್ತನಾಗಿ ವಿರೋಧಗಳು ಬಂದಾಗ ಒಂದಷ್ಟು ಮುನಿಸುಗಳಿರುತ್ತೆ. ರಾಜಕಾರಣದ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿರುವಂತಹ ಮುನಿಸುಗಳು ಕೂಡ ಪುತ್ತಿಲರಿಗೆ ಲಾಭ ಆಗಿರಬಹುದು. ಆ ಮುನಿಸುಗಳು ಎಲ್ಲಿದೆ ಅಂತ ನಮಗೆ ಗೊತ್ತಿದೆ. ಅವರಿಗೆ ಅನುಭವ ಆಗಿರ್ಲಿಕ್ಕಿಲ್ಲ. ಆದ್ರೆ ನಮ್ಮಲ್ಲಿರುವಂತ ವ್ಯತ್ಯಾಸಗಳು, ವಿರೋಧಗಳು ಅದು ಬೇರೆ ಮತವಾಗಿ ಪರಿವರ್ತನೆ ಆಗಿದೆ. ನಾವು ಕೂಡ ಎನಿಸಲಿಲ್ಲ, ಸತ್ಯ ಇದೆ. ಈ ರೀತಿಯ ಮತ ಪರಿವರ್ತನೆ ಆಗುವಂತ ನಾವು ಕೂಡ ಎನಿಸಿರಲಿಲ್ಲ. ಆದ್ರೆ ಆ ಮತ ಪರಿವರ್ತನೆ ಆಗುವಂತದನ್ನು ಕೂಡ ಗೌರವದಲ್ಲಿ ಸ್ವೀಕಾರ ಮಾಡ್ತೇವೆ. ಅದೇ ಕಾರ್ಯಕರ್ತರು ಯಾರೆಲ್ಲ ಮತದಾರ ಮಾಡಿದಾರ ಇವತ್ತು ಮಾತಾಡ್ತಾರೆ,
ನಾವು ಒಂದಷ್ಟು ತಪ್ಪುಗಳು ಮಾಡಿದ್ದೇವೆ, ಅದು ಒಂದು ಕಾರಣಕ್ಕೋಸ್ಕರ ಮಾಡಿದ್ದೇವೆ, ಆದ್ರೆ ನಿತ್ಯ ನಿರಂತರ ಇಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಅದೇ ಮತದಾರ ಉಲ್ಲೇಖ ಮಾಡ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ಇದು ಪರಿವರ್ತನೆ ಅಂತ ಹೇಳಿ, ಇದು ಪರಿವರ್ತನೆ ಅಂತ ಹೇಳಿ. ಯಾಕೆ ನಾನು ಇದನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ, ಸೋಲು ಅನ್ನೋದು ಕೂಡ ಕ್ಷಣಿಕ, ಗೆಲುವು 5 ವರ್ಷಗಳ ಅವಧಿಗೆ ರಾಜಕಾರಣದಲ್ಲಿ ಇರಬಹುದು. ಆ ಸೋಲನ್ನ ಸವಾಲಾಗಿ ಸ್ವೀಕರಿಸುವಂತ ಕೆಲಸವನ್ನ ಪಾರ್ಟಿ ಮಾಡುತ್ತೆ. ಮತ್ತು ಯಾರೆಲ್ಲ ಮತದಾರರಿದ್ದಾರ ಅವರ ಭಾವನೆಗಳು ಏನಿದೆಯಾ ಅದನ್ನು ಅರ್ಥ ಮಾಡಿಕೊಳ್ಳುವಂತ ಮತ್ತು ಅವರ ಭಾವನೆಗಳಿಗೆ ಗೌರವ ಕೊಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಮಾಡುತ್ತೆ. ವಿಶ್ವಾಸ ಇದೆ, ಮುಂದಿನ ದಿನಗಳು ಗೆಲುವಿನ ದಿನಗಳಿದೆ. ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸುವಂತ ಕೆಲಸವನ್ನ ಪಾರ್ಟಿಯ ಹಿರಿಯರು, ಪಾರ್ಟಿಯ ಪ್ರಮುಖರು ಒಟ್ಟು ಸೇರಿ ಏನು ನಿರ್ಧಾರಗಳಾಗಬೇಕು ಅದನ್ನು 100ಕ್ಕೆ 100 ಮಾಡುತ್ತೆ. ಎಲ್ಲಿ ವ್ಯತ್ಯಾಸಗಳಾಗಿದೆ ಆ ವ್ಯತ್ಯಾಸ ಸರಿ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಪಾರ್ಟಿ ಮಾಡುತ್ತೆ. ಸರಿ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದೀರಿ. ಎಸ್ ಸರ್, ಈಗ ನೀವು ಭ್ರಷ್ಟಾಚಾರ ಯಾಕೆ MLA ಕ್ಯಾಂಡಿಡೇಟ್ ಅನ್ನು ಬದಲಾಯಿಸಿ ಅನ್ನುವುದೇ ನಿಮ್ಮ ಪ್ರಶ್ನೆ. ಎಸ್, ಅವರಿಗೆ ಅದಕ್ಕೆ ಉತ್ತರ ಕೊಟ್ಟು ಈಗ ಅದರ ಮಧ್ಯೆ ಅವರು ಹೇಳಿದ್ರು ವೈಯಕ್ತಿಕ ಕೋಪಕ್ಕೆ ಪ್ರತಿಭಟನೆ ಇದು ಅವರ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಸತ್ಯ ಹೇಳ್ತೇನೆ, ನನಗಾಗ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕರ್ತರಿಗಾಗ್ಲಿ ಸಂಜೀವ ಮಠಂದೂರ ಬಗ್ಗೆ ಯಾವುದೇ ವೈಯಕ್ತಿಕ ಕೋಪ ಆಗ್ಲಿ ವೈಯಕ್ತಿಕ ವಿರೋಧ ಆಗ್ಲಿ ಇಲ್ಲ. ಈಗಲೂ ನಾವು ಹೊರಗಡೆ ಸಿಕ್ಕಿದ್ರೆ ಬಹಳ ಚೆನ್ನಾಗಿ ಮಾತಾಡ್ತೇವೆ. RC ಅವರ ಜೊತೆ ಕೂಡ ನಮಗೆ ಬಹಳ ವೈಯಕ್ತಿಕವಾಗಿ ಒಳ್ಳೆ ಸಂಬಂಧಗಳಿದೆ. ಆದ್ರೆ ಈ ರಾಜಕಾರಣ ಅನ್ನುವುದು ಅದು ತಾತ್ವಿಕ ಸಂಘರ್ಷ, ಅದು ವೈಯಕ್ತಿಕ ಕೋಪ ಯಾರ ಮೇಲೂ ಇಲ್ಲ. ಇನ್ನು ಆಡಳಿತಾರೂಢ ಪಕ್ಷ ಅಥವಾ ಒಬ್ಬ MLA ಆಗಿರುವಂತಹ ಒಬ್ಬ ವ್ಯಕ್ತಿ ಅವ ಜನವಿರೋಧಿಯಾಗಿ ನಡ್ಕೊಂಡಾಗ ನಾವು ವಿರೋಧ ಪಕ್ಷವಾಗಿ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ನಾವು ಆಗ ಅವರಿಗೆ ನಮಗೆ ವೈಯಕ್ತಿಕ ಸಂಬಂಧಗಳು ಒಳ್ಳೆದುಂಟು ಅನ್ನುವಂತಹ ರಾಜಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಏನು ಆಪಾದನೆ ಮಾಡಿದ್ದೇವೆ, ನಾವು ಏನು ಹೋರಾಟಗಳನ್ನು ಮಾಡಿದ್ದೇವೆ, ಅದಕ್ಕೂ ವೈಯಕ್ತಿಕ ಸಂಬಂಧಗಳಿಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ನಾವು ಜನಪರವಾದ ವಿಚಾರಗಳನ್ನು ಎತ್ತಿಕೊಂಡೇ ಹೋರಾಟವನ್ನು ಮಾಡಿದ್ದೇವೆ. ಇದರ ಪರಿಣಾಮವಾಗಿ ಅವರಿಗೆ ಟಿಕೆಟ್ ನಿರಾಕರಣೆ ಆಗ್ತದೆ. ಅದನ್ನು ಬಿಡು, ಅವರು ಒಪ್ಪಿಕೊಳ್ತಾರೆ ಒಪ್ಪಿಕೊಳ್ಳದೆ ಇರ್ಲಿ. ಇದು ಪುತ್ತೂರಿನ ಜನರಿಗೆ ಸ್ಪಷ್ಟವಾಗಿ ಗೊತ್ತುಂಟು ಯಾಕೆ ಬದಲಾವಣೆ ಮಾಡಿದ್ರು ಅಂತ. ಇನ್ನು ಎರಡನೇದು, ಅಭ್ಯರ್ಥಿ ಆಯ್ಕೆಯಲ್ಲಿ ಅವರು ಎಡವಿದ್ದಾರೆ. ಬಿಜೆಪಿ ಅವರು ಹೇಗೆ ಎಡವಿದ್ದಾರೆ ಅಂದ್ರೆ, ಒಂದು ಪುತ್ತಿಲ ಫಾರ್ ಪುತ್ತೂರು ಅನ್ನುವಂತ ಒಂದು ಏನು ಆಂದೋಲನ ಅಭಿಯಾನ ನಡೆದಿತ್ತು. ಅದು ಯಾವಾಗ ಇವರು ಅಮಿತ್ ಶಾ ಅವರು ಪುತ್ತೂರಿಗೆ ಬರುವ ಪೂರ್ವದಲ್ಲಿ ಏನು ಅಣಬೆಗೆ ಹೋಲಿಸಿದ್ರು ಅರುಣಕುಮಾರ್ ಪುತ್ತಿಲ ಅವರನ್ನ, ಯಾವಾಗ ಅಣಬೆಗೆ ಹೋಲಿಸಿದ್ರು ಅದು ಅವರು ಮಾಡಿದಂತ ಅತ್ಯಂತ ದೊಡ್ಡ ತಪ್ಪು. ಆ ಕ್ಷಣಕ್ಕೆ ಅವರ ಬೆಂಬಲಿಗರಲ್ಲಿ ಒಂದು ಆಕ್ರೋಶ ಆರಂಭ ಆಯಿತು. ಅದರ ನಂತರ ಸಂಜೀವ ಮಠಂದೂರಿಗೆ ಟಿಕೆಟ್ ನಿರಾಕರಣೆ ಆಗಿ ಅವರು ಎರಡನೇ ಅಭ್ಯರ್ಥಿ ಆಯ್ಕೆಯನ್ನು ಹುಡುಕುವಾಗ ಅದು ನಮ್ಮ ಆಪಾದನೆ ಅಲ್ಲ, ಅದು ಪುತ್ತಿಲ ಮತ್ತು ಅವರ ಟೀಮಿನ ಆಪಾದನೆ ಏನು ಅಂದ್ರೆ, ಅವರು ಜಾತಿಗೆ ಮನ್ನಣೆಯನ್ನು ಕೊಟ್ಟರು, ಅವರು ಒಂದು ಸಮುದಾಯವನ್ನ ಹುಡುಕಿ ಅದು ಹೊರಗಿನಿಂದ ತಂದ್ರು ಅನ್ನುವಂಥದ್ದು ಅವರ ಆಪಾದನೆ ಆಗಿತ್ತು. ಇಲ್ಲಿ ಬೇರೆ ಯಾರು ಇಲ್ವೇ ಅಥವಾ ಪುತ್ತಿರಲಿಗೆ ಅವರ ಜಾತಿಯ ಕಾರಣಕ್ಕೆ ಇಲ್ಲಿ ಟಿಕೆಟ್ ನಿರಾಕರಣೆ ಆಯ್ತೋ ಅನ್ನುವಂಥದ್ದು ಕೂಡ ಒಂದು ವಾದ ಇತ್ತು. ಹಿಂದುತ್ವದ ಹೆಸರು ಹೇಳುವವರು ಜಾತಿಯ ಹೆಸರಿನಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಾರದು. ಯಾರು ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದ್ದಾರೆಯೋ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವುದು ಅವರ ವಾದ ಆಗಿತ್ತು. ಈ ಕಾರಣಕ್ಕಾಗಿ ಒಂದಷ್ಟು ಜಾತಿಗಳು ಕೂಡ ಅವರ ಜೊತೆಗೆ ನಿಂತವು. ಮತ್ತೆ ಇದು ಇವರು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಲ್ಲಿ ಆದಂತಹ ಎಡವಟ್ಟು. ಇದು ಆದರೆ ಮೂರನೇದಾಗಿ ಇವರ ನಾಯಕರು ಏನು ಇವರಿಗೆ ಪುತ್ತಿಲರಿಗೆ ಸಿಂಪತಿ ಜನರ ಮಧ್ಯೆ ಹುಟ್ಟಬೇಕು ಅನ್ನುವ ರೀತಿಯಲ್ಲೇ ಅವರು ಮಾತನಾಡಿದ್ರು. ಇಲ್ಲದೆ ಹೋಗಿದ್ರೆ ಶನಿ ಪೂಜೆಯ ವಿಚಾರವನ್ನು ಮೊನ್ನೆ ಎಳೆದು ತರುವ ಅಗತ್ಯವೇ ಇರಲಿಲ್ಲ. ತಂದಿದ್ರು, ಅದಕ್ಕೆ ಏನೋ ಸಮಜಾಯಿಸಿ ಕೊಟ್ಟು ಅವರಿಗೆ ಅದರಿಂದ ಹೊರಗೆ ಬರ್ಬೋದಿತ್ತು. ಅವರಿಗೆ ಏನು ಅದರಿಂದ ನುಣುಚಿಕೊಳ್ಳಿಕ್ಕೆ ಕೂಡದಂತ ಲೀಡರ್ ಏನಲ್ಲ. ಟಿವಿ ಅವರನ್ನು ನಾವು ನೋಡಿದ್ದೇವೆ, ಅವರು ಮಾತಿನಲ್ಲಿ ಬಹಳ ಶೂರರಿದ್ದಾರೆ. ಅವರು ಅದನ್ನು ನಾನೇ ಆ ಶನಿ ಪೂಜೆಯಲ್ಲಿ ಇವರಿಗೆ ಶನಿ ಬಿಡಿಸಿದ್ದು ಅಂತ ಹೇಳಬೇಕಾದ್ರೆ ಅಲ್ಲಿ ಕೂಡ ಏನು ಅವರಾಗಿ ಹೋಗಿ ಹೊಂಡಕ್ಕೆ ಬಿದ್ದದ್ದು ಅಂತ ನನಗೆ ಅನಿಸ್ತದೆ. ಈ ಕಾರಣದಿಂದಲೇ ಪುತ್ತಿಲರ ಮೇಲೆ ಒಂದಷ್ಟು ಅನುಕಂಪ ಬಂತು. ಇವರು ಬಿಜೆಪಿಯವರು ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರ ಶಾಸಕರು ಅವರು ವಿಫಲರಾಗಿದ್ದಾರೆ, ನಂತರದ ಅಭ್ಯರ್ಥಿ ಆಯ್ಕೆಯಲ್ಲಿ ವಿಫಲರಾಗಿದ್ದಾರೆ, ಮೂರನೇದಾಗಿ ಚುನಾವಣಾ ಪ್ರಚಾರ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಅವರು ಕಾಂಗ್ರೆಸ್ಗೆ ಒಂದೇ ಒಂದು ಅಟ್ಯಾಕ್ ಮಾಡಲಿಲ್ಲ. ಯಾಕಂದ್ರೆ ಯುದ್ಧ ಇದ್ದದ್ದು ಅವರ ಮಧ್ಯೆ, ನಮ್ಮ ಯುದ್ಧ ಇದ್ದದ್ದು ಬಿಜೆಪಿಯ ಜೊತೆಗೆ. ನಾವು ಚುನಾವಣೆ ನಿಮ್ಮ ನಿರೀಕ್ಷೆ ಇತ್ತು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ? ಇಲ್ಲ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅವ್ರ ಹತ್ರ ಏನಿರ್ಲಿಲ್ಲ. ಸಹಜವಾಗಿ ಇವರೊಳಗೆ ಸಾಕಷ್ಟು ಅಸ್ತ್ರಗಳಿತ್ತು. ಬಿಜೆಪಿಗೆ ಪುತ್ತಿಲರ ಮೇಲೆಯೂ ಪುತ್ತಿಲರ ಟೀಮಿಗೆ ಬಿಜೆಪಿಯ ಮೇಲೆಯೂ ಸಾಕಷ್ಟು ಅಸ್ತ್ರಗಳಿತ್ತು. ಅವರ ಮಧ್ಯೆಯೇ ಪ್ರಯೋಗಿಸ್ತಾ ಇದ್ರು. ಅಂದ್ರೆ ಯುದ್ಧಕಣ ಅವರ ಮಧ್ಯೆಯೂ ಅಂತ ಬಿಂಬಿತ ಆಗುವ ಹಾಗೆ ಇಲ್ಲಿ ಆಗಿತ್ತು. ಆದ್ರೆ ನಾವು ನಮ್ಮ ದೃಷ್ಟಿಕೋನದಿಂದ ಕೆಲಸ ಮಾಡಿದೆವು.
ನಾವು ನಮ್ಮ ಜಯವನ್ನು ಸಹಜವಾಗಿ ಪಡೆದುಕೊಂಡೆವು. ಹಾಗಾಗಿ ಅವರು ಎಲ್ಲದರಲ್ಲೂ ಫೇಲ್ ಆಗಿದ್ದಾರೆ. ಈಗ ಹೇಳಿದ್ದಾರೆ ತಪ್ಪು ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಅವರು ತಪ್ಪನ್ನ ತಪ್ಪು ಅಂತ ಒಪ್ಪಿಕೊಂಡ್ರೆ ಅವರು ಏನಾದ್ರೂ ಚೇತರಿಕೆಯನ್ನು ಕಾಣಬಹುದು. ಈ ತಪ್ಪು ಇದು ಮೊದಲು ಮಾಡಿದ್ದಲ್ಲ. ನಾನು ಅದನ್ನು ಈಗ ಬಾಯಿ ಮಾತಿಗೆ ಒಪ್ಪಿದ್ದಾರೆ ಅಷ್ಟೇ ಹೊರತು ಮುಂದಕ್ಕೆ ನಡವಳಿಕೆಯಲ್ಲಿ ಸರಿ ಮಾಡಿಕೊಳ್ತಾರೆ ಅಂತ ನನಗೆ ಕಾಣುವುದಿಲ್ಲ. ಯಾಕಂದ್ರೆ ಇಂತಹ ಅಭ್ಯರ್ಥಿನ ಆಯ್ಕೆ ಮಾಡಿದ್ದು ಇದೇನು ಮೊದಲಲ್ಲ. ಪುತ್ತೂರಿಗೆ ಬಂಡಾಯಕ್ಕೆ ಇದಕ್ಕೆ ಇನ್ನೊಂದು ಇತಿಹಾಸ ಇದೆ. ಶಕುಂತಲಾ ಶೆಟ್ಟಿ ಅವರು ಪುತ್ತೂರಿನಲ್ಲಿ ಏನು ಬಂಡಾಯವನ್ನು ಅದಕ್ಕೆ ರಾಮಭಟ್ರಂತ ನಾಯಕರು ಅಲ್ವಾ. ಹಾಗಾಗಿ ಆಗ ತಪ್ಪಿನ ಅರ್ಥ ಆಗ್ಲಿಲ್ಲ. ಯಾಕೆ ಗೆದ್ದರು, ಅಹಂಕಾರ ಬಂತು. ರಾಮಭಟ್ರೊಟ್ಟಿಗೆ ರಾಮಭಟ್ರ ಮನೆ ಮುಂದೆ ನೂರಾರು ತೆಂಗಿನಕಾಯಿಯನ್ನು ಹೊಡೆದಿದ್ದಾರೆ. ಹಿಂದಿನ ಫಲಿತಾಂಶಗಳಿಗೆ ಹೋಗೋದು ಅವಕಾಶ ಚಂದ್ರಾಸ್ರು ಕೇಳಿದರೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಮಾನ್ಯ ಹಿರಿಯರು ಹೇಳಿದ ಹಾಗೆ 100ಕ್ಕೆ 100 ಬಿಜೆಪಿ ಪಕ್ಷ ಸೋತಿದೆ. ಅಭ್ಯರ್ಥಿಯ ಆಯ್ಕೆಯಲ್ಲೇ ಸೋಲನ್ನ ನಾವು ಕಂಡಿದ್ದೇವೆ. ಕಾರ್ಯಕರ್ತರ ಒಂದು ಏನು ಇದು ಬಯಕೆ ಇತ್ತು, ಅದಕ್ಕೆ ಮನ್ನಣೆ ಸಿಗ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಾಯಕರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಲಿ ಕೊಟ್ರು. ಪುತ್ತೂರನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಲಿ, ನಮ್ಮ ಡಿ ವಿ ಸದಾನಂದ ಗೌಡರಾಗಿರ್ಲಿ, ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲಿಯಾದ್ರೂ ಅರುಣ್ ಕುಮಾರ್ ಪುತ್ತಿಲ ಅವರು ಗೆದ್ರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ರಾಷ್ಟ್ರ ಮಟ್ಟದ ನಾಯಕರಾಗ್ತಾರೆ ಅನ್ನೋ ಒಂದು ಭಯ ಅವರಲ್ಲಿತ್ತು. ಆ ಭಯ ಪುತ್ತಿಲರನ್ನ ತಳ್ಳುವಂತಹ ಪ್ರಯತ್ನ ಅನೇಕ ಬಾರಿ ಮಾಡಿದ್ರು. ಇದು ಮೊದಲ ಬಾರಿ ಅಲ್ಲ, ಕಳೆದ ಬಾರಿಯೂ ಅವರಿಗೆ ಟಿಕೆಟ್ ನಿರಾಕರಣೆಯನ್ನ ಮಾಡಿದ್ರು, ಈ ಬಾರಿ ಕೂಡ ನಿರಾಕರಣೆಯನ್ನ ಮಾಡಿದ್ರು. ಆದ್ರೆ ಎಲ್ಲಿಯಾದ್ರೂ ಈ ವ್ಯಕ್ತಿ ಗೆದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗುವ ವರ್ಚಸ್ಸನ್ನ ಹೊಂದಿರುವ ಒಂದು ವ್ಯಕ್ತಿ ಗೆದ್ರೆ ತಾವೆಲ್ಲಿ ತಳ್ಳಲ್ಪಡ್ತೇವೆ, ತಮಗೆ ಸಿಗ್ತಕ್ಕಂತಹ ಮರ್ಯಾದೆ ಎಲ್ಲಿ ಕಡಿಮೆ ಆಗ್ತದೆ ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಈ ವಿಚಾರವನ್ನು ಮಾಡಿದ್ರು. ಇದು ಶಕುಂತಲಾ ಶೆಟ್ಟಿ ಅವರಿಗೆ ಅನ್ಯಾಯ ಆಗಿದೆ. ಸಿಟ್ಟಿಂಗ್ MLA ಅವರನ್ನ ಬದಲಾಯಿಸಿದ್ರು. ಯಾಕೆ ಬದಲಾಯಿಸಿದ್ರು? ಜಾತಿ ವಿಚಾರವನ್ನು ತಂದ್ರು. ಯಾಕೆ ಜಾತಿ ಒಂದು ಹಿಂದುತ್ವದ, ಮಾನ್ಯ ಹಿರಿಯರು ಉಲ್ಲೇಖ ಮಾಡಿದ್ರಲ್ಲ, ಹಿಂದುತ್ವದ ಹೆಸರಲ್ಲಿ ಓಟು ಕೇಳುವ ನಿಮಗೆ ಜಾತಿಯ ಅಭ್ಯರ್ಥಿ ಯಾಕೆ ಅಂತ ಕೇಳಿದ್ರು. ಹಿಂದುತ್ವದ ಹೆಸರಲ್ಲಿ ಹೋರಾಟ ಮಾಡುವವರಿಗೆ ಯಾಕೆ ಕೊಡ್ಲಿಲ್ಲ? ಹಿಂದುತ್ವದ ವಿಚಾರವನ್ನು ಹೇಳುವವರು ನಾನು ಕೂಡ ಈಗಲೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ನಾನು ನನ್ನ ಜವಾಬ್ದಾರಿಗೆ ಮಾತ್ರ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಆದ್ರೆ ನಮ್ಮ ಊರಲ್ಲಿ ಜಾತಿ ಸಂಘಟನೆಯ ಪದಾಧಿಕಾರಿಗಳು ಫೀಲ್ಡ್ಗಿಳಿದು ನಮ್ಮ ಜಾತಿಯ ಅಭ್ಯರ್ಥಿಗೆ ಮತ ಕೇಳಿ ಅಂತ ಹೇಳಿದ ನಿದರ್ಶನಗಳಿವೆ. ಇದನ್ನ ಕಂಡು ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೆ. ನಾನು ಹಿಂದುತ್ವಕ್ಕೋಸ್ಕರ ನಾನು ಬಿಜೆಪಿಯ ಕಾರ್ಯಕರ್ತನಾಗಿದ್ದೆ, ಹಿಂದುತ್ವದ ಪರವಾಗಿರುವ ಕಾರಣ. ಎಲ್ಲಿ ಜಾತಿಯ ವಿಚಾರ ಬಂತು, ಆದ್ರೆ ಯಾರೊಬ್ರು ಕೂಡ ಅಂತ ವಿಚಾರಕ್ಕೆ ತಲೆ ಬಾಗ್ಲಿಲ್ಲ. ನಮ್ಮ ಕಡೆಯಲ್ಲಿ ನಮ್ಮ ಪುತ್ತೂರಿನ ಹಿಂದೂಗಳು ಅವರ ಜಾತಿಗೆ ಗೌರವ ಕೊಡ್ಲಿಲ್ಲ, ಅವರು ಧರ್ಮಕ್ಕೆ ಗೌರವ ಕೊಟ್ಟರು. ಅದನ್ನ ನಾವು ಈ ಬಾರಿಯ ಮತದಲ್ಲಿ ನಾವು ತೋರಿಸಿದ್ದೇವೆ. ಅರುಣ್ ಕುಮಾರ್ ಪುತ್ತಿಲ ಅವರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ, ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮ ನಡೆಸಿದ್ರು. ಪವಿತ್ರವಾದ ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮದಲ್ಲಿ ರಾಜಕೀಯವನ್ನ ತಂದಿಟ್ಟು ಆ ಕಾರ್ಯಕ್ರಮಕ್ಕೆ, ಆ ಹೆಸರಿಗೆ ಅಪಮಾನವನ್ನ ಮಾಡಿದ್ರು. ಇದು ಕಾರ್ಯಕರ್ತರಿಗೆ ಮಾಡಿದ ಅಪಮಾನ. ಇವರ ರಾಜಕೀಯ ಬೆಳೆಯನ್ನ ಬೆಳೆಸಿಕೊಳ್ಳಿಕ್ಕೆ ಈ ಭಾರತ್ ಮಾತಾ ಪೂಜಾ ಕಾರ್ಯಕ್ರಮ ಬೇಕಿತ್ತ? ಭಾರತ್ ಮಾತಾ ಕಾರ್ಯಕ್ರಮ ಪೂಜನೆಯ ಮಹತ್ವವನ್ನ ತಿಳಿದವರು ಯಾರು? ಮಾಡಿದವರ ಹೆಸರನ್ನ ಉಲ್ಲೇಖಿಸುವಂತಹ ಯೋಗ್ಯತೆಯು ನನಗಿರ್ಲಿಕ್ಕಿಲ್ಲ. ಅವರು ಮಾಡಿರ್ತಕ್ಕಂತಹ ಕೆಲಸದ ಬಗ್ಗೆ ಟೀಕೆ ಮಾಡುವ ಯೋಗ್ಯತೆ ನನಗಿಲ್ಲ. ನನಗೆ ಅದರ ಬಗ್ಗೆ ಅರಿವಿದೆ. ಹಿರಿಯರು ಕಲ್ಲಡ್ಕ ಪ್ರಭಾಕರ ಭಟ್ರು ಏನು ಹೇಳಿದ್ರು? ಅರುಣ್ ಕುಮಾರ್ ಪುತ್ತಿಲ ಯಾವ ಸೀಮೆಯ ಹಿಂದೂ ಅಂತ ಕೇಳಿದ್ರು. ಆದ್ರೆ ಪುತ್ತೂರಿನ ಜನ ತೋರಿಸಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಯಾವ ಸೀಮೆಯ ಹಿಂದೂ ಅಂತ. 62,000 ಮಂದಿ ಹಿಂದೂಗಳು ಅವರಿಗೆ ತೋರಿಸಿಕೊಟ್ಟಿದ್ದಾರೆ. ಅವರು ಹಿರಿಯರು, ಅವರ ಬಗ್ಗೆ ಗೌರವ ಇದೆ. ಆದ್ರೆ ಅವರು ಹೇಳಿರ್ತಕ್ಕಂಥ ತಪ್ಪನ್ನ ಕಿವಿ ಮುಚ್ಚಿ ಕೇಳ್ತಕ್ಕಂಥ ಕಾರ್ಯಕರ್ತರು ನಾವಲ್ಲ. ನಮ್ಮದೇ ನಾಯಕರನ್ನ ವಿರೋಧ ಮಾಡುವವರು ನಾವು. ಯಾವ ಸೀಮೆಯ ಹಿಂದೂ ಅಂತ ಕೇಳಿದ್ರಲ್ವಾ? ಸ್ವತಂತ್ರವಾಗಿ ನಿಂತವರಿಗೆ ಯಾರು ಇಲ್ಲ ಹೇಳಿದ್ರಲ್ಲ, ಅವರು ನಡೆದಿದ್ದೇ ದಾರಿ. ಪುತ್ತೂರಿನ ಹಿಂದೂ ಸಮಾಜ ಇದೆ, ಅರುಣ್ ಕುಮಾರ್ ಪುತ್ತಿಲರ ಪರವಾಗಿ ಪುತ್ತೂರಿನ ಹಿಂದೂ ಸಮಾಜ ಇದೆ ಅಂತ ತೋರಿಸಿಕೊಟ್ರಲ್ಲ ಕಾರ್ಯಕರ್ತರು. ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ನಾಲಿಗೆಯ ಚಪಲವನ್ನ ತೀರಿಸಿಕೊಳ್ಳೋಕೋಸ್ಕರ ನಮ್ಮ ನಾಯಕರ ವಿರುದ್ಧ, ಕಾರ್ಯಕರ್ತರ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರಲ್ವಾ? ಏನೆಲ್ಲ ಅಪಪ್ರಚಾರ! ನಿಮ್ಮ ಮಕ್ಕಳನ್ನ ಶಾಲೆಯಿಂದ TC ಕೊಟ್ಟು ಕಳಿಸ್ತೇವೆ, ನಿಮ್ಮನ್ನ ಕೆಲಸದಿಂದ ತೆಗಿಸ್ತೇವೆ, ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಸ್ತೇವೆ, ಇಂತಹ ಅಪಪ್ರಚಾರ. ಇವರು ಹೇಳಿದ್ರು ಪುತ್ತಿಲ ವರ್ಸಸ್ ಬಿಜೆಪಿ ಫೈಟ್ ನಡೀತು. 100ಕ್ಕೆ 100 ಸತ್ಯ. ಇವರ ಎದುರಲ್ಲಿ ಕಾಂಗ್ರೆಸ್ ಆಗಿರ್ಲಿಲ್ಲ. ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಯಾಕೆ ಹೋಗ್ಲಿಲ್ಲ? ಕಾಂಗ್ರೆಸ್ಗೆ ಯಾಕೆ ಹೋಗ್ಲಿಲ್ಲ? ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಕ್ಕಂತ ವಿಚಾರವನ್ನು ಯಾಕೆ ಹೋಗ್ಲಿಲ್ಲ? ಈ ಖಾಲಿ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಯಾಕೆ ಏಕ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದ್ರು? ಚುನಾವಣೆಯಲ್ಲಿ ಕಾರ್ಯಕರ್ತರ ಭಾವನೆಗೂ ಗೌರವವನ್ನ ಕೊಡ್ಲಿಲ್ಲ. ಕಾರ್ಯಕರ್ತರ ಆಕ್ರೋಶ ಏನಂತ ತಿಳಿದ ಹೋಗಿದೆ ಈಗ. ತಂತ್ರಗಾರಿಕೆ ಫೇಲ್ ಆದವು. ಎಸ್, ಓಕೆ, ಉತ್ತರ ತಗೊಳ್ತೀನಿ. ಎಸ್ ಆರ್ಸಿ, ಒಂದು ವಿಚಾರ ಸ್ಪಷ್ಟ ಬೇಕು. ಓಕೆ, ಅಮಲ ಹೇಳಿದ್ರು ತಪ್ಪಾಗಿದೆ ಅಂತ. ನಾನು ಹೇಳಿರುವಂತದ್ದು ತಪ್ಪಾಗಿದೆ ಅಂತ ಅಲ್ಲ. ತಪ್ಪಿದ್ದರೆ
ನಿಮ್ಮ ಅರ್ಥೈಸಿಕೆ ಸರಿ ಇಲ್ಲ. ಓಕೆ, ಓಕೆ. ನಾವು ತಪ್ಪಾಗಿದ್ದಾರೆ. ಉತ್ತರ ಕೊಡಿ. ತಪ್ಪಾಗಿದ್ದಾರೆ. ಅದು ಬಾಯಿ ನಾನು ಮಾತಿನ ಉತ್ತರ ಕೊಡ್ತೇನೆ ಸ್ವಾಮಿ. ಒಂದು ನೀವು ಕೇಳಿಸ್ಕೊಳ್ಳಿ. ಸರಿ. ನಿಮಗೆ ಕೇಳಿಸ್ಕೊಳ್ಳಿಕ್ಕೆ ವ್ಯವಧಾನ ಇಲ್ಲ ಅಂತಂದ್ರೆ ಕೂತ್ಕೊಳ್ಬಾರ್ದು. ನೀವು ವ್ಯವಧಾನ ಇದೆ ಅಂದ್ರೆ ಕೂತ್ಕೊಳ್ಳಿ. ಸರ್, ಒಂದು ನೀವು ನಿಮಿಷ. ಗೆದ್ದಿದ್ದೀರಿ ಇರ್ಬೋದು. ನೀವು ಅದನ್ನ ಅಹಂ ಅಂತ ತಿಳ್ಕೊಳ್ಬೇಡಿ. ನಿಮ್ಮ ಗೆಲುವಿಗೆ ಗೌರವ ಇದೆ, ಆದ್ರೆ ಅದನ್ನ ಅಹಂ ಆಗಿ ಸ್ವೀಕಾರ ಚರ್ಚೆ ಮುಂದುವರಿಸಿ. ನಾನು ಹೇಳ್ತೇನೆ, ಎಸ್ ಎಸ್ ಹೇಳಿ ಮುಂದುವರಿಸಿ. ತಪ್ಪಾಗಿದ್ದರೆ ಸರಿ ಮಾಡಿಕೊಳ್ಳುವಂತ ವ್ಯವಸ್ಥೆನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ನಾನು ಹೇಳಿರುವಂತ. ಓಕೆ ಓಕೆ ತಪ್ಪಾಗಿದ್ರೆ Okay. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ನಾಯಕರು ಮಾಡ್ತಾರೆ ಅಂತ ಹೇಳುವಂಥದ್ದು ನಾನು ಹೇಳಿರುವಂತ. ಓಕೆ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರ ಬಗ್ಗೆ ಉಲ್ಲೇಖ ಮಾಡಿದರು. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಉಡುಪಿ ಜಿಲ್ಲೆ, ನಮ್ಮ ಶಿವಮೊಗ್ಗ ಜಿಲ್ಲೆ, ನಮ್ಮಲ್ಲಿರ್ತಕ್ಕಂಥ ವಿವಿಧ ರಾಜ್ಯದ ಹಿಂದೂ ಸಂಘಟನೆಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಕಾರ್ಯ ಮತ್ತು ಧರ್ಮದ ಕಾರ್ಯವನ್ನ ಅತ್ಯಂತ ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಕಲ್ಲಡ್ಕ ಪ್ರಭಾಕರ್ ಭಟ್. ಒಬ್ಬ ವೈದ್ಯರು ತನಗೆ ಅವಕಾಶ ಸಿಕ್ಕಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಬಹುದಿತ್ತು. ಆ ರೀತಿಯ ಓಕೆ ಚೈತನ್ಯ ಮತ್ತು ಆ ಶಕ್ತಿ ಅವರಲ್ಲಿತ್ತು. ಓಕೆ ಯಾವುದನ್ನೂ ಅಪೇಕ್ಷೆ ಪಡದ ವ್ಯಕ್ತಿ ತಾನು ಸಮಾಜಕ್ಕೋಸ್ಕರ, ನನ್ನ ಪೂರ್ತಿ ಜೀವನ ಸಮಾಜಕ್ಕೋಸ್ಕರ ಅಂತ ಇಟ್ಟಂತ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ಜನ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಯಾರು ಕೂಡ ಅದು ಒಪ್ಪುವುದಿಲ್ಲ ಅಂತ. ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಒಬ್ಬ ವೈದ್ಯರಿಗೆ 10 ರೂಪಾಯಿಗೆ ಯಾರೋ ಬಡವ ಬಂದಾಗ ನೀನು ಬಿಜೆಪಿಯ, ನೀನು ಕಾಂಗ್ರೆಸ್, ನೀನು ಹಿಂದೂ ವಿರೋಧಿಯ, ನೀನು ಮುಸಲ್ಮಾನ ಹೇಳಲಿಲ್ಲ. ಅವರಿಗೆ ಆರೋಗ್ಯದ ಸಮಸ್ಯೆ ಬಂದಾಗ ಗೌರವಯುತ ನಡೆಸಿಕೊಂಡಂತ ಒಬ್ಬ ವೈದ್ಯ. ಅತ್ಯಂತ ಗೌರವ ಇದೆ ನಮಗೆ. ಹಿಂದೂ ವ್ಯವಸ್ಥೆಯ ಅಡಿಯಲ್ಲಿ, ಸಂಘಟನೆ ವ್ಯವಸ್ಥೆ ಅಡಿಯಲ್ಲಿ ಅವರೊಂದು ರೀತಿಯ ಪ್ರಾತಸ್ಮರಣೀಯರು. ನಾವು ಅತ್ಯಂತ ಗೌರವವನ್ನ ಅವ್ರಿಗೆ ಕೊಡ್ತೇವೆ. ಓಕೆ ಅವರ ಬಗ್ಗೆ ಹೀನವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಂಗತಿ ಇದೆ. ರಾಜಕಾರಣದ ವ್ಯವಸ್ಥೆಗಳು 20 ದಿನದಲ್ಲಿ ಹೋರಾಟಗಳು, ಮಾತುಗಾರಿಕೆಯಲ್ಲಿ ಇರಬಹುದು, ಆದ್ರೆ ನಿತ್ಯ ನಿರಂತರ ನೋಡ್ಬೇಕು. ಚಂದ್ರಾಸನ ನಾನು ನೋಡ್ಬೇಕು, ನನ್ನನ್ನು ಚಂದ್ರಾಸನ ನೋಡ್ಬೇಕು, ಅಮಲನನ್ನು ನಾವು ನೋಡ್ಬೇಕು, ಅವರು ನಮ್ಮನ್ನು ನೋಡ್ಬೇಕು. ಪುತ್ತೂರು ಏನು ಬೆಂಗಳೂರು ಸಿಟಿ ಅಲ್ಲ, ಪಕ್ಕದ ಮನೆಯವನಿಗೆ ಗುರುತ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಾಂಧವ್ಯಗಳು ಇರುತ್ತೆ ಗೌತಮ್. ನೀವು ಹತ್ತಿರ ಸಾಗಿದಾಗ ಗೌತಮ್ ಯಾರಂತ ನಾವು ಪ್ರಶ್ನೆ ಮಾಡುವಂತ ವ್ಯವಸ್ಥೆಗಳ ಇದೆ. ನಿಮ್ಮ ಪತ್ರಿಕೆ ತಪ್ಪಾದಾಗ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದೆ. ಗೌರವಯುತವಾಗಿ ಪತ್ರಿಕೆ ಗೌರವ ಕೊಡುವಂತ ಕೆಲಸವನ್ನು ಮಾಡಿದೆ. 10 ಮಾಧ್ಯಮದ ಸ್ನೇಹಿತರು ನಮ್ಮಲ್ಲಿ ವ್ಯತ್ಯಾಸ ಆದಾಗ ವ್ಯತ್ಯಾಸ ಇದೆ, ನೀವು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾರೆ, ಸ್ವೀಕಾರ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಯಾವತ್ತೂ ಕೂಡ ಯಾರಲ್ಲೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅದನ್ನು ಸ್ವೀಕಾರ ಮಾಡುವಂತ ಮನಸ್ಸು ಮತ್ತು ಅದನ್ನು ಸರಿ ಮಾಡಿಸಿಕೊಂಡು ಹೋಗುವಂತ ವ್ಯವಸ್ಥೆಯನ್ನು ತೊಡಗಿಸಿಕೊಂಡಿದೆ. ನಮ್ಮ ಹಿಂದಿನ ಆಲೋಚನೆ ಉಲ್ಲೇಖ ಮಾಡಿದ್ರು. ಶಕುಂತಲಾ ಶೆಟ್ಟಿ ಅವರು ಹೊರಗೆ ಹೋದ್ರು, ಹೌದು, ಅವರು ಪ್ರತ್ಯೇಕವಾಗಿ ನಿಂತರು, ಅದೇ ಫಲಿತಾಂಶ 25,000 ಮತಗಳು ಪಡ್ಕೊಂಡ್ರು. ಮಲ್ಲಿಕಕ್ಕ ಗೆದ್ರು. ಯಾವ ತಾಯಿ ಮಲ್ಲಿಕಕ್ಕ ಮನೆಯ ಅಂಗಳದಿಂದ ಕರ್ಕೊಂಡು ಬಂದು ಶಾಸಕರನ್ನ ಮಾಡಿದಂತ ಒಂದು ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಶಕ್ತಿ. ಅದೇ ತಾಯಿ ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ಅಡಿಯಲ್ಲಿ ಅತ್ಯಂತ ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯವನ್ನ ಹೇಗೆ ಸಂಜೋನ ಮಾಡಿದಾರೋ ಅದೇ ರೀತಿ ಆ ತಾಯಿ ಮಾಡಿದ್ರು. ಒಪ್ಪಿಕೊಂಡ್ರಲ್ಲ ಜನ. ಮತ್ತೊಂದು ಅವಧಿ ಬಂದಾಗ ನಾನು ಶಾಸಕನಾಗಿದ್ರು ಕೂಡ ಪರವಾಗಿಲ್ಲ, ನನ್ನ ಸಹೋದರ ನಿಲ್ಲಬೇಕು ಅನ್ನೋಂತ ಸಂಜಯ್ ಮಠದವರ ಬಗ್ಗೆ ಪ್ರೀತಿ ಇಟ್ಟು ಅವರನ್ನ ಚುನಾವಣೆ ನಿಲ್ಲಿಸಿದ್ರಲ್ಲ. ಚುನಾವಣೆ ವ್ಯವಸ್ಥೆಯಲ್ಲಿ ಗೊತ್ತಿದೆ ನಮಗೆ ಒಬ್ಬ ಶಾಸಕ ಮಾಡಿದಂತ ಕೆಲಸ ಕಾರ್ಯಗಳು, ಅದರ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಅದೇ ವ್ಯಕ್ತಿ ಶಾಸಕನಾಗಿ ಅಭ್ಯರ್ಥಿ ಆದಾಗ ಮಾತ್ರ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆದ್ರೆ ಮತ್ತೊಬ್ಬರು ಬಂದಾಗ ಈ ಅಭಿವೃದ್ಧಿ ಕೆಲಸಗಳು ಗೌಣವಾಗಿ ಬಿಡುತ್ತೆ. ಸಂಜೀವ್ ಮಠಂದವರು ಮಾಡಿದಂತ ಕೆಲಸಗಳು ಬಿಜೆಪಿಯ ಕೆಲಸಗಳು ಅಂತ ಹೇಳಿ ನಾವು ಹೇಳಿಕೊಂಡು ಹೋದ್ರು ಕೂಡ ಅಭ್ಯರ್ಥಿಗೆ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಅಲ್ಲಿ ಕೂಡ ಎಡವಿರಬಹುದು ಅಂತ ನನ್ನ ಆಲೋಚನೆ. ನಾನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿದ ಕೆಲಸವನ್ನ ಟ್ರಾನ್ಸ್ಫಾರ್ಮ್ ಆಗದೇ ಇರಬಹುದು, ಜನ ಒಪ್ಪದೇ ಇರಬಹುದು. ಆದ್ರೆ ನಾನು ಆ ವ್ಯವಸ್ಥೆ ಅಡಿಯಲ್ಲಿ ಹೋದಾಗ ಜನ ಅಭಿವೃದ್ಧಿಯತ್ತ ಆಲೋಚನೆ ಮಾಡಿದ್ರು. ಇದೇ ಅಶೋಕ್ ಕುಮಾರ್ ಅವರು, ನಾನು ಶಾಸಕರಾದ್ಮೇಲೆ ಶಾಸಕರೇ, ನನಗೆ ಕೂಡ ಶಾಸಕರು, ಅವರಿಗೆ ಕೂಡ ಶಾಸಕರೇ. ಶಾಸಕರು ಪಟ್ಟಿ ಮಾಡ್ತಾ ಹೋದ್ರು. ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡ್ತೇವೆ, 100ಕ್ಕೆ 100. ನಾವು ಭ್ರಷ್ಟಾಚಾರ ಮುಕ್ತ ಹೋರಾಟದ ವ್ಯವಸ್ಥೆ ಅಡಿಯಲ್ಲಿ ಇದ್ದವರು. ನಾನು ಉಪ್ಪಿನಂಗಡಿ ರಸ್ತೆಯನ್ನ ಅಗಲೀಕರಣ ಸಂಪೂರ್ಣ ಮಾಡ್ತೇನೆ, ಮಳೆಗಾಲದ ಒಳಗೆ ಮಾಡಬೇಕು. ಯಾಕಂದ್ರೆ ನಾವು 90% ಮಾಡಿದ್ದೇವೆ, ಇನ್ನು ಉಳಿದ 10% ಪೂರ್ಣಗೊಳಿಸಿ. ನಾಳೆ ಮೆಡಿಕಲ್ ಕಾಲೇಜ್ ಬರುತ್ತೆ, ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಕೇಳ್ತಾರೆ. ಈಗ 100 ಬೆಡ್ಗಳ ಆಸ್ಪತ್ರೆ ಇದೆ, 300 ಬೆಡ್ಗಳ ಆಸ್ಪತ್ರೆ ಆಗಬೇಕು ಅಂತ ಆಲೋಚನೆ ಮಾಡಿಕೊಂಡಾಗ ಅದಕ್ಕೆ ಬೇಕಾದಂತ ಜಾಗವನ್ನ
ನಮ್ಮ ಶಾಸಕರು ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಅದಕ್ಕೆ ಕೂಡಿಸುವಂತ ವ್ಯವಸ್ಥೆ ಮಾಡಿದೆ. ಸುಮಾರು 246 ಕೋಟಿಯ DPR ಗಳು ತಯಾರಿ ಆಗಿದೆ. 300 ಬೆಡ್ಗಳ ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜು ಆಗಬೇಕು, ಕ್ರೀಡಾಂಗಣ ನಾವು ಮುಂದಡಿ ಇಟ್ಟಿದ್ದೇವೆ. ಆ ಮುಂದಡಿ ಇಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ, ಮಾಡಬೇಕು ಅವರು. ಅದರ ಜೊತೆಯಲ್ಲಿ 10 ಯೋಜನೆಗಳನ್ನು ಉಲ್ಲೇಖ ಮಾಡ್ತಾರಲ್ಲ. ಪುತ್ತೂರಿಗೆ ಯುಜಿ ಕೇಬಲ್ ಬೇಕು, ಅಂಡರ್ ಗ್ರೌಂಡ್ ಕೇಬಲ್ ಬೇಕು, ಆಗಬೇಕು. ಪುತ್ತೂರಿಗೆ ಅಭಿವೃದ್ಧಿ ಕೆಲಸಗಳಾಗಬೇಕು, ಚರಂಡಿ ವ್ಯವಸ್ಥೆಗಳು ಆಗಬೇಕು. ಉಲ್ಲೇಖ ಮಾಡಿದ್ರ, ಪಟ್ಟಿ ಕೊಟ್ಟಿದ್ದಾರೆ. ಮೊನ್ನೆ ಚುನಾವಣೆ ಆಗ್ಬೇಕಾದ್ರೆ ಶಾಸಕರು ಗೆಲ್ಬೇಕಾದ್ರೆ ಉದ್ದನೆ ಪಟ್ಟಿ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಬರ್ತಾ ಇತ್ತು. ಆದ್ರಿಂದ ಆ ಎಲ್ಲ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಆರಂಭ ಮಾಡಿದೆ, ಮುಂದುವರಿಸುವಂತ ಕೆಲಸವನ್ನ ಈ ಜನ ಶಾಸಕರು ಮಾಡಬೇಕು. ನಮ್ಮದು ಕೂಡ ಆಗ್ರಹ ಇದೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಂದಾಗ ಅಭಿವೃದ್ಧಿ ಕೆಲಸಗಳು ಒಂದು ನಿಮಿಷ ಅಮಲ್ರೆ ನೀವು ಮಾತ್ರ ನಿಮ್ಗೆ ನಮ್ಮ ವ್ಯವಸ್ಥೆಗಳು ಅಭಿವೃದ್ಧಿ ಕೆಲಸ ಬಂದಾಗ ಸಹಕಾರ ಕೊಡುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ನಮ್ ಕೆಲಸ ಮಾಡಿದ ನಾವು ಮಾಡಿದ್ದೇವೆ ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಯಾವುದೇ ಭಯಗಳಿಲ್ಲ. ಆದ್ರಿಂದ ಆ ಕೆಲಸವನ್ನು ಮಾಡ್ಲಿಕ್ಕೆ ಕೂಡ ಅವರ ನಮ್ದು ಆಗ್ರಹ ಇದೆ, ಅದು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅವರಿಗೆ ಪಟ್ಟಿ ಹೇಳಿದ್ರಲ್ಲ, ಅದಾಗಬೇಕು ಇದಾಗಬೇಕು ಅಂತ, ಅದೆಲ್ಲ ಮಾಡ್ತೇವೆ ನಾವು, ನಮ್ಮ ಬದ್ಧತೆ. ಇನ್ನು ಈಗ ಯಾವತ್ತು ಒಬ್ಬ ಆಷಾಢ ಭೂತಿಗಳಾಗಿ ಮಾತಾಡಬಾರ್ದು. ಈಗ ಆಷಾಢ ಭೂತಿಗಳನ್ನು ನಿಮ್ಮ ಹತ್ರ ಊಟಾಟಿಕೆ ಅಂತ ಹೇಳಿ ನೀವು ಅದನ್ನು ನೀವು ಉಪಯೋಗಿಸುವಾಗ ಒಂದು ಸ್ವಲ್ಪ ಶಬ್ದಗಳ ಬಳಕೆ ಸರಿ ಮಾಡಿಕೊಳ್ಳಿ. ನೀವು ಬೂಟಾಟಿಕೆ, ಆಷಾಢಿ ಭೂತದ ಇದನ್ನ ಹೇಳಿದ್ರಿ. ನಿಮ್ಮ ಬೂಟಾಟಿಕೆ ನನ್ನ ಹತ್ರ ತೋರಿಸಬೇಡಿ. ನೀವು ಬೂಟಾಟಿಕೆಗಳು ಒಂದು ಹಂತಕ್ಕೆ ಸರಿ, ಚರ್ಚೆಗಳು ಒಂದು ಗೌರವಯುತವಾಗಿ ನಡೀಲಿ. ಆ ಶಿಸ್ತನ್ನ ಗೌರವವನ್ನು ಪಾಲಿಸಿಕೊಂಡು ಬಂದವರು ಆ ಶಿಸ್ತು ಗೌರವವನ್ನು ಇಟ್ಟುಕೊಂಡು ಮಾತಾಡಿ. ನಿಮಗೆ ಗೌರವ ಮತ್ತು ಶೋಭೆ ತರುವುದಿಲ್ಲ. ಅದನ್ನು ಇಟ್ಟುಕೊಂಡೇ ಮಾತಾಡಿ. ಆಷಾಢಿ ಭೂತದನ್ನ ಅಲ್ಲ, ನೀವು ಬೂಟಾಟಿಕೆ ಹೇಳ್ಬಾರ್ದು ಅಮಲ್ರೆ. ನೀವು ಹೀಗೆ ಡಿಸ್ಟರ್ಬ್ ಮಾಡಿದ್ರೆ ನಾನು ಏನು ಆದ್ರೆ ಗೌರವಗಳು ಇರ್ಲಿ ಅಂತ ಮುಂದುವರಿಸಿ. ನಿಮ್ಮ ಕೆಲಸಗಳನ್ನು ನೀವು ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿದಿರಿ. ನಮ್ಮ ಬದ್ಧತೆ ಅದು. ಈಗ ನಮಗೆ 10 ವರ್ಷದ ನಂತರ ಅವಕಾಶ ಆಗಿದೆ. 10 ವರ್ಷದ ಹಿಂದೆ ನಾವು ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಗೆದ್ದಾಗ ನಾವು ಬಹಳಷ್ಟು ಮಾಡಿದ್ದೇವೆ. ಮುಕ್ಕಾಲು ನಾವು ಮಾಡಿದ್ದೇವೆ, ಕಾಲು ಬಾಕಿ ಉಂಟು ಅಂತ ಹೇಳುವುದು ಅದು ಸಹಜ. ಅದು ರಾಜಕಾರಣದಲ್ಲಿ ಆಗಲಿ ಒಂದು 5 ವರ್ಷದ ಅವಧಿಯಲ್ಲಿ ಎಲ್ಲವನ್ನು ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮಾಡಿದ್ದನ್ನು ಹೇಗೆ ಮಾಡಿದ್ದಾನೆ, ಮಾಡಿದ ಕೆಲಸಗಳಲ್ಲಿ ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಕಳಪೆ ಇದೆ ಅನ್ನುವುದು ಕೂಡ ಮುಖ್ಯ ಆಗ್ತದೆ. ಈಗ ಮೆಡಿಕಲ್ ಕಾಲೇಜಿನ ವಿಚಾರ, ಮೆಡಿಕಲ್ ಕಾಲೇಜಿಗೆ ಮೇಲ್ದರ್ಜೆಗೆ ಏರಿಸಲಿಕ್ಕೆ 2 ವರ್ಷದಿಂದ ಪೆಂಡಿಂಗ್ ಉಂಟು ಸ್ಕ್ರೀನಿಂಗ್ ಕಮಿಟಿಯಲ್ಲಿ. ಯಾಕೆ ಅದು ಮುಂದೆ ಹೋಗ್ಲಿಲ್ಲ? ಯಾಕೆ ಮುಂದೆ ಹೋಗ್ಲಿಲ್ಲ ಅಂದ್ರೆ ಅದರ ಹಿಂದೆ ಬದ್ಧತೆಯಿಂದ ಕೆಲಸ ಆಗಲಿಲ್ಲ ಅಂತಲೇ ಅರ್ಥ. ನೀವು ಅದನ್ನು ನಾವು ಅಷ್ಟು ಮಾಡಿದ ಜಾಗ, ಅಲ್ಲಿ ಇದ್ದ ಜಾಗವನ್ನೇ ಹುಡುಕಿದ್ದೇನಲ್ಲ ಜಾಗ, ಅಲ್ಲಿ ಏನು ಹಳೆ ತಾಲೂಕು ಆಫೀಸು ಖಾಲಿ ಆಯ್ತು. ಅಲ್ಲಿ ಈಗ ಇದು ಏನು ವುಮೆನ್ಸ್ ಶಾಲೆ ಇದೆ, ಅದಕ್ಕೆ ಬೇರೆ ವ್ಯವಸ್ಥೆ ಆಗ್ತದೆ. ಅದ್ರ ಕಟ್ಟಡವನ್ನು ಇನ್ನೂ ಕೂಡ ಕಟ್ಟಲಿಕ್ಕೆ ಆಗ್ಲಿಲ್ಲ. ಆ ಜಾಗವನ್ನು ಇಲ್ಲಿಗೆ ಅದು ದೊಡ್ಡ ವಿಷಯವಲ್ಲ. ಅದು ಕೇವಲ ಫೈಲಿನ ಕೆಲಸ. ಅದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವುದ್ರಲ್ಲಿ ಏನಿಲ್ಲ. ಮೇಲ್ದರ್ಜೆಗೆ ಏರಿಸಬೇಕಿತ್ತು ಆಸ್ಪತ್ರೆಯನ್ನು. ನಾವು ಮಾಡ್ತೇವೆ. ನಾವು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ತೇವೆ. ನಾವು ಮೆಡಿಕಲ್ ಕಾಲೇಜ್ ತರುವುದಕ್ಕೆ ಬೇಕಾದಂತ ಎಲ್ಲ ಬದ್ಧತೆಯನ್ನು ಪ್ರದರ್ಶನ ಮಾಡ್ತೇವೆ. ನಾವು ಸುಮ್ಮನೆ ಮಾತಾಡುವುದಿಲ್ಲ. ಇನ್ನು ಮಾತಾಡುವಾಗ ಹೇಳಿದ್ರು ಪ್ರಭಾಕರ ಭಟ್ರ ಬಗ್ಗೆ. ಪ್ರಭಾಕರ ಭಟ್ರಾಗ್ಲಿ ಅಥವಾ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರಾಗಲಿ ನಮಗೆಲ್ಲರಿಗೂ ಅತ್ಯಂತ ಗೌರವ ಇರುವಂತಹ ವ್ಯಕ್ತಿಗಳವರು. ನಾವೇನು ಅವರ ವೈಯಕ್ತಿಕವಾಗಿ ಅವರನ್ನು ನಾವು ಗೌರವಿಸದೇ ಇರುವುದಿಲ್ಲ. ಆದ್ರೆ ಇದು ಪ್ರಜಾಪ್ರಭುತ್ವ. ಅದು ಈಗ ಪ್ರಸಾದ್ ಭಂಡಾರಿ ಅವರು, ಡಾಕ್ಟರ್ ಪ್ರಭಾಕರ್ ಭಟ್ರು, ಪ್ರಧಾನಮಂತ್ರಿ ಮೋದಿ ಅವರು ನಮಗೆಲ್ಲ ಗೌರವಾರ್ಹರೇ ಅವರು. ನಾವೇನು ಅವರ ಗೌರವವನ್ನು ನಾವು ಕಳೆಯುವುದಿಲ್ಲ. ಆದರೆ ಅವರು ತಪ್ಪು ಮಾಡಿದಾಗ ಅದನ್ನು ನಾವು ಎತ್ತಿ ಹೇಳಬೇಕಾಗ್ತದೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ, ಇದು ಡಿಕ್ಟೇಟರ್ಶಿಪ್ ಅಲ್ಲ. ಯಾರೇ ಆದರೂ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿಗಳು ತಪ್ಪು ಮಾಡಿದಾಗ ನಾವು ಅದನ್ನ ಎತ್ತಿ ತೋರಿಸಬೇಕಾಗ್ತದೆ. ವಿರೋಧ ಪಕ್ಷವಾಗಿ ನಮಗದು ಕರ್ತವ್ಯ. ಒಂದು ಪಕ್ಷವಾಗಿ ಇವರಿಗೆ ಕೂಡ ಅದರ ಕಾರ್ಯಕರ್ತರು ಏನು ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ತಾರೆ, ಕಾರ್ಯಕರ್ತರು ದೇವದುರ್ಲಭ ಪಾರ್ಟಿ ಯಾಕೆ ಹೇಳುದು, ದೇವದುರ್ಲಭ ಕಾರ್ಯಕರ್ತರು ಅಂತ ಯಾಕೆ ಹೇಳುದು? ನೀವು ದೇವದುರ್ಲಭರು, ದೇವರಿಗೂ ಸಿಗದಂತಹ ಕಾರ್ಯಕರ್ತರು ನೀವು ಅಂತ ಅಂದ್ರೆ ಅವರ ಮಾತಿಗೆ ಗೌರವ ಇರಬೇಕು. ಯಾವಾಗ ಗೌರವ ಇಲ್ವೋ, ಈಗ ಅವತ್ತು ಮಾಡಿದ್ದೇನು, ಅವತ್ತು ಇದನ್ನೇ ಮಾಡಿದ್ದು. ನಾನು ವಾಪಸ್ ಅಲ್ಲಿಗೆ ಬರ್ತೇನೆ. ಪುತ್ತೂರಿನ 40 ಗ್ರಾಮ ಸಮಿತಿಗಳ ನಿರ್ಣಯ ಇತ್ತು ಶಕುಂತಲಾ ಶೆಟ್ಟಿ ಅವರಿಗೆ ಕೊಡಬೇಕು ಅಂತ, ಟಿಕೆಟ್ ಕೊಡಬೇಕು ಅಂತ ಹೇಳಿ. ಯಾಕೆ ಅದಕ್ಕೆ ಗೌರವ ಸಿಗಲಿಲ್ಲ? ಪ್ರಭಾಕರ ಭಟ್ರಲ್ಲಿ ಅವತ್ತು ಏನು ಏಕಚಕ್ರಾಧಿಪತ್ಯ ಅಲ್ಲಿ ಸ್ಥಾಪನೆ ಆಗಿತ್ತು. ಎಲ್ಲರೂ ಹೋಗಿ ಅವರ ಕೈಕಾಲು ಹಿಡಿತಿದ್ರು. ಅವರಿಗೆ ಡೊಗ್ಗು ಸಲಾಮ ಹೊಡಿಲಿಲ್ಲ, ಅವರನ್ನು ಅವರು ಕಿತ್ತ ಹಾಕುವಂತ ಕೆಲಸವನ್ನು ಮಾಡಿದ್ರು. ಈಗ ಇಲ್ಲಿ ಕೂಡ ಈ ಬಿಜೆಪಿಗೆ ಏನಾಗಿದೆ ಅಂತ ಹೇಳಿದ್ರೆ, ವ್ಯಕ್ತಿತ್ವ ಇರುವವರು MLA ಆಗಬಾರದು, ವ್ಯಕ್ತಿತ್ವ ಇರುವವರು ರಾಜ್ಯಾಧ್ಯಕ್ಷ ಆಗಬಾರದು. ಏನು ರಬ್ಬರ್ ಸ್ಟ್ಯಾಂಪ್ಗಳಾಗಿ ಕೆಲಸ ಮಾಡ್ತಾರೆ, ಯಾರು ನಾವು ಹೇಳಿದಾಗಿ ಕೇಳ್ತಾರೆ ಅವರು ರಾಜ್ಯಾಧ್ಯಕ್ಷ ಆಗಬೇಕು.
ಕಾಣ್ತದಲ್ಲೋ ನಿಮಗೆ? 2,000 ರೂಪಾಯಿಗೆ ಮರಳು ಕೊಡ್ತೇನೆ ಅಂತ ಹೇಳಿದಂತ ಒಬ್ಬ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. 1 ರೂಪಾಯಿಗೆ $15 ಕೊಡ್ತೇವೆ ಅನ್ನುವಂತ ಕೇವಲಾಗಿ ಮಾತನಾಡುವ ತೂಕ ಇಲ್ಲದಂತ ಒಬ್ಬ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷನಾಗಿ ಅವರು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ನಾನು ಹೇಳಿದ್ದನ್ನ ಕೇಳಿಕೊಂಡಿರ್ತಾನೆ, ಸ್ವಂತ ವ್ಯಕ್ತಿತ್ವ ಇಲ್ಲದವನು ಮಾಡಬೇಕು ಅನ್ನುವಂತ ಇಚ್ಛೆಯಿಂದಲೇ ಮಾಡಿದ್ದಾರೆ ಅಲ್ವಾ? ಹಾಗಾಗಿ ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿಗೆ ಟಿಕೆಟ್ ನಿರಾಕರಣೆ ಆಯಿತು. ಇಲ್ಲಿ ಕೂಡ ಏನು ಇವರಿಗೆ ಹೇಳಿದ್ರು, ಪುತ್ತಿಲ ಬೆಂಬಲಿಗರು, ಪುತ್ತಿಲರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅವರಲ್ಲಿ ವ್ಯಕ್ತಿತ್ವ ಇದೆ, ಅವರಲ್ಲಿ ಸಾಮರ್ಥ್ಯ ಇದೆ. ಅದು ಸ್ಪಷ್ಟವಾಗಿ ನಮಗೂ ಸಹ ಕಾಣಿಸ್ತದೆ. ಸಾಮರ್ಥ್ಯ ಇರುವವರು ಬೇಡ. ಇಲ್ಲಿ ಬ್ಯಾಕ್ ಸೀಟ್ ಇಂದ ಕೂತ್ಕೊಂಡು ಎದುರು ಕೂತವನನ್ನ ಆಟವಾಡಿಸುವ ಶಕ್ತಿಗಳು ಹಿಂದೆ ಬಿಜೆಪಿಯಲ್ಲಿ ಸಾಕಷ್ಟು ಇದೆ. ಅವುಗಳ ದಾಳಕ್ಕೆ ಇವರು ಕುಣಿಬೇಕು. ಕುಣಿಯದಿದ್ರೆ ಅವರಿಗೆ ಟಿಕೆಟ್ ಇಲ್ಲ, ಕುಣಿಯದಿದ್ರೆ ಸ್ಥಾನಮಾನ ಇಲ್ಲ. ಇದುವೇ ಬಿಜೆಪಿಯ ಪತನಕ್ಕೆ ಕಾರಣ. ಈ ಸಲ ನೋಡಿ, ಸಂತೋಷ್ ಅವರ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಆರೋಪಗಳು ಬಂತು ಇಡೀ ರಾಜ್ಯದಲ್ಲಿ. ಅವರಿಗೆ ಜವಾಬ್ದಾರಿ ಸಂಘದಲ್ಲಿ ಇರುವುದು. ಅವರು ಸಂಘಟನಾ ಕಾರ್ಯದರ್ಶಿ, ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಆಗಿದ್ರು ಕೂಡ ಅವರು ಜನರನ್ನು ಫೇಸ್ ಮಾಡುವುದಿಲ್ಲ. ಅವರು ಎಸಿ ರೂಮ್ ಅಲ್ಲಿ ಇರ್ತಾರೆ. ಫೇಸ್ ಮಾಡುವವರು ಇವರು ಕಾರ್ಯಕರ್ತರು, ಆರ್ಸಿ ನಾರಾಯಣನಂತ ಜನರ ಮಧ್ಯೆ ಓಡಾಡುವವರು. ಅಂತವರು ಬೇಡ, ವ್ಯಕ್ತಿತ್ವ ಇಲ್ಲದವರೇ ಬೇಕಾದವರಿಗೆ. ಓಕೆ, ಇಲ್ಲಿ ಅವರು ಹೇಳಿದ ಹಾಗೆ ನಿಮ್ಮ ಜಗಳ ಇಲ್ಲಿ ಕಾಂಗ್ರೆಸ್ಗೆ ಒಂದು ಲಾಭ ಮಾಡಿ ಕೊಟ್ಟಿತ ಅನ್ನುವಂತ ಪ್ರಶ್ನೆ ಒಂದು ಕೊಡ್ತೇನೆ, ಇದು ಕೇಳಿಕೊಂಡು ಬರ್ತೇನೆ ನಿಮ್ಮ. ನಮ್ಮ ಜಗಳ ಕಾಂಗ್ರೆಸ್ಗೆ ಲಾಭ ಮಾಡಿದೆ ಅಂತ ಹೇಳಿದ್ರೆ ಹೌದು ಅಂತ ಹೇಳ್ಬೋದು. ನಮ್ಮ ಜಗಳ ಅಲ್ಲ ಅದು, ಸೈದ್ಧಾಂತಿಕ ವಿಚಾರದಲ್ಲಿ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದೆ. ಜಗಳ ಅಂದ್ರೆ ಬೀದಿ ಜಗಳ ಆಗುವುದು. ಸೈದ್ಧಾಂತಿಕ ರಾಜಕಾರಣದ ವ್ಯವಸ್ಥೆ ಅಡಿಯಲ್ಲಿ ಒಂದಷ್ಟು ವಿರೋಧಾಭಾಸಗಳಾದಾಗ ಅದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಂಡಿದೆ. ನಾವು ಕಳೆದ ಬಾರಿ ಈ ಜಿಲ್ಲೆಯಲ್ಲಿ 7 ಸೀಟುಗಳನ್ನ ಪಡ್ಕೊಂಡಿದ್ದೆವು, 1 ಶಾಸಕರನ್ನು ಕಳ್ಕೊಂಡಿದ್ದೆವು. ಮತ್ತೆ ಚುನಾವಣೆ ನಡೆದಾಗ ಈ ಬಾರಿ ಇದನ್ನು ಕಳ್ಕೊಂಡಿದ್ದೇವೆ. ಆದ್ರೆ ನಾವು ಒಂದು ವೇಳೆ ಒಗ್ಗಟ್ಟಾಗಿ ಒಂದಾಗಿ ನಿಲ್ತಿದ್ರೆ, ಇವರು ಹೇಳಿದ್ರಲ್ಲ ಕಾಂಗ್ರೆಸ್ ಗೆಲ್ತಾ ಇದ್ದೇವೆ, ಇವರು ನಿರ್ನಾಮ ಆಗ್ತಿದ್ರು. ಸುಮಾರು 30,000ಕ್ಕಿಂತ ಹೆಚ್ಚು ಮತಗಳು ನಮಗೆ ಬರ್ತಾ ಇತ್ತು. ಸತ್ಯ ಇರ್ಬೋದು, ಈಗ ಚುನಾವಣೆ ಮುಗ್ದಿದೆ, ಅವ್ರು ಗೆದ್ದಾಗಿದೆ, ಅದರ ಬಗ್ಗೆ ವಿಶ್ಲೇಷಣೆಗಳು ಬೇಡ. ಆದ್ರೆ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಆರೋಪ ಮಾಡಿದಾಗ ನಾನು ಉತ್ತರ ಕೊಡಬೇಕಾದ್ದು ನನ್ನ ಉತ್ತರದಾಯಿತ್ವ. ನನ್ನ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ತನ್ನ 18ನೇ ವಯಸ್ಸಿನಲ್ಲಿ ಒಬ್ಬ ಪ್ರಚಾರಕರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸದ ಅಡಿಯಲ್ಲಿ ಸಂಘಟನೆ ಕಾರ್ಯಕ್ಕೆ ಇಳಿತಾರೆ. ಪ್ರಚಾರಕರಾಗಿ ಮನೆ ಬಿಟ್ಟು, ನನ್ನ ಸಂಸಾರವನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಒಂದು ವ್ಯವಸ್ಥೆ ಅಡಿಯಲ್ಲಿ ತೊಡಗಿಸಿಕೊಳ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಮಾಡ್ತಾ ಒಬ್ಬ ಕಾರ್ಯಕರ್ತನನ್ನ ಈ ಜಿಲ್ಲೆಯಲ್ಲಿ ಸಂಸದರಾಗಿ ಸ್ವೀಕಾರ ಮಾಡುವಂತ ವ್ಯವಸ್ಥೆ ಆಗುತ್ತೆ. ಒಬ್ಬ ಘಟಾನುಘಟಿ ನಾಯಕ ಕಾಂಗ್ರೆಸ್ನ ಜನಾರ್ದನ ಪೂಜಾರಿ ಎದುರು ಚುನಾವಣೆಯಲ್ಲಿ ಗೆಲ್ತಾರೆ. ಗೆದ್ದ ಮೇಲೆ ನಿತ್ಯ ನಿರಂತರವಾಗಿ 3 ಬಾರಿ ಸಂಸದರಾಗ್ತಾರೆ. ಆ ಕಾರಣಕ್ಕೋಸ್ಕರ ಯಾರೋ ಟ್ರೋಲ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವರ ವ್ಯಕ್ತಿತ್ವಗಳು ಕಡಿಮೆ ಆಗುದಿಲ್ಲ. ನಮ್ಮ ಎಲ್ಲೆ ಮೀರಬಾರದು. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ಗೌರವಗಳಿರ್ಬೇಕು. ನನಗೆ ಕೂಡ ಕಾಂಗ್ರೆಸ್ನ ಅನೇಕ ನಾಯಕರ ಬಗ್ಗೆ ಗೌರವಗಳಿರ್ಬಹುದು. ಯಾಕಂದ್ರೆ ಅವರ ಹೋರಾಟಗಳು, ಆ ವ್ಯವಸ್ಥೆಗಳು, ಗೌರವಗಳಿದೆ. ಹಾಗಂತೇಳಿ ಎಲ್ಲೇ ಮೀರಬಾರದು. ಎಲ್ಲೇ ಯಾಕೆ ಮೀರಬಾರದು ಅಂತ ಹೇಳಿದ್ರೆ, ತಪ್ಪು ಮಾಡಿದಾಗ ಎಚ್ಚರಿಸುವಂತ, ತಪ್ಪುಗಳನ್ನು ತಪ್ಪು ಅಂತ ಹೇಳಬಲ್ಲಂತ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನಿರುವಂತದ್ದು. ರಾಜಕಾರಣವನ್ನ ರಾಜಕೀಯ ಅಂತ ಮಾಡಬಾರ್ದಂತೆ. ರಾಜಕಾರಣ ಅಂತ ನೋಡಿದಾಗ ಅದು ರಾಜಧರ್ಮ ಆಗುತ್ತೆ. ಅದಕ್ಕೋಸ್ಕರ ನಳಿನ್ ಕುಮಾರ್ ಕಟೀಲ್ ರವರು ಇಡೀ ರಾಜ್ಯದಲ್ಲಿ ಸಂಘಟನೆಯ ಶಕ್ತಿಯನ್ನ ಒಬ್ಬ ಬೂತ್ ಅಧ್ಯಕ್ಷರ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಒಬ್ಬ ರಾಜ್ಯದ ಅಧ್ಯಕ್ಷರಿಗೆ ಸಾಧ್ಯ ಇದೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಬೂತ್ ಅಧ್ಯಕ್ಷರು ಸ್ವಾಮಿ, ಯಾವುದೋ ನಾಮಫಲಕ ಆಗ್ಬೇಕಾದ್ರೆ ಯಾವುದೋ ಬೂತ್, ಪುತ್ತೂರಿನಲ್ಲಿ ಅಲ್ಲ, ಯಾವುದೋ ಜಿಲ್ಲೆಯ ಯಾವುದೋ ಭಾಗದ, ಉತ್ತರ ಕರ್ನಾಟಕದ, ಆ ಮೈಸೂರು ಪ್ರಾಂತ್ಯದ ಅಥವಾ ಕಲ್ಯಾಣ ಕರ್ನಾಟಕದ ಭಾಗದ ಮನೆಗಳಲ್ಲಿ ಕೂಡ ಹೋಗಿ ಕಾರ್ಯಕರ್ತನ ಜೊತೆಯಲ್ಲಿ ನಿಂತು ಕಾರ್ಯಕರ್ತರ ಜೊತೆ ಕೆಲಸ ಮಾಡುವಂತ ಉತ್ಸಾಹ ಇದೆಯಲ್ಲ, 10,000 ಕಿಲೋಮೀಟರ್ ಓಡಾಟ ಮಾಡಬೇಕಂತ ಒಬ್ಬ ನಾಯಕ ಒಪ್ಪಿಕೊಳ್ತೇವೆ. ಸಹಜವಾಗಿ ಆಕ್ರೋಶಗಳು ಬಂದಾಗ ಒಬ್ಬ ವ್ಯಕ್ತಿಯ ಬಗ್ಗೆ ತಿರುಗುತ್ತೆ. ಕಾರಣಗಳು ಇಲ್ಲದೇ ಇರಿದ್ರು ಕೂಡ ಕೇವಲ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡುತ್ತೆ. ಯಾಕಂದ್ರೆ ಅವನ ಅಧಿಕಾರ ಇದೆ, ಅವನ ಹತ್ರ ವರ್ಚಸ್ ಇದೆ. ಯಾರ ಹತ್ರ ಬೆಟ್ಟು ಕೈ ತೋರಿಸ್ತಾರೆ ಅಂತ ಹೇಳಿದ್ರೆ, ವ್ಯಕ್ತಿತ್ವ ಮತ್ತು ಆ ರೀತಿಯ ವರ್ಚಸ್ ಇರುವವನನ್ನ ಕೈ ತೋರಿಸಿ ಅವನು ಸರಿ ಇಲ್ಲ, ಸರಿ ಇದೆ ಅಂತ ಮಾತಾಡ್ತಾರೆ. ಇದು ರಾಜಕೀಯ ವ್ಯವಸ್ಥೆಗಳು. ಆದ್ರೆ ನಾನು ಏನೂ ಅಲ್ಲದಿದ್ರು ಕೂಡ ಅವನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅದರಿಂದ ನನಗೆ ವಿಶ್ವಾಸ ಇದೆ, ನಮ್ಮ ಸಂಸದರು, ರಾಜ್ಯಾಧ್ಯಕ್ಷರ ಬಗ್ಗೆ ಗೌರವಗಳಿದೆ. ನನ್ನ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಸರ್, ನನಗೆ ನನ್ನ ರಾಜ್ಯಾಧ್ಯಕ್ಷರ ಬಗ್ಗೆ ಗೌರವಗಳಿರಬೇಕು. ಇವರ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಇವರಿಗೆ ಹೇಗೆ ಗೌರವಗಳಿದೆ, ಅದೇ ರೀತಿಯ ಗೌರವಗಳಿದೆ. ಆದ್ರೆ ಇವತ್ತು ಅವ್ರು ಗೆದ್ದಿದ್ದಾರೆ, ಏನೆಲ್ಲ ನಾನು ಆಪಾದನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಗೆದ್ದ ಮೇಲೆ ಅದು ಗೆಲುವೆ. ಆದ್ರಿಂದ ಆ ಗೆಲುವನ್ನ ನಾವು ಸ್ವೀಕಾರ ಮಾಡ್ಬೇಕು. 135 ಸೀಟು ಪಡ್ಕೊಂಡವರಿಗೆ ಇವತ್ತು ಮುಖ್ಯಮಂತ್ರಿ ಮಾಡ್ಲಿಕ್ಕೆ
ಮಾತಾಡೋಣ. ತೊಂದರೆಗಳಾಗಿದೆ Okay, ಸತ್ಯ okay. ಇದೆ. Yes, ಚಂದ್ರ. ಇರ್ಲಿ, ಅದು ಆಂತರಿಕ ವಿಚಾರ. ಅವರು ಅದನ್ನು ಮುಗಿಸ್ಕೊಳ್ತಾರೆ. ಬಿಜೆಪಿಗೆ ಅದರ ಅವಶ್ಯಕತೆ ಇಲ್ಲ. Yes. ನಾವು ಇನ್ನೂ ಅವಕಾಶಗಳಿದೆ. ವಿರೋಧ ಪಕ್ಷವಾಗಿ ನಾವು ಹೇಗಿರಬೇಕು ಮತ್ತು ಪುತ್ತೂರಿನ ಜನರ ಆ ಭಾವನೆಗಳಿಗೆ ಸ್ಪಂದನೆ ಮಾಡಿ ವಿರೋಧ ಪಕ್ಷ ಏನು ಕಾರ್ಯವನ್ನು ಮಾಡಬೇಕೋ, ಎಲ್ಲಿ ತಪ್ಪಿದ್ದಾಗ ಎಡವಿದಾಗ ಎಚ್ಚರಿಸುವಂತ ಕೆಲಸವನ್ನ ಪಾರ್ಟಿ ಮಾಡುತ್ತೆ. ಮತ್ತು ಕಾರ್ಯಕರ್ತನಾಗಿ ನಮ್ಮಂತ ಕಾರ್ಯಕರ್ತರು 100ಕ್ಕೆ 100 ವಿಶ್ವಾಸದಿಂದ ಕೆಲಸ ಮಾಡುತ್ತಾರೆ. ಫಲಿತಾಂಶದ ಬಗ್ಗೆ ಬರ್ತೀನಿ. ಎಸ್ ಎಸ್ ಚಂದ್ರ. ಹಿರಿಯರಾದ ಅರಸಿನಾರಾಯಣ ಅವರು ಹೇಳಿದ್ರು, ನಾವು ರಾಜ್ಯಾಧ್ಯಕ್ಷರಿಗೆ ಗೌರವ ಕೊಡ್ತೇವೆ ಅಂತ. ನಾವು ಕೂಡ ಕಾರ್ಯಕರ್ತರಾಗಿ ರಾಜ್ಯಾಧ್ಯಕ್ಷರಿಗೆ ಗೌರವವನ್ನು ಕೊಡ್ತೇವೆ. ಆ ಗೌರವವನ್ನು ಉಳಿಸಿಕೊಳ್ಳುವುದು ಅವರಿಗೆ ಬಿಟ್ಟ ವಿಚಾರ. ನಾವು ಕೊಡ್ತಕ್ಕಂಥ ಗೌರವ ಒಂದು ಇವರೇ ಹೇಳಿದ್ರು, 2,000 ರೂಪಾಯಿಗೆ ಹೊಯ್ಗೆ ಸಿಗ್ತದೆ ಅಂತ. ಕನಿಷ್ಠ ಜ್ಞಾನ ಇದ್ದವನು ಈ ಮಾತನ್ನ ಹೇಳಲಿಕ್ಕಿಲ್ಲ. ಕನಿಷ್ಠ ಜ್ಞಾನ ಬೇಕು. 2,000 ರೂಪಾಯಿ ಹೊಯ್ಗೆ ಬಾಡಿಗೆಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ಲಾರಿಯವನಿಗೆ. ನಮ್ಮ ರಾಜ್ಯಾಧ್ಯಕ್ಷರು ತಪ್ಪು ಹೇಳಿದಾಗ ನಾವು ಅದನ್ನ ಟ್ರೋಲ್ ಮಾಡಿರ್ಬೋದು, ಮಾಡ್ತೇವೆ ಕೂಡ. ಯಾಕೆಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಮಗೆ ಟಾರ್ಗೆಟ್ ಭಾರತೀಯ ಜನತಾ ಪಾರ್ಟಿ ಅಲ್ಲ, ನಮ್ಮ ಟಾರ್ಗೆಟ್ ಕಾಂಗ್ರೆಸ್. ಪುತ್ತೂರಿನಲ್ಲಿ ಕಾಂಗ್ರೆಸ್ ಈ ಬಾರಿ ನಮ್ಮೊಳಗಿನ ಜಗಳದಿಂದ ಗೆದ್ದಿರಬಹುದು, ಆದ್ರೆ ಮುಂದಿನ ಬಾರಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ನಾವು ಹೋರಾಟವನ್ನ ಮಾಡ್ತೇವೆ. ಮತ್ತೊಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತೇನೆ, ಪುತ್ತೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ, ಪುತ್ತೂರಿನಲ್ಲಿ ಗೆದ್ದದ್ದು ಅಶೋಕ್ ರೈ. ಯಾಕೆಂದ್ರೆ ಅವರ ವೈಯಕ್ತಿಕ ವರ್ಚಸ್ಸು ಆಗಿತ್ತು. ಅವರು ಬಡವರಿಗೆ ಮಾಡಿರ್ತಕ್ಕಂಥ ಸೇವೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಡವರಿಗೆ ಮಾಡಿರ್ತಕ್ಕಂಥ ಸೇವೆ, ಅವರ ಸೇವೆ ಅವರನ್ನು ಇವತ್ತು ಆ ಸ್ಥಾನಕ್ಕೆ ತಲುಪಿಸಿದೆ. ಅದಲ್ಲದೆ ಕಾಂಗ್ರೆಸ್ಸಿನ ಮತ ಈ ಬಾರಿ ಕಾಂಗ್ರೆಸ್ಗೆ ಬೀಳಿಲ್ಲ. ಕಳೆದ ಸಾರಿ ಸೋತ ಅಭ್ಯರ್ಥಿ ಪಡೆದಿದ್ದ ಮತ 70,000ಕ್ಕಿಂತಲೂ ಹೆಚ್ಚಿತ್ತು. ಆದ್ರೆ ಈ ಬಾರಿ ಗೆದ್ದ ಅಭ್ಯರ್ಥಿ ಪಡೆದ ಮತ 66,000. ಕಾಂಗ್ರೆಸ್ ಗೆಲ್ಲಿಲ್ಲ ಪುತ್ತೂರಲ್ಲಿ ಗೆದ್ದದ ಅಶೋಕ್ ರೈ. ಅವರ ವೈಯಕ್ತಿಕ ವರ್ಚಸ್ಸು ಗೆದ್ದಿದೆ. ಅದು ಆ ತಪ್ಪು ನಮ್ಮಿಂದ ಆಗಿದೆ. ನಮ್ಮ ನಾಯಕರು ಕಡೆಗಣಿಸಿದ ಕಾರಣ ಅವರು ನಮ್ಮನ್ನ ಬಿಟ್ಟು ಹೋದ್ರು. ಅವರು ನಮ್ಮೊಂದಿಗೆ ಇದ್ದಿದ್ರೆ ಕಾಂಗ್ರೆಸ್ ಇಲ್ಲಿ ಠೇವಣಿಯನ್ನ ಕಳೆದುಕೊಳ್ತಕ್ಕಂತ ಪರಿಸ್ಥಿತಿ ಬರ್ತಿತ್ತು. ಯಾಕೆಂದ್ರೆ ಅಶೋಕ್ ರೈ ಅವರ ವರ್ಚಸ್ಸು ಆಗಿತ್ತು. ಅವರಿಗೆ ಮೂಲ ಕಾಂಗ್ರೆಸ್ಸಿಗರಿಗೆ ಬೆಲೆ ಇಲ್ಲ, ಅವರಿಗೆ ಬೇಕಾಗಿರೋದು ಗೆಲ್ಲುವ ಅಭ್ಯರ್ಥಿ ಮಾತ್ರ. ಅದಕ್ಕಾಗಿ ನಮ್ಮದೇ ಪಕ್ಷದ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು. ಓಕೆ. ಅದಲ್ಲದೆ ಈಗಾಗಲೇ ಅವರು ಉಲ್ಲೇಖ ಮಾಡಿದ್ರು ಅನುದಾನದ ಬಗ್ಗೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಶಾಸಕರು ತಪ್ಪು ಮಾಡಿದ್ರು ಅದನ್ನ ಎತ್ತಿ ಹೇಳುವವನು. ಕಳಪೆ ಕಾಮಗಾರಿ 100ಕ್ಕೆ 100 ಆಗಿದೆ, ಆಗ್ಲಿಲ್ಲ ಅಂತ ಹೇಳಿ ಸಾಕ್ಷಿ ಸಮೇತವಾಗಿ ನಾನು ತೋರಿಸ್ತೇನೆ. ನಮ್ಮದೇ ಶಾಸಕರು ಮಾಡಿರ್ತಕ್ಕಂತಹ ಕಳಪೆ ಕಾಮಗಾರಿ ನಮ್ಮದೇ ನಟ್ಟಣಿಗೆ 300 ಗ್ರಾಮಕ್ಕೆ ಬನ್ನಿ ನಾನು ತೋರಿಸ್ತೇನೆ. ಕಾಂಕ್ರೀಟ್ ಮಾಡಿ 1 ವಾರದೊಳಗೆ ಎದ್ದು ಹೋದಂತ ಕಾಂಕ್ರೀಟ್ ಅನ್ನ ನಾನು ಈಗಲೇ ತೋರಿಸಲಿಕ್ಕೆ ಸಿದ್ಧ ಇದ್ದೇನೆ. ನಮ್ಮಲ್ಲಿ ದಾಖಲೆಗಳಿವೆ. ನಾವು ನೇರವಾಗಿ ಹೇಳ್ತೇವೆ, ನಾವು ಅದನ್ನು ಅಡಗಿಸಿಕೊಳ್ಳೋದಿಲ್ಲ. ನನ್ನದೇ ವಿಚಾರವಾಗಿ ನಾನು ಹೇಳ್ತೇನೆ, ನನಗೆ ಸುಮಾರು ಪ್ರವೀಣ್ ನೆಟ್ಟಾರು ಹತ್ಯೆಯಾಗುವ 1 ತಿಂಗಳು ಮುಂಚೆ ಜೀವ ಬೆದರಿಕೆ ಬಂದಿತ್ತು. ಒಂದು FIR ಮಾಡಿಸಲಿಕ್ಕೆ ನಮ್ಮ ಶಾಸಕರಿಗೆ ಸಾಧ್ಯ ಆಗ್ಲಿಲ್ಲ. ಪೊಲೀಸ್ ಠಾಣೆಯಲ್ಲಿ ಹೇಳಿ ಒಂದು FIR ಮಾಡಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ಕೋರ್ಟಿಗೆ ಹೋಗಿ ಕೋರ್ಟ್ ಆರ್ಡರ್ ತೆಗೆದುಕೊಂಡು ಬಂದು ನಂತರ FIR ಮಾಡಿಸಿದ್ದೇನೆ. ಇಲ್ಲಿವರೆಗೆ ಬೆದರಿಕೆ ಹಾಕಿದ ವ್ಯಕ್ತಿ ಭಾರತದವನೇ ಆಗಿದ್ರು ಕೂಡ ಅವನನ್ನ ಕಂಡು ಹಿಡಿಸ್ಲಿಕ್ಕೆ ನಮ್ಮ ಸರ್ಕಾರ ಎದುರು ಆಗ್ಲಿಲ್ಲ. ಕಾರ್ಯಕರ್ತರನ್ನು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಸಾಮಾನ್ಯ ಕಾರ್ಯಕರ್ತರ ಗತಿ ಏನು? ನಿನ್ನೆ ನಾನು ಒಂದು ಸಾಮಾಜಿಕ ಜಾಲತಾಣದ ಒಂದು ಮೆಸೇಜ್ ಅನ್ನ ನೋಡಿದೆ, ಇವತ್ತು ಬರುವಾಗಲೂ ನೋಡಿದೆ. ಪ್ರವೀಣ್ ನೆಟ್ಟರ್ ಹತ್ಯೆಯಲ್ಲಿ ನಳಿನ್ ಕುಮಾರ್ ಕಟೀಲ್ರ ಕೈವಾಡ ಇದೆ, ಒಂದು ಆಡಿಯೋ ವೈರಲ್ ಆಗಿದೆ ಅಂತ. ಈಗೀಗ ನನಗೂ ಕೂಡ ಅನುಮಾನ ಮೂಡ್ತಾ ಇದೆ. ನಮ್ಮದೇ ಕಾರ್ಯಕರ್ತರನ್ನ ಹತ್ಯೆ ಮಾಡಿಸಿ ಇವರು ಅದರ ಹೆಸರಿನಲ್ಲಿ ಪ್ರಚಾರವನ್ನ ತೆಗೆದುಕೊಂಡು ಆ ರೀತಿ ಮಾಡಬಹುದು ಅನ್ನೋ ಅನುಮಾನ ಮೂಡ್ತಾ ಇದೆ ನನಗೆ. ಸಾಮಾಜಿಕ ಜಾಲತಾಣದಲ್ಲಿ ನೀವು ಮಾತಾಡಬೇಕಾದ್ರೆ ಶುದ್ಧಾಚಾರ ಮಾನ್ಯ ಇನ್ನು ಯಾರು ಮುಖ್ಯಮಂತ್ರಿ ಆಗ್ತಾರ ಗೊತ್ತಿಲ್ಲ, ಸಿದ್ದರಾಮಯ್ಯರಾಗ್ತಾರೋ DK ಅವರು ಆಗ್ತಾರೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ತನಿಖೆ ಆಗಬೇಕು. ಇದು ಬಿಜೆಪಿ ಕಾರ್ಯಕರ್ತರ ಒಂದು ಆಗ್ರಹ ಇದೆ. ಈ ವಿಚಾರದಲ್ಲಿ ತನಿಖೆ ಆಗ್ಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ನಾವು ಯಾರಿಗೂ ಬಕೆಟ್ ಇಟ್ಕೊಂಡು ಹೋಗುವವರಲ್ಲ. ನಮ್ಮ ನಾಯಕರು ತಪ್ಪು ಮಾಡಿದ್ರೆ ನೇರವಾಗಿ ಪ್ರಶ್ನಿಸುವವರು. ನಾವು ನೈಜ ಕಾರ್ಯಕರ್ತರು, ನಮಗೆ ಹೆಮ್ಮೆ ಇದೆ ಅದರ ಬಗ್ಗೆ. ಓಕೆ ಬರ್ತೇನೆ. ಎಸ್ ಹರ್ಷ ಸರ್, ಅವರು ಆರೋಪಗಳನ್ನ ಮಾಡಿರುವಂತದ್ದು. ಆರೋಪ ಮಾಡುವುದು ಸುಲಭ. ಆರೋಪ ಮಾಡಿ ನುಣುಚಿಕೊಳ್ಳಿ ಹೋಗಬಹುದು, ಇವತ್ತು ಮಾತಾಡಬಹುದು, ನಾಳೆ ಅದೇ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದ್ರೆ ಅವರು ಕೂಡ ವಕೀಲರಿದ್ದಾರೆ. ಅದು ಕೋರ್ಟ್ ಅಲ್ಲ, ಇದು ಸಾರ್ವಜನಿಕ ವ್ಯವಸ್ಥೆ. ಒಬ್ಬ ಸಂಸದರು ಯಾರಾದರೂ ಒಬ್ಬ ಕಾರ್ಯಕರ್ತನನ್ನ ಕೊಲೆ ಮಾಡಲಿಕ್ಕೆ ಅವರು ಕೈ ಹಾಕ್ತಾರೆ ಅಂತ ಹೇಳುವಂಥದ್ದು ಮಾತುಂಟಲ್ಲ, ಅದಕ್ಕಿಂತ ದೊಡ್ಡ ಘೋರ ಅಪರಾಧ ಇಲ್ಲ. ಇದು ಯಾವುದೋ ಒಂದು ವಾಟ್ಸಪ್ನಲ್ಲಿ ಯಾರೋ ಹರಿಯ ಬಿಟ್ಟಂತ ವ್ಯವಸ್ಥೆಗಳು, ಯಾರೋ ಒಬ್ಬ ಮಾತಾಡ್ತಾನೆ ಸರ್. ರಾಜಕಾರಣದ ವ್ಯವಸ್ಥೆಯಲ್ಲಿ ರಾಜಕೀಯ ವಿರೋಧಿಗಳು ಏನು ಮಾತಾಡಬಹುದು, ಹಾಗಂತ ಹೇಳಿ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ. ಅಲ್ಲಿ ಕೂಡ ಸತ್ಯಾಂಶವನ್ನು ನೋಡಬೇಕು. ಒಂದು ಕೊಲೆ ಆಗಿದೆ, ಕಗ್ಗೊಲೆ ಆಗಿದೆ, NIA ಇದೆ, ಈ ದೇಶದ ಅತ್ಯುನ್ನತ ವ್ಯವಸ್ಥೆ.
ಆ ತನಿಖಾ ಸಂಸ್ಥೆ ಅದನ್ನ ಇವತ್ತು ಬಯಲಿಗೆಳೆಯುತ್ತಿದೆ. 16 ಜನರು ಒಳಗಡೆ ಇದ್ದಾರೆ. PFI ಕಾರ್ಯಕರ್ತರು ಅದರ ನೇರ ಭಾಗಿಗಳಾಗಿದ್ದಾರೆ. ಆ ಸಂಘಟನೆಯನ್ನ ರಾಷ್ಟ್ರದಲ್ಲಿ ಯಾವುದು ನಿರ್ಮೂಲನೆ ಮಾಡುವಂತ ವ್ಯವಸ್ಥೆಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅಮಿತ್ ಶಾ ಅಂತ ಗೃಹ ಮಂತ್ರಿ ನೇರ ಅದಕ್ಕೆ ಏನು ವ್ಯವಸ್ಥೆಗಳಾಗಬೇಕು ಅದನ್ನು ಮಾಡಿದ್ದಾರೆ. ಅಂತ ಒಂದು ಕೊಲೆ ಪ್ರಕರಣದಲ್ಲಿ ಒಬ್ಬ ಸಂಸದರಿದ್ದಾರೆ ಅಂತ ಮಾಡುವಂತ ಮಕ್ಕಳಾಟಿಕೆ ಇದೆ ಅಲ್ಲ, ಇದು ಮಕ್ಕಳಾಟಿಕೆ ಅಲ್ಲದ ಬೇರೆ. ಅದರಿಂದ ಒಂದಷ್ಟು ಗೌರವಗಳಿರ್ಬೇಕು. ಯಾರು ಕೂಡ ದೋಷಾರೋಪಣೆ ಮಾಡುವುದಿಲ್ಲ. ಒಂದು ತನಿಖಾ ಸಂಸ್ಥೆ ಅಡಿಯಲ್ಲಿ ಬಂಧನ ಆಗಿ ಯಾರೋ ಒಳಗಡೆ ಇದ್ದಾಗ ಆರೋಪಿಗಳ ಸ್ಥಾನದಲ್ಲಿರುವವರು ಇವತ್ತು ಚುನಾವಣೆ ನಿಂತಿದ್ರು. ಪರಿಸ್ಥಿತಿ ಏನಾಗಿದೆ ಅಂತ ಜನ ತೀರ್ಮಾನ ಮಾಡಿದೆ. ಅದೇ ಮುಸಲ್ಮಾನರ ಓಟ್ಗಳು ಕೂಡ ಅವ್ರಿಗೆ ಬೀಳಲಿಲ್ಲ. ಸತ್ಯ ಇದೆ. ಒಬ್ಬ ಅಪರಾಧಿಗೆ ಆರೋಪಿಗೆ ಯಾರು ಮತದಾನ ಮಾಡೋದಿಲ್ಲ ಸರ್, ಮಾಡ್ತಾರ ಅಮಲ್ರವ್ರೆ? ಆದ್ರಿಂದ ಈ ಆರೋಪಗಳು ಸರಿಯಲ್ಲ. ಆರೋಪಗಳಿಗೆ ಗೌರವಗಳು ಬೇಕು. ಅದನ್ನು ಯಾವುದೋ ಒಂದು ಟ್ರೋಲ್ ಅಲ್ಲಿ ಬರುತ್ತೆ, ರಾಜಕಾರಣದ ವ್ಯವಸ್ಥೆಯಲ್ಲಿ ನೂರಾರು ಟ್ರೋಲ್ ಬರುತ್ತೆ, ಸಾಮಾಜಿಕ ಜಾಲತಾಣದಲ್ಲಿ ಬಂದದ್ದು ಎಲ್ಲವೂ ಸತ್ಯ ಅಲ್ಲ. ವಿಮರ್ಶೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು. ಮತ್ತು ಅದಕ್ಕೊಂದು ಕಾನೂನು ವ್ಯವಸ್ಥೆ ಇದೆ, ಒಂದು ಪೊಲೀಸ್ ವ್ಯವಸ್ಥೆ ಇದೆ. ಇವರು ಹೇಳಿದ್ರಲ್ಲ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಕಾಂಗ್ರೆಸ್ ಸರ್ಕಾರ ಇದೆ, ಪ್ರಶ್ನೆ ಮಾಡಬಹುದು ಸರ್. ಅವರ ಹತ್ರ ಆಡಳಿತಾತ್ಮಕ ವ್ಯವಸ್ಥೆಯ ಪೊಲೀಸ್ ವ್ಯವಸ್ಥೆಗಳಿರುವಂತದ್ದು. ನಾಳೆ ಅಧಿಕಾರಕ್ಕೆ ಬರುವಂತ ಮುಖ್ಯಮಂತ್ರಿಗೆ ಅವಕಾಶಗಳಿದೆ, ಹೌದಾದ್ರೆ ಮಾಡಬಹುದು. ಆದ್ರೆ ಯಾವುದೋ ಮಾಧ್ಯಮದಲ್ಲಿ ಬಂದು ಈ ರೀತಿಯ ಸಣ್ಣ ವಿಚಾರಗಳು, ಒಂದು ರೀತಿಯ ಪ್ರೌಢಿಮೆಗಳು ಬೇಕು. ರಾಜಕಾರಣದಲ್ಲಿ ಪ್ರೌಢಿಮೆಗಳು ಇಲ್ಲದೆ ಅಂತಾದ್ರೆ ಅವನು ಹಾಸ್ಯಾಸ್ಪದ ಆಗ್ತಾನೆ. ಆದ್ರಿಂದ ಈ ಆರೋಪಗಳನ್ನ ನಾನು ಒಪ್ಪುವುದಿಲ್ಲ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬರುವಂತದ್ದು ಎಲ್ಲವೂ ಕೂಡ ಸತ್ಯ ಅಲ್ಲ ಅನ್ನೋದು ಕೂಡ ನಂಬುವಂತ ವ್ಯವಸ್ಥೆ ಆಗಬೇಕು. ಒಬ್ಬರ ತೇಜೋವಧೆ ಮಾಡಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ತೇಜೋವಧೆ ಅಲ್ಲ, ಒಂದಷ್ಟು ಗೌರವಗಳು ಬೇಕು. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಾಧ್ಯಮಗಳು ಒಂದಷ್ಟು ವಿಶೇಷವಾದ ಸ್ಥಾನಮಾನಗಳಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳು ಒಂದು ಚುನಾವಣೆಯ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಆದ್ರೆ ಅದರಲ್ಲಿ ಕೂಡ ಗೌರವಗಳು ಬೇಕು. ಆ ಗೌರವವನ್ನು ಇಟ್ಟುಕೊಳ್ಳುವಂತ ಮನಸ್ಥಿತಿ ನನ್ನಲ್ಲಿ ಇಲ್ಲ ಅಂತಾದ್ರೆ ಸಮಾಜ ನನ್ನ ಒಪ್ಪುವುದಿಲ್ಲ. ಸಮಾಜ ನಿಮ್ಮನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತಾರೆ ಹೊರತು ನಿಮ್ಮನ್ನು ಎತ್ತರದ ಸ್ಥಾನಕ್ಕೆ ಕೊಂಡು ಹೋಗುದಿಲ್ಲ. ಅದರಿಂದ ನಾವಾಗಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೇವೆ. ಬಂದ ಮೇಲೆ ಅದಕ್ಕೆ ಗೌರವವನ್ನ, ಆ ಪ್ರೌಢಿಮೆಯನ್ನ ಪ್ರದರ್ಶನ ಮಾಡದೆ ಹೋದ್ರೆ ನಾಳೆ ನಮ್ಮನ್ನ ಜನ ಚೀತು ಅನ್ನುವಂತ ವ್ಯವಸ್ಥೆಗಳಾಗುತ್ತೆ. ಅದರಿಂದ ಈಗ ನಮ್ಮ ದೇಶದ ಅತ್ಯುನ್ನತ ತನಿಖೆ NIA ಕೈಯಲ್ಲಿದೆ. ಇಷ್ಟರವರೆಗೆ ನೆಟ್ಟಾರು ಮರ್ಡರ್ ಮಾಡಿದವರು ಯಾರು ಅಂತ ಕಂಡಿಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆರೋಪಿಗಳನ್ನ ಮಾತ್ರ ಅಲ್ಲದೆ ಇಲ್ಲಿಯವರೆಗೆ ಅವರ ಬಂಧನ ಆಗ್ಲಿಲ್ಲ. ಹಾಗಂತ NIA ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಿನ್ನೆ ನೀವು ಗಮನಿಸಿರ್ಬೋದು, ಒಂದು ಬ್ಯಾನರ್ ಅನ್ನ ನಮ್ಮದೇ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರ ಮತ್ತು DV ಸದಾನಂದ ಗೌಡರಿಗೆ ಶ್ರದ್ಧಾಂಜಲಿ ಅನ್ನುವ ಒಂದು ಬ್ಯಾನರ್ ಅನ್ನ ಹಾಕಿದ್ರು. ನಮ್ಮ ಶಾಸಕರು ಉಗ್ರ ಪ್ರತಿಭಟನೆ ಮಾಡಿದ್ರು. ಅವರ ಅಧಿಕಾರದಲ್ಲಿರುವಾಗ ನಮ್ಮ ಕಾರ್ಯಕರ್ತರ ಕೊಲೆಯಾದಾಗ ಇಷ್ಟು ಉಗ್ರ ಭಾಷಣ ನೋಡಿರ್ಲಿಲ್ಲ. ಉಗ್ರ ಭಾಷಣವನ್ನ ಮಾಡಿ ಹೇಳಿದ್ರು. ಮರು ದಿವಸ ಏನಾಯ್ತು? ನಮ್ಮ ಕಾರ್ಯಕರ್ತರ ಜೀವ ಹೋಗುವ ಹಾಗೆ, ರಕ್ತ ಬರುವ ಹಾಗೆ ಹೊಡೆದಿದ್ದಾರೆ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನ ಗಮನಿಸಿರ್ಬೋದು. ಯಾವ ರೀತಿ ಹೊಡೆದಿದ್ದಾರೆ? ಈ ಕೃತ್ಯ ಮಾಡಿದ್ಯಾರು? ಅದಕ್ಕೂ ಸಾಮಾಜಿಕ ಜಾಲತಾಣದಲ್ಲಿ ಆರೋಪವನ್ನ ಮಾಡ್ತಾರೆ. ಕಾಂಗ್ರೆಸ್ ಗವರ್ಮೆಂಟ್ ಬಂತು, ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಯ್ತು. ಆದ್ರೆ ಪೊಲೀಸರೇ ಸ್ವತಃ ಹೇಳಿದಂತ ವಿಡಿಯೋ ಇದೆ. ಯಾವ ರೀತಿ ಇದೆ? ನಮಗೆ ಪ್ರೆಷರ್ ಇತ್ತು, ನಿಮ್ಮ ಸಂಸದರಿಂದ, ನಿಮ್ಮ ನಾಯಕರಿಂದ ಪ್ರೆಷರ್ ಇತ್ತು, ಅದಕ್ಕಾಗಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ. ನಾನು ಸುಳ್ಳು ಹೇಳುವುದಲ್ಲ, ಇದನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಗಮನಿಸಿರಬಹುದು. ಯಾರು ಹಲ್ಲೆ ಮಾಡಿದ್ದಾರೆ ಅಂತ, ಯಾರ ಪ್ರೇರಣೆಯಿಂದ ಈ ಹಲ್ಲೆ ಆಗಿದೆ. DV ಸದಾನಂದ ಗೌಡರ ಫೋಟೋಗೆ ಚಪ್ಪಲಿ ಹಾರ ಹಾಕಿದ ಕೂಡಲೇ ಇವರಿಗೆ ಏರಬೇಕಾದ್ರೆ ಮೋದಿಜಿಯನ್ನ ಅಪಮಾನ ಮಾಡ್ತಾರೆ. ನಮ್ಮ ಭಾರತದ ಹಿಂದೂಗಳು ಪವಿತ್ರವಾಗಿ ಪೂಜಿಸ್ತಕ್ಕಂಥ ದೇವರನ್ನ ಅಪಮಾನ ಮಾಡುವಾಗ ಇವರು ಪ್ರತಿಭಟಿಸಲಿಲ್ಲ. ಯಾಕೆ ಪ್ರತಿಭಟಿಸಲಿಲ್ಲ? ಆಗ ಪ್ರತಿಭಟಿಸುವಂತ ಎದೆಗಾರಿಕೆ ಎಲ್ಲಿತ್ತು? ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರವನ್ನ ಕೂಗ್ತಾರೆ. ಹಿಂದೂ ಕಾರ್ಯಕರ್ತರ ಬಗ್ಗೆ ಏನ್ ಹೇಳಿದ್ರು? ಅಪಮಾನ ಮಾಡಿದ ಬ್ಯಾನರ್ ಹಾಕಿದವರಿಗೆ ಧಿಕ್ಕಾರ ಅಂತ ಕೂಗ್ಲಿಕ್ಕೆ ಇವರಿಗೆ ಆಗ್ಲಿಲ್ಲ. ತೇಜೋವಧೆ ಮಾಡಿದ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಅನ್ನೋ ಮಾತು ಬಂತು. ಯಾಕೆ ಈ ನಿರ್ಲಕ್ಷ್ಯ? ಕಾರ್ಯಕರ್ತರಂದ್ರೆ ಅಷ್ಟು ಕಡೆಗಣನೆ ಯಾಕೆ? ಈ ಕಡೆಗಣನೆಗೆ ಉತ್ತರ ಈ ಚುನಾವಣೆಯಲ್ಲಿ ಸಿಕ್ಕಿದೆ. ಮುಂದಿನ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಆಯ್ಕೆ ಮಾಡಿದ್ದೇವೆ. ಅರುಣ್ ಕುಮಾರ್ ಪುತ್ತಿಲರನ್ನ ನಮ್ಮ ಅಭ್ಯರ್ಥಿಯಿಂದ ನಾವು ಆಯ್ಕೆ ಮಾಡಿ ಆಗಿದೆ. ಇದನ್ನ ನಾವು ಸಾಕ್ಷಿ ಸಮೇತ ಹಿಂದೂಗಳ ಶಕ್ತಿ ಏನೆಂದು ಈಗಾಗಲೇ ಪುತ್ತೂರಿನಲ್ಲಿ ತೋರಿಸಿದ್ದೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮುಂದಿನ ದಿವಸ ತೋರಿಸಲಿಕ್ಕಿದ್ದೇವೆ. ಕಾರ್ಯಕರ್ತರ ಕಡೆಗಣನೆಗೆ ಯಾವ ರೀತಿಯ ಉತ್ತರ ಸಿಗ್ತದೆ ಅಂತ ಮುಂದಿನ ಬಾರಿ ನಾವು ತೋರಿಸ್ತೇವೆ. ಯಾವುದು ಈಗ ಉಲ್ಲೇಖ ಮಾಡಿದ್ರು, ಒಂದು ಮಾಜಿ ಮುಖ್ಯಮಂತ್ರಿಗೆ, ಒಬ್ಬ ಸಂಸದರಿಗೆ ಚಪ್ಪಲಿ ಹಾರ ಹಾಕುವಂತ ಸಂಸ್ಕೃತಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಆಗಲಿಲ್ಲ. ಇದು
ಮೊದಲ ಬಾರಿಗೆ ಆಗಿದೆ. ಯಾರು ಕೂಡ ಸಹಿಸುವುದಿಲ್ಲ ಅದನ್ನ, ಯಾರು ಕೂಡ ವ್ಯಕ್ತಿಗತವಾಗಿ ಯಾರೊಬ್ಬರು ಕೂಡ ಸಹಿಸದಂತ ಕಾರ್ಯವನ್ನ ಒಬ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಪರವಾಗಿ ವಾದಿಸುವುದು, ಅವರ ಪರವಾಗಿ ನಿಲ್ಲುವುದು ಕೂಡ ಒಂದು ರೀತಿಯ ಅಗೌರವ ತೋರಿಸುವಂತ ಕೆಲಸ ಕಾರ್ಯ ಯಾರೇ ಆಗಿರ್ಲಿ. ಆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಿದೆ ಅಂತ ಉಲ್ಲೇಖ ಮಾಡಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಅದರ ಬಗ್ಗೆ ಸತ್ಯಾಸತ್ಯದ ಬಗ್ಗೆ ಇವರು ಮಾತಾಡ್ತಾರ? ಆ ಸತ್ಯಾಸತ್ಯದ ಬಗ್ಗೆ ಪೊಲೀಸ್ ಇಲಾಖೆ ಇದೆ. ಇವತ್ತು SP ಅವರು ಸ್ಪಷ್ಟನೆ ನೀಡಿದ್ದಾರೆ, ನಮ್ಮ ಆಂತರಿಕ ವ್ಯವಸ್ಥೆಯಲ್ಲಿ ಅದನ್ನ ತನಿಖೆ ಮಾಡ್ತೇವೆ, ತಪ್ಪಾಗಿದ್ದರೆ ಅವರನ್ನ ಕರೆಸ್ತೇವೆ ಅನ್ನೋದನ್ನು ಸ್ಥಳೀಯ DSP ಕೂಡ ಹೇಳ್ತಾರೆ. ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಯಾವುದೋ ಫೋಟೋಗಳನ್ನ ಅದಕ್ಕೆ ಹಾಕಿ ಸಂಭ್ರಮಿಸುವಂತ ಕೆಲವು ಮನಸ್ಸುಗಳಿದ್ರೆ ನಾನು ಒಪ್ಪಿಕೊಡುದಿಲ್ಲ ಸರ್. ಆದ್ರೆ ಒಂದು ವೇಳೆ ಆಗಿದ್ರೆ 100ಕ್ಕೆ 100 ತಪ್ಪು, 100ಕ್ಕೆ 100 ತಪ್ಪು. ಒಂದು ವೇಳೆ ಆ ರೀತಿ ಅಮಾನುಷವಾಗಿ ಆಗಿದ್ರೆ 100ಕ್ಕೆ 100 ತಪ್ಪು. ಆದ್ರೆ ಆಗಿದೆ ಇಲ್ಲೋ ಅನ್ನೋದನ್ನು ಕೂಡ ಪರಾಮರ್ಶೆ ಮಾಡಬೇಕು. ಆದ್ರಿಂದ ಇಲಾಖೆಯವರು ಇದರ ಬಗ್ಗೆ ಗಮನ ಕೊಡಬೇಕು. ಇಲಾಖೆ ಗಮನ ಕೊಟ್ಟು ಏನಾಗಿದೆ, ಸ್ಪಷ್ಟತೆ ಏನಿದೆ, ಯಾರದು ಕೂಡ ಒತ್ತಡ ಇರುವುದಿಲ್ಲ. ನಾವು ಕೊಟ್ಟಿರುವಂತದ್ದಲ್ಲ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ನಗರಸಭೆಯವರು. ನಗರಸಭೆಯವರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಗರಸಭೆಯ ಯಾವ ಮುಖ್ಯಾಧಿಕಾರಿ ಇದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಚುನಾವಣೆಯ ನೀತಿ ಸಂಹಿತೆ ಒಳಗಡೆ ಮಧ್ಯದಲ್ಲಿ ಯಾರಾದರೂ ಬ್ಯಾನರ್ ಅಳವಡಿಸಬೇಕಾದ್ರೆ ಅದರ ಪರವಾನಗಿಯನ್ನು ಪಡ್ಕೊಳ್ಬೇಕು. ಇದು ವ್ಯವಸ್ಥೆ. ಅದು ಕೂಡ ರಾಜಕೀಯ ನಾಯಕರ ಬಗ್ಗೆ ಅವಹೇಳನವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಹಾಕಬೇಕಾದ್ರೆ ನಗರಸಭೆ ಆಡಳಿತಾತ್ಮಕವಾಗಿರುವಂತ ಸಂಸ್ಥೆ, ಅದರ ಪರವಾನಗಿ ಪಡ್ಕೊಳ್ಬೇಕು. ಅವರು ಕೊಟ್ಟ ಕಂಪ್ಲೇಂಟ್ ಆಧಾರಿತ ಇವತ್ತು ಕೇಸ್ಗಳಾಗಿದೆ. ನಾವು ಹೇಳಿರುವಂತದ್ದು ಆನಂತರದ ವ್ಯವಸ್ಥೆಗಳು ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಪುತ್ತೂರಿನಲ್ಲಿ ಸಂಸದರು, ಶಾಸಕರಾಗಿದ್ದವರು ನಮ್ಮ ಸಂಸದರ ಬಗ್ಗೆ ಹೀನಾಯವಾಗಿ ಅಥವಾ ಲಘುವಾಗಿ ಒಬ್ರು ವ್ಯವಸ್ಥೆಯಲ್ಲಿ ಜನರ ಬಗ್ಗೆ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳುವಾಗ ಅದರ ಬಗ್ಗೆ ಪ್ರತಿಭಟನೆ ಆಗಿದೆ. ಸತ್ಯ ಇದೆ, ಶಾಸಕರು ಪ್ರತಿಭಟನೆ ಮಾಡಬೇಕಾದ್ರೆ ಅವರು ಬಾಯಿ ತಪ್ಪಿ ಹೇಳಿದ್ದಾರೆ. ನೊಂದ ಹಿಂದೂ ಬಾಂಧವರಂತ ಅಲ್ಲಿ ಕೆಳಗಡೆ ಬ್ಯಾನರ್ ನಡೆಯಲಿತ್ತು. ಆ ನೊಂದ ಹಿಂದೂ ಬಾಂಧವರು ಅಂತ ಹೇಳುವಾಗ ಈ ಘೋಷಣೆಗಳು ಹೇಗೆ ಅಂತ ಹೇಳಿದ್ರೆ ಒಂದು ಉದ್ವೇಗದಲ್ಲಿ ಘೋಷಣೆಗಳು ಬರುತ್ತೆ. ತಪ್ಪುಗಳಾಗಿದೆ. ಅವರು ನೊಂದ ಒಂದು ನಿಮಿಷ ನೊಂದ ಹಿಂದೂಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಟ್ರೋಲ್ ಮಾಡುವಾಗ ಯಾರು ಕೂಡ ಕತ್ತರಿ ಹಾಕುವುದನ್ನು ನನ್ನ ಮಾಧ್ಯಮದಲ್ಲಿ ಇವತ್ತು ನಾನು ಮಾತಾಡಿದನ್ನು ಕೂಡ ಯಾವುದು ಅನಗತ್ಯ ತಪ್ಪಾಗಿದೆ ಅಂತ ಇವರು ಹೇಳಿದ್ರಲ್ಲ ಅಂತದನ್ನೇ ತೆಗೆದುಕೊಳ್ಳೋದು, ಬೇರೆದನ್ನು ತೆಗೆದುಕೊಳ್ಳೋದಿಲ್ಲ. ಇದು ವ್ಯವಸ್ಥೆಯ ಭಾಗ. ಆದ್ರಿಂದ ನನಗೆ ಗೊತ್ತಿರುವಂತದ್ದು ಅದರ ಸತ್ಯಾಸತ್ಯತೆ ಆಗಬೇಕು. ಅಮಾನುಷವಾಗಿ ಹೊಡೆದ್ರೆ ಅದು ಪೊಲೀಸರ ದೌರ್ಜನ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ರಿಂದ ಒಂದು ವೇಳೆ ಅಲ್ಲದಿದ್ರೆ ಸುಮ್ಮಗೆ ಯಾರೋ, ನಾನು ತುಂಬಾ ಜನ ಪ್ರಬುದ್ಧರ ಹತ್ರ ಮಾತಾಡಿದೆ. ಬರ್ಬೇಕಾದ್ರೆ ನನಗೆ ಒಬ್ರು ವೈದ್ಯರು ಸಿಕ್ಕಿದ್ರು, ನನ್ನ ಹತ್ರ ಉಲ್ಲೇಖ ಮಾಡಿದ್ರು. ನಾನು ಹೇಳಿದೆ ಅದು ಆಗಿರ್ಲಿಕ್ಕಿಲ್ಲ, ಹಾಗಿದ್ರೆ ಅದು ತಪ್ಪೆ ಅಂತ ಅನ್ನೋದು ಮಾತನ್ನ ನಾನೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ, ಬಿಜೆಪಿಗನಾಗಿ ಅಲ್ಲ, ಸಾರ್ವಜನಿಕ ವ್ಯಕ್ತಿಯಾಗಿ ಹೇಳಿದೆ. ಅದರಿಂದ ಆ ರೀತಿಯ ತಪ್ಪುಗಳು ಮಾಡಿರ್ಲಿಕ್ಕಿಲ್ಲ. ಒಂದ್ ವೇಳೆ ಆಗಿದ್ರೆ ಅದಕ್ಕೆ ಇಲಾಖೆ ಈಗಾಗಲೇ ಸೂಚನೆಗಳು ಹೋಗಿದೆ. ಇಲಾಖೆಗೆ SP ಅವರು ಕೂಡ ಪತ್ರಿಕೆಯಲ್ಲಿ, ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ. ಆದ್ರಿಂದ SP ಅವರು, DSP ಅವರು ಅದಕ್ಕೆ ಕ್ರಮ ಕೈಗೊಳ್ತಾರೆ ಅಂತ ವಿಶ್ವಾಸ ಇದೆ. ತಪ್ಪಾಗಿದ್ರೆ ಎಲ್ಲಿ ತಪ್ಪಾಗಿದೆ ಅಂತ ನೋಡ್ತಾರೆ. ಆದ್ರಿಂದ ಸುಮ್ಮಿಗೆ ಯಾರ್ದೋ ಫೋಟೋ ಹಾಕಿ ವಿಜೃಂಭಿಸುವಂತ ವ್ಯವಸ್ಥೆಗಳು ಕೂಡ ಆಗಬಾರ್ದು ಅನ್ನೋಂತ ನನ್ನ ಒಂದು ಕಳಕಳಿ ಇದೆ. ಹೌದು ಅಂತ ಆದ್ರೆ ಅದಕ್ಕೆ ಸೂಕ್ತ ಕ್ರಮ ಕೂಡ ಆಗಬೇಕು. ಯಾರ್ದೋ ಫೋಟೋ ಅನ್ನೋದಕ್ಕೆ ಅದೇ ವ್ಯಕ್ತಿಗಳನ್ನ ನಾನು ಕರೆದುಕೊಂಡು ಬಂದು ಅವರ ಕಣ್ಣ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಬೇಕಾದ್ರೆ ಆ ಸಾಧ್ಯತೆ ಇದೆ ನಮಗೆ. ಈಗ ಘೋಷಣೆ ಕೂಗಿದ್ರೆ ತಪ್ಪು, ನನಗೆ ಮೆಚುರಿಟಿ ಇಲ್ಲ ಹೇಳ್ಬೋದು. ಶಾಸಕರಾಗಿದ್ರು, ಜಿಲ್ಲಾಧ್ಯಕ್ಷರಾಗಿದ್ರು, ಬಿಜೆಪಿಯಲ್ಲಿ ಅದೆಷ್ಟೋ ವರ್ಷಗಳ ಕಾಲ ದುಡಿದಂತ ಶಾಸಕರು, ಅವರು ಬಾಯಿ ತಪ್ಪಿ ಹೇಳಿದ್ರು, ಅಣಬೆ ಅಂತ ಹೇಳಿದ್ರು, ಅದು ಬಾಯಿ ತಪ್ಪಿ ಹೇಳಿದ್ರು. ನಾವು ಕಾರ್ಯಕರ್ತರು ಮೂರ್ಖರಲ್ಲ. ಕಾರ್ಯಕರ್ತರನ್ನ ಕೀಳಾಗಿ ಕಾಣಿಸತಕ್ಕಂತ ಭಾವನೆಯನ್ನ ಬಿಜೆಪಿಯ ನಾಯಕರು, ಪುತ್ತೂರಿನ ನಾಯಕರು ಯಾವತ್ತು ನಿಲ್ಲಿಸುವುದಿಲ್ವೋ ಅಲ್ಲಿವರೆಗೆ ಕಾರ್ಯಕರ್ತರು ನಾವು ಪ್ರತಿಭಟಿಸ್ತೇವೆ. ಆ ಬಗ್ಗೆ ಬರ್ತೇನೆ ಆ ಪಾಯಿಂಟ್ಗೆ. ಕಾಯ್ತಾ ಇದ್ದಾರೆ. ತುಂಬಾ ದೂರ ಹೋಯ್ತು. ಆಗ ಒಂದು ಮಾತು ಹೇಳಿದ್ರು, ಇವರು ಹೇಳಿದ್ರು, ಅವರು ಹೇಳಿದ್ರು, ನಾವು ಒಟ್ಟಾಗಿದ್ರೆ ಗೆಲ್ತಿದ್ದೆವು ಅಂತ. ಅದು ಗಾಳಿಗಾರಿ ಹೋಗ್ತದೆ. ಹಾಗಾಗಿ ಅದಕ್ಕೆ ಉತ್ತರವನ್ನು ಕೊಡ್ಲೇಬೇಕಾಗ್ತದೆ. ಖಂಡಿತ ನೀವು ಒಟ್ಟಾಗಿದ್ದರೂ ನಾವು ಗೆಲ್ತಿದ್ದೆವು ಅನ್ನುವುದು ನನ್ನ ಪ್ರಶ್ನೆ, ವಾದ. ಆದ್ರೆ ಪಡೆದಂತ ಮತಗಳನ್ನ ನೋಡಿದ್ರೆ ಕಳೆದ ಬಾರಿ ನಿಮಗೆ ಬಿದ್ದಿರುವಂತದ್ದು 70,596 ಮತಗಳು. ನೇರ ಸ್ಪರ್ಧೆಯನ್ನು ತ್ರಿಕೋನ ಸ್ಪರ್ಧೆಯೊಟ್ಟಿಗೆ ಹೋಲಿಸಲಿಕ್ಕೆ ಆಗುವುದಿಲ್ಲ. ನೇರ ಸ್ಪರ್ಧೆ ಆಗಿದ್ರೆ ಸಂಜೀವ ಮಠಂದೂರೇ ಅಭ್ಯರ್ಥಿ ಆಗ್ತಿದ್ರೆ
ಅಥವಾ ಬೇರೆ ಇನ್ನಾರೇ ಅಭ್ಯರ್ಥಿ ಆಗಿದ್ದರೂ ಕೂಡ ನಾವು ಗೆದ್ದೇ ಗೆಲ್ತಿದ್ದೆವು. ನೋಡಿ ಈಗ ಇವರು 60,000 ಮತ ಯಾರ ವಿರುದ್ಧ ಚಲಾವಣೆ ಆದದ್ದು? ಅದು ಬಿಜೆಪಿ ವಿರುದ್ಧ ಚಲಾವಣೆ ಆದದ್ದು. ಆ ಮತಗಳೆಲ್ಲ ನಮಗೆ ಬರ್ತಿತ್ತದು. ಹೋಗ್ಲಿ, ಅದರಲ್ಲಿ ಒಂದು 40% ಆದ್ರೂ ಬರ್ತಿತ್ತ, 30% ಆದ್ರೂ ಬರ್ತಿತ್ತ, ಬರ್ಲೇಬೇಕಿತ್ತು. ಯಾಕಂದ್ರೆ ಅವ್ರು ಯಾರಿಗೆ ಓಟ್ ಹಾಕ್ತಿದ್ರು? ಇಷ್ಟು ಆಕ್ರೋಶ ಇಟ್ಟುಕೊಂಡು ನೋಡಿ, ವಿಟ್ಲದಲ್ಲಿ ದಬಾಯಿಸಿದ್ದಾರೆ, ಉಪ್ಪಿನಂಗಡಿಯಲ್ಲಿ ದಬಾಯಿಸಿದ್ದಾರೆ. ಕಾಂಗ್ರೆಸ್ನ ಮತಗಳೇ ಪಕ್ಷೇತರರಿಗೆ ಹೋಗಿದೆ ಅನ್ನುವಂತ ಮಾತುಗಳಿದೆ. ಕಾಂಗ್ರೆಸ್ಸಿನ ಮತಗಳು ಹೋಗ್ಲಿಲ್ಲ. ಕಾಂಗ್ರೆಸ್ಸಿನ ಮತಗಳು ಅಂತ ಬಿಜೆಪಿಯ ಮತಗಳು ಅಂತ ಇಲ್ಲ. ಮತದಾರರಿದ್ದಾರೆ. ಕಾಂಗ್ರೆಸ್ಗೆ ಒಂದಷ್ಟು ಕಾರ್ಯಕರ್ತರಿದ್ದಾರೆ, ಬಿಜೆಪಿಗೂ ಕಾರ್ಯಕರ್ತರಿದ್ದಾರೆ. ಉಳಿದವರೆಲ್ಲ ಮತದಾರರು. ಮತದಾರರು ಕಾಲ ಕಾಲಕ್ಕೆ ಯಾವ ಯಾವ ಇಶ್ಯೂ ಬರ್ತದೋ ಅದರ ಮೇಲೆ ಓಟ್ ಹಾಕ್ತಾರೆ. ಕೆಲವು ಸಲ ಭಾವನಾತ್ಮಕವಾದ ಇಶ್ಯೂಗಳು ಬರ್ತದೆ, ಕೆಲವು ಸಲ ಅಲೆಗಳು ಬರ್ತದೆ, ಈಳಾಗ್ತಾರೆ ನಮ್ಮ ಜನ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ಗಳಾಗ್ತದೆ. ನೋಡಿ, ಇವರದ್ದು ಸಾಮಾಜಿಕ ಜಾಲತಾಣದಲ್ಲಿ ಇವರು ಬಹಳ ಮುಂದೆ ಇದ್ರು, ಯಾರು ಪುತ್ತಿಲರ ಟೀಮು. ಯಾಕಂದ್ರೆ ಬಿಜೆಪಿ ಇಡೀ ಏನು ಸಾಮಾಜಿಕ ಜಾಲತಾಣ ನಿರ್ವಹಿಸುತ್ತಿದ್ದ ಟೀಮೇ ಅದನ್ನ ಅವರು ಹೈಜಾಕ್ ಮಾಡಿದ್ದಾರೆ. ಇವರದ್ದು ಸಪ್ಪೆ ಆಗಿತ್ತು. ಅಲ್ಲಿ ಅವರು ಬೇರೆ ಬೇರೆ ಭಾವನಾತ್ಮಕ ವಿಚಾರಗಳನ್ನು ಹೇಳ್ತಾರೆ. ನೋಡಿ, ಇವರು ಧರ್ಮವನ್ನು ಬಳಸಿದ್ರು ಚುನಾವಣೆಯಲ್ಲಿ ಗೆಲ್ಲಿಕ್ಕೆ, ದೇವರನ್ನು ಕೂಡ ಬಳಸಿಕೊಂಡಿದ್ದಾರೆ. ನೋಡಿ, ನಾನು ಈ ಶ್ರೀಕೃಷ್ಣ ಉಪಾಧ್ಯಾಯರು ಮೊನ್ನೆ ಭಾಷಣ ಮಾಡ್ತಾ ಹೇಳಿದ್ರು, ಪುತ್ತೂರಿನಲ್ಲಿ ಪುತ್ತಿಲರ ಗೆಲುವನ್ನ ಮಹಾಲಿಂಗೇಶ್ವರ ದೇವರು ತೀರ್ಮಾನಿಸಿ ಆಗಿದೆ ಅಂತ ಇವರವರ ವಕ್ತಾರರ. ಇವರು ದೇವರ ತೀರ್ಮಾನವನ್ನು ಇವರು ಹೇಗೆ ಹೇಳಿದ್ರು? ಏನಾಯ್ತು ಈಗ? ತೀರ್ಮಾನ ಏನಾಯ್ತು? ಹೀಗೆ ಆಗ್ಬೇಕು ಅನ್ನೋದೇ ಅಲ್ವಾ ದೇವರ ತೀರ್ಮಾನ ಅಲ್ವಾ? ತೃಣಮಪಿ ನಾ ಚಲತಿ ಅಲ್ವಾ? ದೇವರ ಇಚ್ಛೆ ಇಲ್ಲದಿದ್ದರೆ ತೃಣವು ಚಲಿಸುವುದಿಲ್ಲವಲ್ಲ. ಹಾಗಿದ್ರೆ ಇದು ದೇವರ ನಂಬಿಕೆ ಆಯ್ತಲ್ಲ. ಹಾಗಾಗಿ ಇವರು ಮಾಡಿದ ಬಿಜೆಪಿಯವರು ಏನು ಅನಾಚಾರಗಳನ್ನು ಮಾಡಿದ್ದಾರೆ, ಬಿಜೆಪಿಯವರು ಕಳೆದ 5 ವರ್ಷದಲ್ಲಿ ಏನು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಏನು ರೂಢೋ ಹಿಂದುತ್ವವನ್ನು ಮಾಡಿದ್ದಾರೆ, ಈ ಕಾರಣದಿಂದ ನಾವು ಹೇಗಿದ್ರು ಗೆಲ್ತಿದ್ದೆವು. ಇನ್ನು ಹೇಳಿದ್ರು ನಾವು ಜಗಳ ಮಾಡಿ, ನೀವು ಯಾಕೆ ಜಗಳ ಮಾಡ್ಕೊಂಡ್ರಿ? ನಾವೇನು ಹೇಳಿದ್ವ ನಿಮಗೆ ಜಗಳ ಮಾಡ್ಕೊಳ್ಳಿಕ್ಕೆ? ನೀವೇ ಜಗಳ ಮಾಡಿಕೊಂಡು ನಮ್ಮ ಜಗಳದಿಂದ ನೀವು ಗೆದ್ರಿ ಅಂತ ಹೇಳಿದ್ರೆ ಅದು ಅರ್ಥಹೀನವಾದ ಮಾತು. ನೀವು ಜಗಳ ಮಾಡಬಾರ್ದಿತ್ತು. ನೀವು ಈಗಲಾದ್ರೂ ನಿಲ್ಲಿಸ್ತೀರ ಅಂತ ಈಗಲೂ ನಿಲ್ಲಿಸಲಿಲ್ಲಲ್ಲ. ನಿಮ್ಮ ಜಗಳ ಈಗ ಮುಂದುವರಿತಾ ಇದೆ. ನಮ್ಮ ಹ್ಯಾಂಡ್ಸ್ ಇಲ್ಲ ಅದರಲ್ಲಿ, ನಿಮ್ಮೊಳಗಿನ ಜಗಳ. ಹಾಗಾಗಿ ನಾವು ಜಗಳ ಮಾಡಿದ ಕಾರಣ ಅವರು ಗೆದ್ದರು ಅನ್ನುವುದು ಅದು 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 ಭ್ರಮಾಲೋಕದ ಮಾತಾಗ್ತದೆ. ವಾಸ್ತವ ಏನು? ತ್ರಿಕೋನ ಸ್ಪರ್ಧೆ ಇತ್ತು, ನಾವು ಗೆದ್ದಿದ್ದೇವೆ, ನಮ್ಮದೇ ಶಕ್ತಿಯಿಂದ ಗೆದ್ದಿದ್ದೇವೆ. 4,000ದಿಂದ ಮೇಲಿನ ಮತಗಳಿಂದ ನಾವು ಗೆದ್ದಿದ್ದೇವೆ. ಏನು ಸಣ್ಣ ಅಂತರ ಏನಲ್ಲ, ಅಗಾಧವಾದದ್ದು ಅಲ್ಲ. ಮಧ್ಯಮ ವರ್ಗದ ಒಂದು ಮತದಿಂದ, ನಾನು ಮಧ್ಯಮ ಪ್ರಮಾಣದ ಮತದಿಂದ ನಾವು ಗೆದ್ದಿದ್ದೇವೆ. ಇನ್ನು ಅಶೋಕ್ ರೈ ಅವರ ವರ್ಚಸ್ಸಿನಿಂದ ಗೆದ್ದದ್ದು ಅಂತ ಹೇಳಿದ್ರು. ನಾವು ವರ್ಚಸ್ವಿ ನಾಯಕರನ್ನೇ ಚುನಾವಣೆಗೆ ನಿಲ್ಲಿಸುವುದು. ಬಿಜೆಪಿಯವರ ಹಾಗೆ ಅವರ ವರ್ಚಸ್ ಇಲ್ಲದ ವ್ಯಕ್ತಿಗಳನ್ನು ಚುನಾವಣೆಗೆ ನಿಲ್ಲಿಸುವುದಲ್ಲ. ಸ್ವಂತ ಶಕ್ತಿಯಿಂದಲೂ ಪಕ್ಷದ ಶಕ್ತಿಯಿಂದಲೂ ಪಕ್ಷವನ್ನು ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬಲ್ಲಂತ ತಾವು ಕೂಡ ನಿಲ್ಲಿಸಿದ್ರಿ. ಹೇಗೆ ಸರ್? ಬಿಜೆಪಿಯಿಂದ ಬಂದವರನ್ನೇ ತಾವು ಬಿಜೆಪಿಯಿಂದ ಬಿಟ್ಟಿದ್ದಾರೆ ಅವರು. ಅದು ಆ ಮಾತು ಕೂಡ ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ ನಾವು. ಹಾಗಾಗಿ ಅವರ ವರ್ಚಸ್ಸಿನಿಂದಲೇ ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ವರ್ಚಸ್ವಿ ನಾಯಕರನ್ನು ನಾವು ನಿಲ್ಲಿಸ್ತೇವೆ. ನೀವು ಸಹ ನಿಲ್ಲಿಸಿ ವರ್ಚಸ್ವಿ ನಾಯಕರನ್ನು. ನಾವೇನು ತಡೆದುವ ನಿಮ್ಮನ್ನು? ನೀವು ಯಾಕೆ ಹೊರಗಿನಿಂದ ಅಭ್ಯರ್ಥಿಯನ್ನು ತಂದ್ರಿ? ಅದು ಬಿಡುವ. ಬ್ಯಾನರ್ನ ವಿಚಾರಕ್ಕೆ ಬರುವ. ತುಂಬಾ ಮುಂದೆ ಹೋದ್ರೆ ಅವರು ಮಾತಾಡ್ತಾ ಈ ವಿಚಾರಗಳನ್ನ ಬಿಟ್ಟು ಬ್ಯಾನರ್ ಈಗ ಮಾತಾಡ್ತಾ ಹೇಳಿದ್ರು ನಾವೇ ಹಾಕ್ಸಿದ್ದು ಅಂತ. ಒಂದು ಪ್ರಜ್ಞಾವಂತರು ನಮ್ಮದೇ ಕಾರ್ಯಕರ್ತರು ಸರಿ, ಶಬ್ದಗಳ ತಪ್ಪನ್ನು ಬಿಡುವ. ನಾವೇ ಹಾಕಿದ್ದು ನಮ್ಮ ಕಾರ್ಯಕರ್ತರೇ ಹಾಕಿದ್ದು ಅಂದ್ರೆ ಅಲ್ವಾ? ನಮ್ಮ ಕಾರ್ಯಕರ್ತರೇ ಹಾಕಿದ್ದು. ಅವರು ಪ್ರಾಮಾಣಿಕತೆಯನ್ನು ನಾನು ಮೆಚ್ಚುತ್ತೇನೆ, ಅವರು ಅಲ್ಲಿ ಒಪ್ಪಿಕೊಂಡದ್ದನ್ನು. ಆದ್ರೆ ಅದು ಸರಿಯಾ ತಪ್ಪ ಅನ್ನುವುದು ಒಂದು ಜಿಜ್ಞಾಸೆ ಆಗಲೇಬೇಕು. ಯಾಕಂದ್ರೆ ಒಂದು ರಾಜಕೀಯ ಪಕ್ಷದ ಹಿರಿಯ ನಾಯಕರುಗಳು, ಎಂಪಿ ಒಬ್ರು, ಮಾಜಿ ಮುಖ್ಯಮಂತ್ರಿ ಒಬ್ರು, ರಾಜ್ಯದ ಅಧ್ಯಕ್ಷರು, ಅವರನ್ನ ಹೀಗೆ ಚಪ್ಪಲಿ ಹಾರ ಹಾಕಿ ಸಾರ್ವಜನಿಕವಾಗಿ ಅವಮಾನಿಸುವಂತದ್ದು ಇದು ಯಾವತ್ತಿಗೂ ಸರಿಯಲ್ಲ. ಪ್ರಜ್ಞಾವಂತಿಕೆ ಇರ್ತಿದ್ರೆ, ಮೆಚ್ಯೂರಿಟಿ ಇರ್ತಿದ್ರೆ ಇವರು ಕೂಡ ಅದನ್ನು ಖಂಡನೆ ಮಾಡಬೇಕಾಗಿತ್ತು. ಪುತ್ತಿಲರ ಬಾಯಿಂದ ಆ ಮಾತು ಬರ್ತದ ಅಂತ ನಾನು ಕಾಯ್ತಾ ಇದ್ದೆ, ಬರ್ಲಿಲ್ಲ. ಅದು ನಮ್ಮ ಕಾರ್ಯಕರ್ತರು ಮಾಡಿದ್ದು, ಆದರೂ ಅದು ಸರಿಯಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ ಅನ್ನೋ ಮಾತನ್ನು ನಾನು ಅವರ ಬಾಯಿಂದ ನಿರೀಕ್ಷೆ ಮಾಡಿದ್ದೆ. ಅಷ್ಟು ಮೆಚ್ಯೂರಿಟಿಯನ್ನು ಅವರು ಕೂಡ ತೋರಿಸಲಿಲ್ಲ. ಆಯ್ತಲ್ಲ, ಇನ್ನು ಇವರು ಹೇಳ್ತಾರೆ ಬಾಯಿ ತಪ್ಪಿನಿಂದ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಹಾಕಿದ್ದು ಅಂತ. ಇವರ ಬಾಯಿ ತಪ್ಪಿಕೊಂಡೇ ಇರುವುದು. ಸರಿಯಾದ ಮಾತು ಯಾವತ್ತು ಬಂದಿದೆ? ನಮ್ಮನ್ನು ಅವರು ಅವತ್ತು ಹೇಳಿದ್ರು, ನಾವು ಬಿಜೆಪಿಯ ವಿರುದ್ಧ ಟೀಕೆ ಮಾಡುವಾಗ, ಅವರು ಆಡಳಿತದಲ್ಲಿ ಮಾಡಿದಂತ ತಪ್ಪನ್ನ ಎತ್ತಿ ತೋರಿಸುವಾಗ ಒಟಗುಟ್ಟುವ ಕಪ್ಪೆಗಳು ಅಂತ ಹೇಳಿದ್ರು. ಏನೇ ಮಾತಿನ ಅರ್ಥ? ನಾವು ಜನರ ಧ್ವನಿ,
ಮೊನ್ನೆ ಇವರನ್ನ ಅಣಬೆಗಳು ಅಂತ ಹೇಳಿದ್ರು. ಈಗ ಬಂದು ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಹಾಕಿದ್ದು ಬಾಯಿ ತಪ್ಪಿಂದ. ಇವರ ಬಾಯಿಯೇ ಸರಿ ಇಲ್ಲ. ಬಾಯಿ ಸರಿ ಇಲ್ಲ ಅಲ್ಲ, ನಾಲಿಗೆ ಅನ್ನುವುದು ಅದು ಮನಸ್ಸಿನಿಂದ ಬರುವುದು. ನಾಲಿಗೆಗೇನು ಅದು ಸ್ವಂತ ಶಕ್ತಿ ಇಲ್ಲ. ಮನಸ್ಸಿನಲ್ಲಿ ಏನು ಯೋಚನೆಗಳಿವೆಯೋ ಅದು ನಾಲಿಗೆಯ ಮೂಲಕ ಹೊರಗೆ ಬರುವುದು. ಅಂದ್ರೆ ಇವರ ಮನಸ್ಸಿನಲ್ಲಿ ಇರುವುದೇ ಕೆಟ್ಟದ್ದು ಅಲ್ವಾ, ಇವರಿಗೆ ಸಹಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ಬಾಯಿ ತಪ್ಪಿನಿಂದ ಬಂದದ್ದು ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಇವರಿಗೆ ಈಗ ಪರಸ್ಪರ ಏನು ಅಂದ್ರೆ ಪ್ರತೀಕಾರ ತೀರಿಸುವ ಸ್ಥಿತಿಯಲ್ಲಿ ಇದ್ದಾರೆ. ನೋಡಿ, ನಾವು ಕೂಡ ಬಂಡಾಯ ಮಾಡಿದ್ದೇವೆ. ಬಿಜೆಪಿಯ ಪ್ರತೀಕಾರವನ್ನು ನಾವು ಅನುಭವಿಸಿದವರು. ನಮ್ಮ ಮನೆಯ ಮುಂದೆ ತೆಂಗಿನಕಾಯಿ ಹೊಡೆದಿದ್ದಾರೆ. ನಮ್ಮ ಚಿಹ್ನೆ ತೆಂಗಿನಕಾಯಿ ಆಗಿತ್ತು. ಉರಿಮಜಲ್ ರಾಮ್ ಭಟ್ರ ಮೇಲೆ ಇವರಿಗೆ ಎಷ್ಟು ಗೌರವ ಅಂದ್ರೆ ಅವರ ಗೇಟಿನ ಮುಂದೆ 100 ತೆಂಗಿನಕಾಯಿಯನ್ನು ಹೊಡೆದಿದ್ದಾರೆ. ಆಯ್ತಾ, ನನ್ನ ಮನೆ ಮುಂದೆ ತೆಂಗಿನಕಾಯಿಯನ್ನು ಹೊಡೆದಿದ್ದಾರೆ. ನಮ್ಮ ಮೇಲೆ ಪ್ರತೀಕಾರವನ್ನು ತೀರಿಸಿದ್ದಾರೆ. ಇವರ ಮೇಲೆ ಚುನಾವಣೆಗೆ ಮೊದಲು ಪ್ರತೀಕಾರದ ಮಾತುಗಳನ್ನು ಆಡಿದ್ದಾರೆ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇವೆ, ನಿಮಗೆ ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ. ವೇದಿಕೆಯಲ್ಲಿ ಯಾರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ನಾವು ಅನುಭವಿಸಿದವರು, ನಮಗಿದು ಗೊತ್ತುಂಟು. ಗೊತ್ತಿದ್ದ ಕಾರಣ ಇವರ ಮಾತು ಸತ್ಯ ಅಂತ ಹೇಳುವುದು. ಅದರ ನಂತರ ಗೆದ್ದ ನಂತರ, ಚುನಾವಣೆ ನಡೆದ ನಂತರ ನೋಡಿ, ಅವತ್ತು ಗೆದ್ದವರು ನಮ್ಮ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಂಡ್ರು ಅಲ್ವಾ. ಈಗ ಗೆದ್ದವರು ಯಾರು? ಇವರ ಯುದ್ಧದಲ್ಲಿ ಅವರು ಗೆದ್ದವರು. ಹಾಗಿದ್ರೆ ಗೆದ್ದವರು ಸೋತವರ ಮೇಲೆ ಪ್ರತೀಕಾರ ತೋರಿಸಬೇಕಲ್ವಾ. ಅದಕ್ಕೋಸ್ಕರ ಬ್ಯಾನರ್ ಹಾಕಿದ್ದಾರೆ. ಇದು ಪ್ರತೀಕಾರ. ಇದು ಸೋತವರನ್ನು ಇನ್ನಷ್ಟು ನೆಲದ ಒಳಕ್ಕೆ ಇಳಿಸುವ ಪ್ರಯತ್ನ, ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ. ಅದಕ್ಕೋಸ್ಕರ ಅಲ್ಲಿ ಬ್ಯಾನರ್ ಬಿದ್ದಿದೆ. ಈಗ ಜನ ಚುನಾವಣೆಯಲ್ಲಿ ಉತ್ತರ ಕೊಟ್ಟಿದ್ದಾರಲ್ವಾ, ಮತ್ತೆ ಇಂಥ ಬ್ಯಾನರ್ 60,000ಕ್ಕೂ ಮಿಕ್ಕಿ ಓಟನ್ನು ಪಕ್ಷೇತರ ಅಭ್ಯರ್ಥಿ ಪಡೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ಕೂರಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಕಪಾಳ ಮೋಕ್ಷ ಬೇಕಾ? ಹಾಗಿದ್ರೆ ಇದು ಎಂತದ್ದು? ಇದು ಕೀಳು ರಾಜಕೀಯ. ಬ್ಯಾನರ್ ಹಾಕಿದ್ದು ಈ ಕೀಳು ರಾಜಕೀಯ ಏನು ಅಂತ ಹೇಳಿದ್ದು, ನಮ್ಮದು ತೆಂಗಿನಕಾಯಿ ಹೊಡೆದ್ರು ಬಿಜೆಪಿಯವರು. ಕೀಳು ರಾಜಕೀಯ ಅದು. ಈಗ ಬ್ಯಾಟ್ ಹೊಡಿಬೇಕು. ತೆಂಗಿನಕಾಯಿ 5 ರೂಪಾಯಿಗೆ ಸಿಗ್ತಿತ್ತು, ಬ್ಯಾಟಿಗೆ 250 ರೂಪಾಯಿ ಕೊಡಬೇಕು ಅಲ್ವಾ. ತಾವರ ಇಲ್ಲಿ ಎಲ್ಲೂ ಸಿಗುವುದಿಲ್ಲ. ತಾವರೆಯನ್ನು ಪಜಕ್ಲಿಕ್ಕೆ ಆಗ್ತದೆ ಇವರ ಮನೆ ಮುಂದೆ ಹೋಗಿ? ಆಗುದಿಲ್ಲ. ಅದಕ್ಕೆ ಬ್ಯಾನರ್ ಹಾಕಿದ್ದಾರೆ. ತಾರಾಯಿ ಆಗಿದ್ರೆ, ಬಿಜೆಪಿ ಚಿಹ್ನೆ ತಾರಾಯಿ ಆಗಿದ್ರೆ ತಾರಾಯಿಯನ್ನು ಹೊಡಿತಿದ್ರು. ಹಾಗಾಗಿ ಪ್ರತೀಕಾರ ಈಗ ಯಾರು ಇಲ್ಲಿ ಬ್ಯಾನರ್ ಹಾಕಿದ್ರ ಅವರನ್ನು ಹಿಡಿದಿದ್ದಾರೆ ಪೊಲೀಸರು ಅಲ್ವಾ, ಆಪಾದಿತರನ್ನು ಹಿಡಿದಿದ್ದಾರೆ. ಇವ್ರೀಗ ಏನು ಅವರ ಈಗ ಕ್ಲೈಮ್ ಏನು? ಅವರ ಬೆನ್ನಿಗೆ ಬಾಸುಂಡೆ ಬರುವ ಹಾಗೆ ಹೊಡೆದಿದ್ದಾರೆ, ಅವರ ಮೈಯಿಂದ ರಕ್ತ ಜಿನುಗಿದೆ, ಅವರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಅದೇ ಅವರ ಪ್ರತೀಕಾರ. ಯಾಕೆಂದ್ರೆ ಅವತ್ತು ನಾವು ಸೋತವರು, ನಮಗೆ ಶಕ್ತಿ ಇರಲಿಲ್ಲ. ಈಗ ಸೋತವರು ಶಕ್ತಿಶಾಲಿಗಳು, ಏನು ಸಾಮಾನ್ಯರಲ್ಲ. ಇವರೆಲ್ಲ ಅವರ ಮುಂದೆ ಗಣ್ಯ ಲೆಕ್ಕಕ್ಕಿಲ್ಲದವರು. ಕೇಂದ್ರ ಸರ್ಕಾರ ಇದೆ, ಮೊನ್ನೆವರೆಗೆ ಆಡಳಿತ ಮಾಡಿದವರು, ಸಂಸತ್ ಸದಸ್ಯರು, ಮಾಜಿ ಕೇಂದ್ರ ಸಚಿವರು. ಈ ಬಲದಿಂದ ಈಗ ಅವರಿಗೆ ಪೊಲೀಸರನ್ನು ದುರುಪಯೋಗ ಮಾಡಿಕೊಂಡು ಹೊಡೆದಿದ್ದಾರೆ. ಇಬ್ಬರು ಪರಸ್ಪರ ಪ್ರತೀಕಾರವನ್ನು ತೀರಿಸುವ ಮಾತನ್ನು ಆಡ್ತಾರೆ. ಅಂದ್ರೆ ಇದು ವೇದಿಕೆಯಲ್ಲಿ ಎಲ್ಲರೂ ಹೇಳುವುದು ಏನು? ವೇದಿಕೆಯಲ್ಲಿ ಎಲ್ಲರೂ ಸತ್ಯವನ್ನೇ ಮಾತನಾಡುವುದು, ವೇದಿಕೆಯಲ್ಲಿ ಎಲ್ಲರೂ ಧರ್ಮವನ್ನೇ ಮಾತನಾಡುವುದು. ಅದಕ್ಕೆ ಬೂಟಾಟಿಕೆಯ ಮಾತು ಅಂತ ಆಗ ಹೇಳಿದ್ದು ನಾನು. ಬೂಟಾಟಿಕೆ ಅಂದ್ರೆ ಏನು? ಅದು ಬೂಟ ಅಂದ್ರೆ ಬೂಟ್ ಅಲ್ಲ, ಅದು ಬಾಯಿಯಲ್ಲಿ ಹೇಳುವುದು ಒಂದು, ನಡವಳಿಕೆಯಲ್ಲಿ ಇನ್ನೊಂದು ಮಾಡುವುದಕ್ಕೆ ಬೂಟಾಟಿಕೆ ಅಂತ ಹೆಸರು. ಬಿಜೆಪಿ ಮಾಡಿದ್ದೇ ಇದನ್ನೇ. ಹಾಗಾಗಿ ಈಗ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ. ನಾವೇನು ಇವರ ಜಗಳವನ್ನು ನೀವು ಹೆಚ್ಚು ಮಾಡಿ ಅಂತ ಹೇಳುವುದಿಲ್ಲ. ನಾವು ನಿಮ್ಮನ್ನು ಏಕಾಂಗಿಗಳಾಗಿ ವಿರೋಧಿಸ್ತೇವೆ. ನಮಗೆ ನಿಮ್ಮ ಭಿಕ್ಷೆ ಬೇಡ. ನಾವು ಸೋಲನ್ನು ಕೂಡ ವೀರೋಚಿತವಾಗಿ ಸೋಲ್ತೇವೆ. ನಮಗೆ ಸೋಲು ನಮ್ಮನ್ನು ಕುಗ್ಗಿಸುವುದಿಲ್ಲ, ಗೆಲುವು ನಮ್ಮನ್ನು ಏರಿಸುವುದಿಲ್ಲ. ನಾವು ತಾತ್ವಿಕವಾಗಿ ಬದ್ಧತೆ ಇದ್ದ ಜನ. ನಮ್ಮ ತತ್ವ ಏನು? ಜನ ಎಲ್ಲರೂ ಒಂದೇ. ಜಗಳ ಮಾಡಬೇಡಿ, ಬೀದಿ ರಂಪ ಮಾಡಬೇಡಿ, ಕಲ್ಲು ಹೊಡಿಬೇಡಿ, ಬೆಂಕಿ ಹಾಕಬೇಡಿ. ಏನು ಸಮಸ್ಯೆಗಳಿದೆ ಅದನ್ನ ಆರೋಗ್ಯಪೂರ್ಣವಾದಂತಹ ಪ್ರತಿಭಟನೆಗಳಿದೆ, ಅದರಿಂದ ಮುಗಿಸಿಕೊಳ್ಳಿ. ಹಕ್ಕೊತ್ತಾಯಕ್ಕೆ ಉಂಟು ಕಲ್ಲು ಹೊಡಿಬೇಕಾ? ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ? ಬೆಂಕಿ ಕೊಡಬೇಕಾ? ಪ್ರತಿಭಟನೆ ಮಾಡ್ಲಿಕ್ಕೆ ಆಗುದಿಲ್ವಾ? ಪ್ರೆಸ್ ಮೀಡಿಯಾ ಇರುವುದು ಯಾಕೆ? ಜನರ ಮುಂದೆ ಇಡಿ. ಇದೇನಿಲ್ಲ, ಇದು ಹಿಂದುತ್ವ ಅಂತ ಹೇಳುದು ಇವರು, ಅವರು STP ಅವರು ಇಸ್ಲಾಂ ಅಂತ ಹೇಳುವುದು. ಇಬ್ಬರು ತಾಂಟುವುದು. ಅವರು ಕೇಳಿದ್ರಲ್ಲ, ತಾಂಟುವುದು, ತಾಂಟ್ಲಿಕ್ಕೆ ಬನ್ನಿ, ನಾವು ತಾಂಟ್ಲಿಕ್ಕೆ ರೆಡಿ ಅಂತ ಪರಸ್ಪರ ಹೇಳಿಕೊಂಡ್ರಲ್ಲ. ಈ ತಾಂಟುವುದೇ ಇವತ್ತು ಫೇಲ್ ಆದದ್ದು ಕರ್ನಾಟಕದಲ್ಲಿ. ತಾಂಟಿದ ಜಾಸ್ತಿ ಆಯ್ತು, ಜನರಿಗೆ ಅರ್ಥ ಆಯ್ತು. ಈ ತಾಂಟಿದ ಪರಿಣಾಮವೇ ಇವತ್ತು ಪುತ್ತಿಲ ಫ್ಯಾಕ್ಟರಿ ಹೊರಗೆ ಬಂದದ್ದು. ಅವ್ರಿಗೆ ಅರ್ಥ ಆಗಿದೆ, ಇವರು ನಮ್ಮನ್ನು ತಾಂಟಿಸುವುದು ಮಾತ್ರ, ನಮ್ಮ ರಕ್ಷಣೆಗೆ ಇವರಿಲ್ಲ ಅಂತ ಅವರು ಅರ್ಥ ಆಗಿದೆ. ಇದನ್ನು ಪ್ರತಿಪಾದನೆ ಮಾಡಿದವರು ನಾವು. ನಮ್ಮ ಮಾತಿಗೆ ಬೆಲೆ ಬಂದಿದೆ. ಹಾಗಾಗಿ ಅವರು ಈ ಸಲ ಬಂಡಾಯವಾಗಿ ನಿಂತಿದ್ದಾರೆ ಅಲ್ವಾ. ಹಾಗಿದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದಲೇ ಗೆದ್ದಿದ್ದೇವೆ, ನಮಗೆ ಅವರ ಉಪಕಾರ ಬೇಡ. ಓಕೆ, ಎಸ್. ಬಹುಶಃ ಮುಂದಿನ ಪ್ರಶ್ನೆ ಇದೆ, ನಾನು ಅದಕ್ಕೆ ಬರ್ತೇನೆ. ನಾವು ಈಗಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಅನ್ನುವಂತ ಮಾತನ್ನ ನೀವು ಹೇಳಿದ್ರಿ. ಬಿಜೆಪಿಯಲ್ಲಿ ಒಂದು ಸಿದ್ಧಾಂತ ಇತ್ತು ಅನ್ನುವಂಥದ್ದು, ಅಂದ್ರೆ ವ್ಯಕ್ತಿಗಿಂತ ಇಲ್ಲಿ ಪಕ್ಷ ಮುಖ್ಯ ಅನ್ನುವಂಥದ್ದು. ಹಾಗಿದ್ದಾಗ ಈ ಬಾರಿ ಪಕ್ಷಕ್ಕಿಂತ ವ್ಯಕ್ತಿ ಹೇಗೆ ಮುಖ್ಯ ಆದ್ರು, ಯಾಕೆ ಮುಖ್ಯ ಆದ್ರು ಅನ್ನುವಂಥ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ.
ಇದಕ್ಕೆ ನಾನು ನಿಮಗೆ ಸ್ಪಷ್ಟವಾದ ಉತ್ತರವನ್ನು ಕೊಡ್ತೇನೆ. ಓಕೆ. ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ನಾವು ಒಪ್ಪಿಕೊಳ್ತೇನೆ. ಆದ್ರೆ ವ್ಯಕ್ತಿ ಇಲ್ಲದೆ ಪಕ್ಷ ಇಲ್ಲ. ಪಕ್ಷವನ್ನ ಕಟ್ಟಬೇಕಾದ್ದು ವ್ಯಕ್ತಿ ಅಲ್ವಾ? ಮೋದಿಯ ಹೆಸರನ್ನ ಹೇಳಿ ಮತವನ್ನ ಪಡಿತಾರೆ. ಮೋದಿ ಮಾಡುವ ಒಂದು 10% ಕೆಲಸವನ್ನ ನಮ್ಮ ಶಾಸಕರು ಸಂಸದರು ಮೋದಿಯ ಹೆಸರಲ್ಲಿ ಗೆದ್ದವರು ಮಾಡುವುದಿಲ್ಲ. ಇದು ನಮಗೆ ಕಾರ್ಯಕರ್ತರಿಗೆ ನೋವಿದೆ. ಮೋದಿಯನ್ನ ಯೋಗಿಜಿಯನ್ನ ಕರ್ಕೊಂಡು ಬಂದು ಪುತ್ತೂರಿನಲ್ಲಿ 3,000 ಜನ ಸೇರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ವೋಟ್ ಆಗಿ ಪರಿಣಾಮ ಆಗ್ಬಹುದು. ಯೋಗಿಜಿ ಬಂದ ಕೂಡಲೇ ಬಿಜೆಪಿ ಗೆದ್ದು ಬಿಡಬಹುದು. ಕಾರ್ಯಕರ್ತರೆಲ್ಲ ಯೋಗಿಜಿಗೆ ಜೈಕಾರ. ಕಾರ್ಯಕರ್ತರು ಬಂದ್ರು, ಯೋಗಿಜಿ ಮೇಲೆ ಗೌರವ ಇದೆ, ಮೋದಿಜಿ ಮೇಲೆ ಗೌರವ ಇದೆ, ಕಾರ್ಯಕರ್ತರು ಬಂದ್ರು. ಆದ್ರೆ ಮತವನ್ನ ನಾವು ಹಿಂದುತ್ವಕ್ಕೆ ಅರ್ಪಿಸಿದ್ದೇವೆ, ಮತವನ್ನ ಹಿಂದುತ್ವಕ್ಕೆ ಕೊಡ್ತೇವೆ ಮುಂದೆ ಕೂಡ. ಯಾಕೆಂದ್ರೆ ನಕಲಿ ಹಿಂದುತ್ವ ನಮಗೆ ಬೇಡ. ನಾಯಕರನ್ನ, ಮೋದಿಯ ಹೆಸರನ್ನ ಎಷ್ಟು ದಿವಸ ಮೋದಿ ಹೆಸರಲ್ಲಿ ಓಟ್ ಕೇಳುವುದು? ಸ್ವಂತ ಬಲದಿಂದ ಓಟ್ ಕೇಳಿ ನೋಡುವ. ಸ್ವಂತ ತಾಕತ್ತೇನು ಅಂತ ಅರುಣ್ ಕುಮಾರ್ ಪುತ್ತಿಲ ತೋರಿಸಿದ್ದಾರೆ. ವೈಯಕ್ತಿಕ ವರ್ಚಸ್ಸಿನಿಂದ ಓಟ್ ಕೇಳಿ ನೋಡೋಣ, ಯಾರಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ? ಆ ವೈಯಕ್ತಿಕ ವರ್ಚಸ್ಸನ್ನ ಬೆಳೆಸಿಕೊಳ್ಬೇಕಲ್ವಾ? ಪಕ್ಷವೇ ಮುಖ್ಯ, ನಮಗೆ ಈಗಲೂ ಪಕ್ಷವೇ ಮುಖ್ಯ. ಆದ್ರೆ ಪಕ್ಷವನ್ನ ಕಟ್ಟಬೇಕಾದ್ರೆ ಪುತ್ತಿಲರಂತ ವ್ಯಕ್ತಿ ಬೇಕು. ನಮಗೆ ಆ ವ್ಯಕ್ತಿ ಕೂಡ ಮುಖ್ಯ. ಆ ವ್ಯಕ್ತಿ ಇಲ್ಲದಿದ್ರೆ ಪುತ್ತೂರಲ್ಲಿ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇನ್ನು ಮುಂದೆ ಕಷ್ಟ ಇದೆ ಪಕ್ಷವನ್ನ ಕಟ್ಟಲಿಕ್ಕೆ. ನಮ್ಮಂತ ಕಾರ್ಯಕರ್ತರಿಗೆ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಕಾರ್ಯಕರ್ತರೆಲ್ಲ ಒಕ್ಕರಲಿಂದ ಆಗ್ರಹ ಮಾಡುದು, ಪುತ್ತೂರಿಗೆ ಪುತ್ತಿಲ, ಈಗ ಹತ್ತೂರಿಗೆ ಪುತ್ತಿಲ ಅನ್ನುವ ಒಂದು ಕ್ಯಾಂಪೇನ್ ಅನ್ನ ನಾವು ಆರಂಭ ಮಾಡಿದ್ದೇವೆ. ಇನ್ನು ಅದರಲ್ಲಿ ಕೂಡ ಯಶಸ್ಸಿಯನ್ನ ಕಾಣ್ತೇವೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಅಂದ್ರೆ ಈಗ ಪಕ್ಷ ಮುಖ್ಯ, ಪಕ್ಷ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ವ್ಯಕ್ತಿಯೂ ಬೇಕು. ಖಾಲಿ ಪಕ್ಷ ವ್ಯಕ್ತಿಗಿಂತ ಪಕ್ಷ ಮುಖ್ಯವೇ, ಆದ್ರೆ ಪಕ್ಷಕ್ಕಿಂತ ತತ್ವ ಮುಖ್ಯ ಆಗ್ತದೆ. ಸಿದ್ಧಾಂತವನ್ನ ಗೌರವಿಸಲಿಲ್ಲ ನಮ್ಮ ನಾಯಕರು. ಪಕ್ಷ ನಾಯಕರು ನಮ್ಮ ಸಿದ್ಧಾಂತವನ್ನ ಗೌರವಿಸಲಿಲ್ಲ. ಇರುವುದು ಯಾಕೆ ಸರ್? ಪಕ್ಷ ಇರುವುದು ಯಾಕೆ? ತತ್ವವನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಪಕ್ಷ ಇಂಪ್ಲಿಮೆಂಟ್ ಆಗಲಿಲ್ಲ ನಮ್ಮ. ಅಂದ್ರೆ ತತ್ವ ಇಲ್ಲದ ಪಕ್ಷಕ್ಕೆ ಬೆಲೆ ಇಲ್ಲ. ಪಕ್ಷದ ವಕ್ತಾರರು ಏನ್ ಹೇಳ್ತಾರೆ ಕೇಳೋಣ. ಎಸ್, ಬಿಜೆಪಿ ಒಂದು ವಿಚಾರದಲ್ಲಿ ಸ್ಪಷ್ಟ ಇದೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳಿಕೊಂಡು ಬಂದವರು. ನಾವು ಯಾವತ್ತೂ ಕೂಡ ನೇಷನ್ ಫಸ್ಟ್ ಅಂತಲೇ ಹೇಳಿಕೊಂಡು ಬಂದಿರುವುದು. ದೇಶದ ವಿಚಾರ ಬಂದಾಗ ಪಕ್ಷ ಮತ್ತು ವ್ಯಕ್ತಿಯನ್ನ ಬದಿಗಿಟ್ಟು ರಾಜಕಾರಣಕ್ಕಿಂತ ದೊಡ್ಡ ರಾಜಧರ್ಮವನ್ನು ಪಾಲಿಸಿದವರು. ಆದ್ರಿಂದ ವ್ಯಕ್ತಿ ಯಾವತ್ತೂ ಕೂಡ ಶ್ರೇಷ್ಠ ಆಗುದಿಲ್ಲ. ವ್ಯಕ್ತಿಯನ್ನ ಬೆಳೆಸುವ ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಒಬ್ಬ ಕಾರ್ಯಕರ್ತ ತಳಮಟ್ಟದಲ್ಲಿ ಇರ್ತಾನ, ಅವನಿಗೆ ಜನಪ್ರತಿನಿಧಿಯಾಗಿ ಪಕ್ಷದ ಗೌರವವನ್ನು ನೀಡಿ ಅಥವಾ ಒಬ್ಬ ಪಕ್ಷದ ಪಾರ್ಟಿಯ ಪ್ರಮುಖರನ್ನ ಮಾಡಿ, ಅಧ್ಯಕ್ಷನ ಮಾಡಿ, ಜಿಲ್ಲಾಧ್ಯಕ್ಷನ ಮಾಡಿ, ಅವನಿಗೆ ಸಂಘಟನೆಯಲ್ಲಿ ತೋಡಿಸಿಕೊಂಡು ಅವನನ್ನ ಎತ್ತರಿಸುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ನೇರ ಉದಾಹರಣೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಒಂದು ನಿಮಿಷ ನಾನು ಹೇಳಿದ್ದೇನೆ. ಒಂದು ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಕರ್ನಾಟಕ ರಾಜ್ಯದಂತ ನಾನು ಓಡಾಟ ಮಾಡುವಂತ ಅವಕಾಶ ನನ್ನ ಪಾರ್ಟಿ ನನಗೆ ಕೊಟ್ಟಿದೆ. ನನ್ನನ್ನ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷನಾಗಿ ಪಾರ್ಟಿ ಮಾಡಿದೆ. ನನ್ನನ್ನ ಯುವ ಮೋರ್ಚಾದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದೆ. ಒಬಿಸಿ ಮೋರ್ಚಾದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದೆ. ಮಂಡಲದ ಉಪಾಧ್ಯಕ್ಷನ ಮಾಡಿದೆ. ನಿಮ್ಮಂತ ಮಾಧ್ಯಮದ ಸ್ನೇಹಿತರ ಜೊತೆ ಮಾತಾಡಬೇಕು ಅಂತ ಹೇಳಿ ನನ್ನನ್ನೊಬ್ಬ ಮಾಧ್ಯಮದ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ನನ್ನ ಪಾರ್ಟಿ ಎಲ್ಲೆಲ್ಲ ಅವಕಾಶಗಳು ಕೊಟ್ಟಿದ ನನಗೆ ಸಂತೃಪ್ತಿ ಇದೆ. ಯಾಕೆ ಸಂತೃಪ್ತಿ ಇದೆ ಅಂತ ಹೇಳಿದ್ರೆ, ಒಬ್ಬ ರಾಜಕೀಯ ಪಾರ್ಟಿ ಮಾಡುವವನಿಗೆ, ರಾಜಕಾರಣ ಮಾಡುವವನಿಗೆ MLA ಒಂದೇ ಕನಸಲ್ಲ, ಅಥವಾ ಸಂಸದನಾಗಬೇಕು ಅನ್ನೋಂತ ಕನಸಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗುವಂತ ಕನಸಲ್ಲ, ಒಬ್ಬ ತಾಲೂಕು ಪಂಚಾಯತ್ ಸದಸ್ಯನಾಗುವಂತ ಕನಸಲ್ಲ. ಏನೂ ಆಗದಿದ್ರು ಕೂಡ ಸಾರ್ವಜನಿಕವಾಗಿ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸವನ್ನ ಗಳಿಸಿರುವುದು ಕೂಡ ಅದು ವಿಶೇಷ. ನನ್ನ ಕಾಂಗ್ರೆಸ್ನವ್ರು ಒಪ್ಪದೇ ಇರಬಹುದು, ನನ್ನ ಪಾರ್ಟಿಯ ಕಾರ್ಯಕರ್ತರು ನನಗೆ ಗೌರವ ಕೊಡ್ತಾರೆ. ಪಾರ್ಟಿಯ ಕಾರ್ಯಕರ್ತರು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹೋದಾಗ ನೀವು ಒಂದು ಸಂಘಟನಾತ್ಮಕ ಜಿಲ್ಲೆಯಿಂದ ಬಂದಿದ್ದೀರಿ ಅನ್ನುವಂತ ಮಾತನ್ನು ಹೇಳ್ತಾರಂತಾದ್ರೆ ಅದಕ್ಕಿಂತ ದೊಡ್ಡ ಗೌರವಗಳಿಲ್ಲ. ಅದರಿಂದ ಶಾಸಕನಾಗುವುದೇ ನನ್ನ ಕನಸು, ನಾನು MP ಆಗುವುದೇ ನನ್ನ ಕನಸು. ನಮಗೆ ಕೂಡ ಅಪೇಕ್ಷೆಗಳಿದೆ ಸರ್. ನಾನು ಕೂಡ ರಾಜಕಾರಣದಲ್ಲಿ ಸನ್ಯಾಸಿ ಅಲ್ಲ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಅಪೇಕ್ಷೆ ಇರುತ್ತೆ. ಒಂದು ಹಂತದವರೆಗೆ ಒಂದು ವ್ಯವಸ್ಥೆಯಲ್ಲಿ ಆ ಮಟ್ಟವನ್ನು ತಲುಪಿರ್ತೇವೆ. ಯಾವುದೋ ಕಾರಣಕ್ಕೋಸ್ಕರ ಯೋಗ ಇದ್ದವನು ಶಾಸಕನಾಗ್ತಾನೆ, ಸಂಸದರಾಗ್ತಾರೆ. ಯೋಗ್ಯತೆ ಇದ್ದವರು ಕೂಡ ಕೆಲವು ಸಲ ಯೋಗ ಇಲ್ಲದೆ ಬಾಕಿ ಆಗ್ತಾರೆ. ಆದ್ರೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಗೌರವ ತರುವಂತ ಕೆಲಸಗಳು. ನನಗೆ ಅದು ನೀಡಲಿಲ್ಲ, ನನಗೆ ಇದು ನೀಡಲಿಲ್ಲ ಹೇಳುವಂತವರು ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕು ಮತ್ತು ಪಕ್ಷದ ವ್ಯವಸ್ಥೆಯಲ್ಲಿ ಇರಬೇಕು. ಪಕ್ಷದ ವ್ಯವಸ್ಥೆಯಿಂದ ದೂರ ಆದಾಗ ಅವನು ವ್ಯಕ್ತಿಯಾಗಿ ನಿಲ್ತಾನೆ. ನೀವು ಉಲ್ಲೇಖ ಮಾಡಿದ್ರು, ಲೋಕಸಭಾ ಚುನಾವಣೆ ಮುಂದಿನ ದಿನಗಳಿದೆ, ಮತ್ತೊಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ ಅಂತ. ಸ್ವಾಮಿ, ಹತ್ತಿರದಲ್ಲಿ ನೇತ್ರಾವತಿ ಇದೆ, ಕುಮಾರಧಾರ ಇದೆ, ಇನ್ನಷ್ಟು ನೀರುಗಳ ಹರಿವು ಇದೆ. ಯಾರು ಕೊಚ್ಚಿಕೊಂಡು ಹೋಗ್ತಾರೆ ಅಂತ
ಜನಮಾನಸದಲ್ಲಿ ಇದೆ. ಯಾರು ಉಳ್ಕೊಳ್ತಾರೆ ಅನ್ನೋದನ್ನ ಇವ್ರು ಹೇಳಿದ್ರಲ್ಲ ಮಾಲಿಂಗೇಶ್ವರನ ಬಗ್ಗೆ, ನಮ್ಮ ಅತ್ಯಂತ ಗೌರವದಲ್ಲಿ ನಾವು ಭಕ್ತಿಯಲ್ಲಿ ಇರುವಂತದ್ದು. ಇದೇ ಶ್ರೀಕೃಷ್ಣ ಭಟ್ರ ಬಗ್ಗೆ ಹೇಳಿದ್ರು, ಉಪಾಧ್ಯಾಯರ ಬಗ್ಗೆ. ಕಾಂಗ್ರೆಸ್ ಹೇಗೆ ನಡ್ಕೊಂಡಿದೆ ಶ್ರೀಕೃಷ್ಣ ಭಟ್ರ ಬಗ್ಗೆ, ಇವರು ಕೂಡ ನಮ್ಮ ಬಿಜೆಪಿಯಲ್ಲಿ ಇದ್ದವರು. ನಾನು ಮೊನ್ನೆ ಕೂಡ ಒಂದು ಮಾಧ್ಯಮದಲ್ಲಿ ಹೇಳಿದೆ, ಅಮಲ್ ರವರು ಯಾಕೆ ಹೇಳಿದೆ ಯಾಕಂದ್ರೆ ಅವರೊಬ್ರು ಪತ್ರಿಕಾಗೋಷ್ಠಿ ಕರೆದು ಬೈದವರು ಉಲ್ಲೇಖ ಮಾಡಿದ್ರಲ್ಲ ಒಟ್ಟಗುಟ್ಟುವುದು, ಅದನ್ನು ಕೂಡ ನೀವು ಮಾಡಿದ್ದೀರಿ. ಆ ವ್ಯವಸ್ಥೆಯನ್ನ, ಅದೇ ಸಮುದಾಯವನ್ನ, ಸಮಾಜವನ್ನ, ಆ ಹಿಂದೂ ಸಮುದಾಯವನ್ನ ಹೀಯಾಳಿಸುವಂತ ಕೆಲಸವನ್ನ ಕೂಡ ಅಮಲ ಮಾಡಿದ್ದಾರೆ. ಯಾಕೆ ಹೇಳಿದ್ದಾರೆ? ಇವರು ಉಲ್ಲೇಖ ಮಾಡಿದ್ರೆ ಆದ್ರಿಂದ ವ್ಯಕ್ತಿಗೆ ಗೌರವ ಕೊಡೋ ಕೆಲಸವನ್ನ, ವ್ಯಕ್ತಿ ಗೌರವ ಕೆಲಸವನ್ನ ಪಾರ್ಟಿ ಬಿಜೆಪಿ ಮಾಡಿದೆ. ಇವರು ಡೋಂಗಿ ಅಂತ ಹೇಳ್ತಾರೆ ಹಿಂದುತ್ವವನ್ನು. ಕಾಂಗ್ರೆಸ್ ಎಲ್ಲ ಬೇಕು ಸರ್. ಕಾಂಗ್ರೆಸ್ ಕಾಣುದು ನೈಜವಾದ ಹಿಂದುತ್ವಕ್ಕೆ ಗೌರವ ಕೊಡುವುದಿಲ್ಲ. ಇವತ್ತು ಹೊಸಕೋಟೆಯಲ್ಲಿ ಒಬ್ಬ ಕಾರ್ಯಕರ್ತನ ಕೊಲೆಯಾಗಿದೆ, ಗೊತ್ತಿದೆ ನಿಮ್ಗೆ? ಇವತ್ತು ಭಟ್ಕಳದಲ್ಲಿ ಏನಾಗಿದೆ ಅಂತ ಗೊತ್ತಿದೆ? ಯಾವುದೇ ಶಾಸಕ ಬದಲಾವಣೆ ಆದಾಗ ಯಾವುದೋ ರಾಷ್ಟ್ರ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ವಿಟ್ಲದಲ್ಲಿ ನಮ್ಮ ಹುಡುಗರಿಗೆ ತೊಂದರೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಇಂಥ ನೂರಾರು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋದ್ರೆ ಸುಮಾರು 20-23 ಜನ ಕೊಲೆ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯ್ತು. ಮುಂದಿನ ದಿನಗಳು ಸುಮ್ಮನೆ ಮಾತಾಡಬೇಕಾದ್ರೆ ನಾನು ದಾಖಲೆ ಇಟ್ಟುಕೊಂಡು ಮಾತಾಡಿರುವಂತದ್ದು ನಿಮ್ ಸರ್ಕಾರ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದ ಮೇಲೆ ಎಲ್ಲವೂ ನಿಂತಿದೆ. ಸಾಮರಸ್ಯದ ಬದುಕಿತ್ತು, ಸಾಮರಸ್ಯದ ಜೀವನ ಇತ್ತು. ಅದಕ್ಕೆ ಯೋಗದಾನವನ್ನು ಕೊಟ್ಟಿದೆ. ಯಾರೋ ಒಂದು ಬಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಗೌರವ ಕೊಡುವಂತ ಕೆಲಸವನ್ನ, ಪಾರ್ಟಿಯ ವ್ಯವಸ್ಥೆಯಲ್ಲಿ ಸಾಮರಸ್ಯವನ್ನು ಕಾಪಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿದೆ. ಶ್ರೀಕೃಷ್ಣ ಉಪಾಧ್ಯಾಯರ ಪ್ರಕರಣ ಅದು ಪಕ್ಷದ ಆಂತರಿಕ ವಿಚಾರ. ಅದು ಪೇಪರ್ ನಲ್ಲಿ ಬಂದದ್ದು ದುರದೃಷ್ಟಕರ. ಪಕ್ಷದ ಒಳಗೆ ನಾವೇನು ಅವರಿಗೆ ಬಂದವರಿಗೆ ಅವಮಾನ ಮಾಡಲಿಲ್ಲ. ಪಕ್ಷದ ಕಚೇರಿಗೆ ಪೂಜೆ ಮಾಡಿದ್ದಾರೆ, ಅವರಿಗೆ ಗೌರವಯುತವಾಗಿ ಅವರ ಕಾಲು ಹಿಡಿದು ದಕ್ಷಿಣ ಕೊಟ್ಟು ಕಳಿಸಿದ್ದೇವೆ. ಅದರ ನಂತರ ಪಕ್ಷದ ಆಂತರಿಕ ವಿಚಾರಗಳು ಒಂದಷ್ಟು ಚರ್ಚೆ ಆಗಿದೆ. ಅದು ಪೇಪರ್ ನಲ್ಲಿ ಬಂದದಕ್ಕೆ ನಾವೇ ಜವಾಬ್ದಾರರಲ್ಲ. ಪಕ್ಷದ ಕಾರ್ಯಕರ್ತರಿಗೆ ನಮಗೆ ಸರಿ ತಪ್ಪುಗಳನ್ನ ನಮಗೆ ಆಯ್ತು ನೈಜ ಇರ್ಬೋದು, ನಮ್ಮೊಳಗೆ ಚರ್ಚೆಗಳಾಗಿದೆ ಅದು ಸರಿಯಾ ತಪ್ಪಾ ಅಂತೇಳಿ. ಅದು ಹೊರಗೆ ಬರಬಾರ್ದಾಗಿತ್ತು, ಅದು ಬಂತು, ಅದಕ್ಕೆ ನಾವು ಜವಾಬ್ದಾರರಲ್ಲ. ಇನ್ನು ಇವರು ಅದೀಗ ಏನು ಹೇಳಿದ್ರು ಅಂತ ಹೇಳಿದ್ರೆ ಮರ್ತೋಯ್ತು. ಯಾಕೆ ಹೇಳಿದ್ರೆ ಇದು ಬೇರೆ ವಿಚಾರಗಳನ್ನು ಒಂದು ವಿಚಾರ ಮುಗಿದಾಗ ಇನ್ನೊಬ್ಬರಿಗೆ ಆನ್ಸರ್ ಮಾಡ್ಲಿಕ್ಕೆ ಕೊಡಬೇಕು. ಇಲ್ಲದೆ ಹೋದ್ರೆ ಒಬ್ಬರೇ 1/4 ಗಂಟೆ ಮಾತಾಡಿದ್ರೆ ನಾನು ಹುರುವಿಂದ ಹುಡುಕಿಕೊಂಡು ಮಾತಾಡ್ಬೇಕಾಗ್ತದೆ. ಹಾಗಾಗಿ ಇವರಿಗೆ ಕೊನೆಗೆ ಏನು ಹೇಳಿದ್ರು ಉತ್ತರ ಕೊಡ್ಲಿಕ್ಕೆ ನಾವು ಒಂದೇ ಮನೆಯವರು, ನಾವು ಇರ್ಬೋದು ಆರ್ಸಿ ನಾವು ಒಂದೇ ಮನೆಯವರು. ನಾವು ಮನೆಯಲ್ಲಿ ಜಗಳ ಆಗುವುದು ಸಹಜ. ನಾವು ಮನೆ ಬಿಟ್ಟು ಹೊರಗೆ ಬಂದಿರಬಹುದು. ಪಕ್ಷಕ್ಕೆ ನಾನು ರಾಜೀನಾಮೆ ಸಲ್ಲಿಸಲಿಲ್ಲ, ಪಕ್ಷದ ಜವಾಬ್ದಾರಿಗೆ. ಯಾಕೆಂದ್ರೆ ಕಾರ್ಯಕರ್ತರ ನೋವಿನಿಂದ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಒಂದಾಗ್ತೇವೆ, ಒಂದಾಗಬೇಕಾದ ಅನಿವಾರ್ಯತೆ ಇದೆ. ಒಂದಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಅಸ್ತಿತ್ವವನ್ನೇ ನಿರ್ನಾಮವನ್ನ ಮಾಡ್ತಕ್ಕಂತ ಶಕ್ತಿ ನಮಗಿದೆ. ನಾವು ಹಿಂದುತ್ವದ ಆಧಾರದಲ್ಲಿ ಕೇಳ್ತೇವೆ. ಯಾಕೆಂದ್ರೆ ನಾವು ಹಿಂದುತ್ವದ ಪ್ರತಿಪಾದಕರು, ನಮ್ಮ ಕಾರ್ಯಕರ್ತರು ಪ್ರತಿಪಾದಕರು, ನಮ್ಮ ನಾಯಕರು ಎಡವಿರಬಹುದು. ಆದ್ರೆ ಎಡವಿದಾಗ ನಾವು ಅದನ್ನ ಎಡವಿದ್ದೀರಂತಲೇ ಹೇಳ್ತೇವೆ. ನೀವು ಸರಿಯಾಗಿದ್ದೀರಿ ಅಂತ ಅವರಿಗೆ ಬಕೆಟ್ ಹಿಡಿಯುವಂತ ಕಾರ್ಯಕರ್ತರು ಕೂಡ ನಾವಲ್ಲ. ನಾವು ಅವರನ್ನ ವಿರೋಧಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ SDPI ಕಾಂಗ್ರೆಸ್ ಮುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಕಟ್ತೇವೆ. ಭಾರತದಲ್ಲಿ ಕೂಡ ಅಷ್ಟೇ 450ಕ್ಕೂ ಹೆಚ್ಚು ಬಹುಮತಗಳನ್ನ ಪಡೆದು, ಸೀಟುಗಳನ್ನ ಪಡೆದು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ಕರ್ನಾಟಕವನ್ನು ಈಗ ಕಾಂಗ್ರೆಸ್ ಮುಕ್ತ ಮಾಡಿ ಆಯ್ತು, ಇವರಿಗೆ ಸೇರಿಕೊಂಡು 135 ಸೀಟು ಕರ್ನಾಟಕದಲ್ಲಿ ಬಂದಿದೆ. ನಾವು ಮಾಡ್ತೇವೆಲ್ಲ, ಜನ ಮಾಡಬೇಕಾದ್ದು, ಜನರ ವಿವೇಚನೆ. ನೀವು ಹೋರಾಟ ಮಾಡಿ, ನಮ್ಮ ತಪ್ಪುಗಳನ್ನು ತೆಗೆದಿಡಿ, ಜನ ಅದಕ್ಕೆ ವಿಮರ್ಶಿಸಿ ಓಟ್ ಕೊಡ್ತಾರೆ. ನಾನು ಮಾಡ್ತೇನೆ ಅಂದವರೆಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು ಅಂತ ಪದ್ಯವೇ ಇದೆ, ಅದು ಬಿಡುವ. ಇವ್ರೀಗ ಆಗ ಹೇಳಿದ ಮಾತು, ಸಿದ್ದರಾಮಯ್ಯ ಅವಧಿಯಲ್ಲಿ ಅಷ್ಟು ಕೊಲೆ ಆಯ್ತು, ಇಷ್ಟು ಕೊಲೆ ಆಯ್ತು ಅಂತ. ಇವರ ಅವಧಿಯಲ್ಲಿ ಏನಾಯ್ತು? ಪ್ರವೀಣ್ ನೆಟ್ಟಾರ್ ಯಾರ ಅವಧಿಯಲ್ಲಿ ಮರ್ಡರ್ ಆದದ್ದು? ಹರ್ಷ ಕೊಲೆ ಯಾರ ಅವಧಿಯಲ್ಲಿ ಮರ್ಡರ್ ಆದದ್ದು?
ಸಿದ್ದರಾಮಯ್ಯನವರು ಆಡಳಿತದಲ್ಲಿರುವಾಗ ಪರೇಶ್ ಮೇಸ್ತ ಏನು, ಪರೇಶ್ ಮೇಸ್ತನದ ಆತ್ಮಹತ್ಯೆ, ಅದನ್ನು ಕೊಲೆ ಅಂದ್ರು ಇವರು, ಅದು ಸಿದ್ದರಾಮಯ್ಯನ ತಲೆ ಕಟ್ಟಲಾಯಿತು. ಇಂತಹ ಸಾವಿರಾರು ಉದಾಹರಣೆಗಳಿವೆ. ಆಕ್ಚುಲಿ ಇವರಿಗೆ ಹಿಂದೂಗಳ ಹತ್ಯೆ ಆದ್ರೆ ಖುಷಿ ಆಗ್ತದೆ, ಆದ್ರೆ ಹೆಣವನ್ನು ಮೆರವಣಿಗೆಯಲ್ಲಿ ತಗೊಂಡು ಹೋಗ್ತಾರೆ, ಆ ಮೂಲಕ ವೋಟ್ ಗಳಿಸಬಹುದಲ್ಲ ಅಂತ ಇವರಿಗೆ ಆಸೆ. ನಮ್ಮದು ಏನಿದ್ರು ಸಹ ನಾವು SDPI ಅನ್ನು ಕೂಡ ಖಂಡ ತುಂಡವಾಗಿ ವಿರೋಧ ಮಾಡುವವರು, ನಾವು ಬಿಜೆಪಿಯ ಈ ನಕಲಿ ಹಿಂದುತ್ವವನ್ನು ಕೂಡ ಖಂಡ ತುಂಡವಾಗಿ ವಿರೋಧ ಮಾಡುವವರು. ಹಿಂದುತ್ವ ಅನ್ನುವುದು ನಕಲಿ ಅಂತ ಹೇಳುವುದಲ್ಲ, ಬಿಜೆಪಿಯ ಹಿಂದುತ್ವ ನಕಲಿ. ಹಿಂದುತ್ವ ನಕಲಿ ಆಗುವುದು ಹೇಗೆ? ಹಿಂದೂ ವಿಚಾರಧಾರೆಗಳು ನಕಲಿ ಆಗುವುದು ಹೇಗೆ? ಹಿಂದೂ ನಂಬಿಕೆಗಳು ನಕಲಿ ಆಗುವುದು ಹೇಗೆ? ಬಹಳಷ್ಟು ಕೆಲವು ನಾಯಕರ ಹಿಂದುತ್ವ ನಕಲಿಯಾಗಿದೆ, ಬಹಳಷ್ಟು ವೈಜ್ಞಾನಿಕ ಅಂಶಗಳು ಹಿಂದೂ ಧರ್ಮದಲ್ಲಿ ಇದೆ. ಆದ್ರೆ ನಕಲಿ ಅನ್ನುವುದು ಏನು? ಇವರ ಓಟಿನ ಹಿಂದುತ್ವವನ್ನು ನಾವು ನಕಲಿ ಅಂತ ಹೇಳುವುದಲ್ಲದೆ ಹಿಂದುತ್ವವನ್ನು ನಕಲಿ ಅಂತ ನಾವು ಹೇಳುವುದಿಲ್ಲ. ಅದು ಅವರು ನಾವು ಹೇಳಿದವರ ಕಿವಿಗೆ ಹೋಗುವುದೇ ಇಲ್ಲ. ಅವರು ಹಿಂದುತ್ವ ವಿರೋಧಿಗಳು, ಅವರು ಹಿಂದೂಗಳ ವಿರೋಧಿಗಳು ಅಲ್ಲ, ನಾವು ಹಿಂದೂಗಳ ವಿರೋಧಿಗಳಲ್ಲ. ನೋಡಿ ಇನ್ನೊಂದು ಪ್ರಶ್ನೆ ಸರ್, ನೋಡಿ ಬಿಜೆಪಿ ಅವರು ನಮ್ಮನ್ನು ಹಿಂದೂ ವಿರೋಧಿಗಳು ಅಂತ ಹೇಳ್ತಾರೆ, SDP ಅವರು ನಮ್ಮನ್ನು ಮುಸ್ಲಿಂ ವಿರೋಧಿಗಳು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ನಾವು ನ್ಯೂಟ್ರಲ್ ಇದ್ದೇವೆ ಅಂತ ಅರ್ಥ. ಯಾಕಂದ್ರೆ ಎರಡೂ ಕೋಮುವಾದಿಗಳು ಕಾಂಗ್ರೆಸ್ ಅನ್ನು ವಿರೋಧಿಸುವುದಾದರೆ ಕಾಂಗ್ರೆಸ್ ಸರಿ ಇದೆ ಅಂತಲೇ ಅರ್ಥ. ಈ ಸರ್ಟಿಫಿಕೇಟ್ ನಮಗೆ ಸಾಕು. ಹಾಗಾಗಿ ಇವರ ಡೋಂಗಿ ಹಿಂದುತ್ವಕ್ಕೆ ಇವತ್ತು ಕರ್ನಾಟಕ ಉತ್ತರ ಕೊಟ್ಟಿದೆ, ಇವರ ಭ್ರಷ್ಟಾಚಾರಕ್ಕೆ ಇವತ್ತು ಕರ್ನಾಟಕ ಉತ್ತರ ಕೊಟ್ಟಿದೆ. ಕರ್ನಾಟಕ ಅಲ್ಲ, ಪುತ್ತೂರಿನ ಬಿಜೆಪಿಯ ಕಾರ್ಯಕರ್ತರೇ ಉತ್ತರ ಕೊಟ್ಟಿದ್ದಾರೆ ಇವರ ಡೋಂಗಿ ಹಿಂದುತ್ವಕ್ಕೆ. ಇನ್ನು ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನು ಬೇಕು ಇವರಿಗೆ? ಓಕೆ, ಚಂದ್ರಹಾಸರ ಒಂದು ಮಾತನ್ನು ಹೇಳಿದ್ರಿ, ನಾವು ಒಂದೇ ಮನೆಯವರು ಅನ್ನುವಂಥದ್ದು, ನಾಡಿದ್ದು ಮತ್ತೆ ಒಂದಾಗ್ತೇವೆ ಅನ್ನುವಂಥದ್ದು. ಹಾಗಿದ್ದಾಗ ಈಗ ಅಭಿಯಾನ ನಡೀತಾ ಇದೆ, ಹತ್ತೂರಿಗೆ ಪುತ್ತಿಲ ಫಾರ್ ದಕ್ಷಿಣ ಕನ್ನಡ, ಪುತ್ತಿಲ ಫಾರ್ ಮಂಗಳೂರು ಅನ್ನುವಂಥದ್ದು. ಹಾಗಿದ್ದಾಗ ಇದನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಕಾರ್ಯಕರ್ತರೇ ಹೈಕಮಾಂಡ್ ಅನ್ನೋದನ್ನು ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದೇನೆ. ಕಾರ್ಯಕರ್ತರ ಮಾತಿಗೆ ಬೆಲೆ ಬರ್ತದೆ ಅನ್ನುವ 100ಕ್ಕೆ 100 ಆತ್ಮವಿಶ್ವಾಸ ನನಗಿದೆ. ಈ ವಿಶ್ವಾಸದಿಂದಾಗಿ ನಾವು ಹೇಳಿದ್ದೇವೆ ನಾವು ಒಂದಾಗ್ತೇವೆ. ಕಾರ್ಯಕರ್ತರ ಮಾತಿಗೆ ಬೆಲೆ ಬಂದು ಅದೇ ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದೆ ಆದಲ್ಲಿ ನಾವು ಒಂದಾಗಿಯೇ ಇರ್ತೇವೆ. ನಾವು ಒಂದೇ ಮನೆಯವರು. ನಾವು ಅಂದ್ರೆ ನೀವು ಹೇಳಿದಂತ ಆಡುವಂತದ್ದು ಸಹಜ. ನೀವು ಹೇಳಿದಂತ ಅಭ್ಯರ್ಥಿಯನ್ನೇ ಬಿಜೆಪಿ ಕಣಕ್ಕೆ ಇಳಿಸಬೇಕು ಅನ್ನೋ ಕಾರ್ಯಕರ್ತರು ಹೇಳಿದ್ದು, ನಾನು ಹೇಳಿದ್ದು. ಅರುಣ್ ಕುಮಾರ್ ಪುತ್ತಿಲ ಅವರು ಹೇಳಿಲ್ಲ ನಾನು MLA ಆಗ್ತೇನೆ, ನಾನು MP ಆಗ್ತೇನೆ, ಅವರು ಹೇಳಿಲ್ಲ. ಜನ ಮಾತಾಡ್ತಾರೆ, ಸಾಮಾನ್ಯ ಕಾರ್ಯಕರ್ತರು ಮಾತಾಡ್ತಾರೆ, ಹಿಂದೂ ಕಾರ್ಯಕರ್ತರು ಮಾತಾಡ್ತಾರೆ. ಪುತ್ತೂರಿನ ಗಲ್ಲಿಯಲ್ಲಿ ಬ್ಯಾನರ್ಗಳು ಬೀಳ್ತಾ ಇದೆ, ಈಗಾಗಲೇ ಬೀಳ್ತಾ ಇದೆ. ಯಾವ ರೀತಿ ದೇಶದ ಪ್ರಧಾನಿ ಮೋದಿ ಆಗ್ಬೇಕು ಅಂತ 2014ರಲ್ಲಿ ಗಲ್ಲಿಯಲ್ಲಿ ಬ್ಯಾನರ್ ಬೀಳ್ತಿತ್ತು, ಅದೇ ರೀತಿ ಈಗ ಗಲ್ಲಿಗಳಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ದಕ್ಷಿಣ ಕನ್ನಡದ ಸಂಸದರಾಗಬೇಕು ಅಂತ ಬ್ಯಾನರ್ ಬೀಳ್ತಾ ಇದೆ. ನಾವು ಹಾಕಿಸ್ತಲ್ಲ, ಸಾಮಾನ್ಯ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಇದು. ಸಾಮಾನ್ಯ ಕಾರ್ಯಕರ್ತರಿಗೆ ಅಷ್ಟು ಅಭಿಮಾನ ಇದೆ, ಆ ಕಾರ್ಯಕರ್ತರ ಮಾತಿಗೆ ಗೌರವವನ್ನ ಕೊಟ್ಟು ಅವರನ್ನೇ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತಾರೆ ಅಂತ ಆದ್ರೆ ನಾವು ಒಂದಾಗ್ತೇವೆ. ಓಕೆ, ಎಸ್, ಬಿಜೆಪಿ ವಕ್ತಾರರು ಏನ್ ಹೇಳ್ತೀರಿ? ಅವರ ಆಗ್ರಹ ಈ ಬಾರಿ ನಾನು ಆಗ್ಲೇ ಉಲ್ಲೇಖ ಮಾಡಿದೆ. ಓಕೆ, ಲೋಕಸಭಾ ಚುನಾವಣೆಗೆ ಇನ್ನೂ 1 ವರ್ಷಗಳಿದೆ. ಅದರ ಸಿದ್ಧತೆ ಈಗಾಗಲೇ ಸಿದ್ಧತೆಗಳು ಆರಂಭ ಆಗುತ್ತೆ. ಎಸ್, ಪಕ್ಷ ಆಂತರಿಕ ವ್ಯವಸ್ಥೆಯಲ್ಲಿ ಚೌಕಟ್ಟಿನೊಳಗಡೆ ಯಾರನ್ನ ನಿಲ್ಲಿಸ್ತಾರ ಅವರ ಬಗ್ಗೆ ಅವರ ಕುರಿತು ಕೆಲಸವನ್ನು ಮಾಡುವುದು ಒಬ್ಬ ಕಾರ್ಯಕರ್ತನ ಕರ್ತವ್ಯ. ನಾನು ಮೊದಲೇ ಹೇಳಿದ್ದೆ, ನಮ್ಮ ಕಣ್ಣ ಮುಂದಿರುವಂತದ್ದು ಕಮಲದ ಚಿಹ್ನೆ. ನಮ್ಮ ಕಣ್ಣ ಮುಂದಿರುವಂತದ್ದು ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು. 100ಕ್ಕೆ 100 ಸತ್ಯ ಇದೆ. ಅದನ್ನ ಗೆಲ್ಲಿಸುವಂತ ಕೆಲಸವನ್ನ ಈ ಜಿಲ್ಲೆಯಲ್ಲಿ 100ಕ್ಕೆ 100 ಮಾಡ್ತೇವೆ. ಆದ್ರೆ ಇವತ್ತು ಅದು ಬಾರಿ ತುಂಬಾ ಬೇಗ ಅಂತ ಆಗಬಹುದು. ಆ ದಿನಗಳಿದೆ, ವ್ಯತ್ಯಾಸಗಳಿರಬಹುದು. ಕೊನೆಗೊಬ್ಬ ನಾಯಕ ಬರ್ತಾನೆ, ಇದ್ದವರು ಇರ್ತಾರ, ಮತ್ತೊಬ್ರು ಬರ್ತಾರ ಅನ್ನೋದನ್ನು ತೀರ್ಮಾನ ಮಾಡ್ಲಿಕ್ಕೆ ನಾವಲ್ಲ, ರಾಷ್ಟ್ರೀಯ ಸಂಸದೀಯ ಮಂಡಳಿಗಳಿದೆ, ಅದನ್ನ ಮಾಡುತ್ತೆ. ಆದ್ರಿಂದ ಚುನಾವಣೆ ಬಂದಾಗ ನಾವು ರಾಜಕಾರಣ ಮಾಡ್ತೇವೆ. ರಾಜಕಾರಣದ ಚುನಾವಣೆ ಮುಗಿದ ತಕ್ಷಣ ಅಭಿವೃದ್ಧಿ ಕೆಲಸ ಕಾರ್ಯಗಳತ್ತ ಗಮನ ಕೊಡೋದು ಕೂಡ ಕರ್ತವ್ಯ ಇದೆ. ನಾವು ಕೂಡ ಇವರು ಹೇಳಿದ್ರಲ್ಲ, ನಮ್ಮ ಪಾರ್ಟಿಯಲ್ಲಿ ಕೂಡ ರಾಜಕಾರಣದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಇದೆ, ಉಲ್ಲೇಖ ಮಾಡಿದ್ರಲ್ಲ. ಅಭಿವೃದ್ಧಿ ಕೆಲಸಗಳು ಜೊತೆಯಲ್ಲಿ ಸಾಗಬೇಕು. ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು. ಆಗ ನಾವೆಲ್ಲ ಉಲ್ಲೇಖ ಮಾಡ್ತೀವಿ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ. ಈಗ ಸರ್ಕಾರ ಒಂದು ಬೇರೆ ಇದೆ, ಮತ್ತೊಂದು ಇರ್ಬೋದು. ಆದ್ರೆ ರಾಜಕಾರಣದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡುವುದಿಲ್ಲ. ಮತ್ತು ಈ ಶಾಸಕರಿಗೆ ನಮ್ಮ ಸಹಕಾರವನ್ನ ಒಳ್ಳೆ ಕೆಲಸಗಳು ಕೊಡುತ್ತೆ. ಮತ್ತು ತಪ್ಪಾದಾಗ ಅದನ್ನ ತಪ್ಪು ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ನೋಡ್ತೇವೆ. ಹೊಸಬರಿದ್ದಾರೆ, ಉದ್ಯಮಿಗಳಿದ್ದಾರೆ, ರಾಜಕಾರಣ ಹೊಸ್ತು, ಜನಪ್ರತಿನಿಧಿ ಹೊಸ್ತು. ಆದ್ರಿಂದ ಒಂದಷ್ಟು ಸಮಯ ಬೇಕಾಗಬಹುದು. ನೋಡೋಣ, ಕಾದು ನೋಡೋಣ. ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ರೆ ಶಾಬಾಸ್ ಅಂತ ಹೇಳಿ ಕೂಡ ನಾವು ಹಿಂಜರಿಯುವುದಿಲ್ಲ. ಆದ್ರೆ ತಪ್ಪಿದಾಗ ಎಚ್ಚರಿಸುವಂತ ಕೆಲಸವನ್ನ ವಿರೋಧ ಪಾರ್ಟಿಯಾಗಿ ಮಾಡ್ತೇವೆ. ಕೇಂದ್ರ ಸರ್ಕಾರದ ಯೋಜನೆಗಳು ಮುಂದಿನ ದಿನಗಳಲ್ಲಿ ಪುತ್ತೂರಿಗೆ ಏನ್ ಬೇಕಾ, ಪುತ್ತೂರಿನಲ್ಲಿ ಶಾಸಕರು ಇಲ್ಲದೆ ಇರಬಹುದು,
ಸಂಸದರಿದ್ದಾರೆ ಅಥವಾ ವಿಧಾನ ಪರಿಷತ್ನಲ್ಲಿ ನಮ್ಮ ಸದಸ್ಯರಿದ್ದಾರೆ. ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವು ಕೂಡ ಜೋಡಣೆ ಮಾಡಿಕೊಳ್ತೇವೆ. ಅಭಿವೃದ್ಧಿ ಕೆಲಸಗಳು ಬಂದಾಗ ರಾಜಕಾರಣ ಮಾಡದೆ ರಾಜಧರ್ಮವನ್ನು ಪಾಲಿಸುವಂತ ಕೆಲಸವನ್ನ ಬಿಜೆಪಿ 100ಕ್ಕೆ 100 ಮಾಡುತ್ತೆ. ಮುಂದಿನ ದಿನಮಾನಗಳಲ್ಲಿ ಅವರ ನಾಯಕರು ಹೇಳ್ತಾ ಇದ್ರು, ಪುತ್ತೂರಿನವರು ಶಾಸಕರಾಗ್ಲಿ ಮಂತ್ರಿ ಆಗ್ಲಿ ನಮಗೆ ಕೂಡ ಅಪೇಕ್ಷೆ ಇದೆ, ಯಾರಾದ್ರೂ ಆದ್ರೆ ಪುತ್ತೂರಿನ ಅಭಿವೃದ್ಧಿಗಳಾಗುತ್ತೆ. ಯಾರು ಮಂತ್ರಿ ಆದ್ರೂ ಕೂಡ ಅವನ ಸ್ಥಾನವನ್ನ ನೋಡಿಕೊಳ್ತಾನೆ, ಅವನ ಒಂದು ಪುತ್ತೂರು ಕ್ಷೇತ್ರ ನೋಡಿಕೊಳ್ತಾನೆ ಅನ್ನೊಂದು ವಿಶ್ವಾಸ ಇದೆ. ಆದ್ರಿಂದ ಅದು ಹೇಗೆ ಆಗುತ್ತೆ ಅನ್ನೋದು ಮುಂದಿನ ಇರುತ್ತೆ. ಇವತ್ತು ಒಂದು ಹಂತದಲ್ಲಿ ಅವರು 135 ಸೀಟನ್ನು ಗೆದ್ದಿದ್ದಾರೆ. 100ಕ್ಕೆ 100 ಸಹಜ ಇದೆ. ಅವರು ಕೊಡುವಂತ ಘೋಷಣೆಗಳು ಅದನ್ನು ಪೂರೈಕೆ ಮಾಡಬೇಕಂತ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಅವ್ರ ಹತ್ರ ಇದೆ. ನಾಳೆ ನೀವು ಹೇಳಿರುವಂತದ್ದು ಆ 200 ಯೂನಿಟ್ ಫ್ರೀಯನ್ನ ಅಮಲ ರಾಮಚಂದ್ರ ಭಟ್ರಿಗೆ ಕೊಡಬೇಕು, ಆರ್ ಸಿ ನಾರಾಯಣರು ಕೊಡಬೇಕು, ಗೌತಮ್ಗಿರು ಕೊಡಬೇಕು, ಚಂದ್ರಹಾಸಗೂ ಕೊಡಬೇಕು. ಕೊಡಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡುವಂತ ಕೆಲಸವನ್ನ ಇವರನ್ನ ಬಿಟ್ಟು ನಾವು 3 ಜನ ಮಾಡಲೇಬೇಕಾಗತ್ತೆ. ಆದ್ರಿಂದ ಆ ಪ್ರಶ್ನೆ ಕೂಡ ಉತ್ತರ ಮುಂದಿನ ದಿನ ಕೊಡಬೇಕು. ಮತ್ತು ಏನು 2,000 ರೂಪಾಯಿ ತಾಯಂದ್ರಿಗೆ ಕೊಡುವಂತದ್ದು ಕೊಡ್ಲೇಬೇಕು. ಎಲ್ರಿಗೂ ಕೊಡ್ತೇನೆ ಅಂತ ಹೇಳಿದ್ರೆ ಎಲ್ಲ ತಾಯಂದ್ರಿಗೆ ಕೊಡ್ಬೇಕು. ತಾಯಂದ್ರೆ ಕೊಡದಿದ್ರೆ ಮುಂದಿನ ಬಾರಿ ಚುನಾವಣೆ ಬರುತ್ತೆ, ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡೇ ಮಾಡ್ತಾರೆ. ಆದ್ರಿಂದ ಈ ಹೊತ್ತಿಗೆ ಅವರು ಮೇಲುಗೈಯನ್ನು ಸಾಧಿಸಿದರೆ ಅವರಿಗೆ ಶುಭಾಶಯ ನಾನು 100ಕ್ಕೆ 100 ಹೇಳ್ತೇನೆ. ಶುಭಾಶಯಗಳು. ನನ್ನ ದೇಶದ ಪ್ರಧಾನಿ ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದು ನಮ್ಮ ರಾಜಕಾರಣದ ವ್ಯವಸ್ಥೆ ಸರ್, ರಾಜಧರ್ಮ. ಆ ರಾಜಧರ್ಮವನ್ನು ಪಾಲಿಸುವಂತ ಕೆಲಸವನ್ನ ನಾನೊಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆ ಅಡಿಯಲ್ಲಿ ಅದನ್ನು ಮಾಡ್ಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆ ಶುಭಾಶಯನ್ನು ಸಲ್ಲಿಸ್ತೇನೆ. ಒಳ್ಳೆ ಕೆಲಸ ಅವರಿಂದ ನಡೀಲಿ, ಅದಕ್ಕೆ ನಮ್ಮ ಸಹಕಾರ ಇದೆ. ತಪ್ಪಾದಾಗ ಏನಂತ ವಿಚಾರಿಸಿಕೊಳ್ಳುವಂತ ವ್ಯವಸ್ಥೆ ಮಾಡಿ. ಓಕೆ, ಪ್ರಣಾಳಿಕೆಯ ಬಗ್ಗೆ ಬಂದ್ರೆ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದೀರಿ, ಆಶ್ವಾಸನೆಗಳನ್ನ ಕೊಟ್ಟಿದ್ದೀರಿ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ. ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆ ಇವರು ಕೊಡ್ತಾರ ಅಥವಾ ಬರೀ ಚುನಾವಣೆ ಸಂದರ್ಭದಲ್ಲಿ ಮತಗಳನ್ನು ಸೆಳೆಯೋದಕ್ಕೆ ಮಾಡಿದಂತ ಒಂದು ವಿಚಾರ? ವರ್ಷಕ್ಕೆ 62,000 ಕೋಟಿ ಬೇಕಾಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥ ಸರಿಸುಮಾರು ಬಜೆಟ್ನ 20% ಅನ್ನು ಅದಕ್ಕೆ ರಿಸರ್ವ್ ಇಡಬೇಕಾಗುತ್ತೆ. ಹೇಗೆ ಸಾಧ್ಯ ಇದೆಯಾ, ಏನ್ ಹೇಳ್ತೀರಿ? ಸಾಧ್ಯ ಇದೆ ಅಂತ ಅನಿಸಿದ್ರಿಂದಲೇ ಈ ವಾದಗಳನ್ನು ನಾವು ಮಾಡಿದ್ದು. ಓಕೆ, ನಮಗೆ ನಾಲಿಗೆ ಒಂದೇ, ಬಿಜೆಪಿ ಅವರಾಗಿ 2 ನಾಲಿಗೆ ಇಲ್ಲ. ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ, 15 ಲಕ್ಷ ಸ್ಮಾರ್ಟ್ ಸಿಟಿ, ಉದ್ದ ಬುಲೆಟ್ ಟ್ರೈನ್ 10 ವರ್ಷ ಆಯ್ತು. ನಾವು ಹಾಗೆಲ್ಲ, ನಾವು ಏನು ಮಾಡಬಲ್ಲೆವೋ ಅದನ್ನು ಮಾತ್ರ ನಾವು ಪ್ರಾಮಿಸ್ ಮಾಡ್ತೇವೆ. ಈಗ 2,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತಿಂಗಳಿಗೆ 200 ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಾದವನ್ನು ಇವ್ರು ಮಾಡ್ತಾ ಇದ್ದಾರೆ. ನೋಡು, ಒಂದು 200 ಯೂನಿಟ್ ಅನ್ನು ನಾವು ತಕೊಳ್ಳುವ. ಇವ್ರು ಯಾಕೆ ಆ ವಾದ ಮಾಡಿದ್ರು ಅಂದ್ರೆ ಇವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಜೆಪಿ ಅವರಿಗೆ ಯಾವತ್ತಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ಗೆ ಸಾಧ್ಯ ಆಗ್ತದೆ. ಅದು 2 ವಿಚಾರ ಉಂಟು ನೋಡಿ. ಈಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಕೃಷಿಕರಿಗೆ ಫ್ರೀ ವಿದ್ಯುತ್ ಅನ್ನ ಕೊಟ್ಟರು ನೋಡಿ. 5 HP ಒಂದು ಕರೆಂಟ್ ಮೋಟಾರ್ 1 ಗಂಟೆ ರನ್ ಆಗಬೇಕಾದ್ರೆ ಅದಕ್ಕೆ ಕನಿಷ್ಠ 4 ರಿಂದ 5 ಯೂನಿಟ್ ಕರೆಂಟ್ ಬೇಕು. ನನ್ನ ಮನೆಯಲ್ಲಿ 3 ಪಂಪ್ ಉಂಟು, ದಿವಸಕ್ಕೊಂದು 10 ಗಂಟೆ ಅದು ಕೆಲಸ ಮಾಡ್ತದೆ. ಒಂದು ಪಂಪು ಗಂಟೆಗೆ 5 ಯೂನಿಟಿನ ಹಾಗೆ 10 ಗಂಟೆ ಅಂದ್ರೆ 50 ಯೂನಿಟ್ ಆಯ್ತು ಒಂದು ಪಂಪಿಗೆ. 3 ಪಂಪ್ ಆಗುವಾಗ 150 ಯೂನಿಟ್ ಆಯ್ತು. ಈ 150 ಯೂನಿಟಿನಾಗಿ ನನ್ನ ಪಂಪು ಇಡೀ ತಿಂಗಳು ರನ್ ಆಗ್ತದೆ. ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 4,500 ಯೂನಿಟ್ ಆಯ್ತು. 4,500 ಯೂನಿಟ್ ಅನ್ನ ಸರ್ಕಾರ ನನಗೆ ಕೊಡ್ಲಿಕ್ಕೆ ಕೂಡ್ತದೆ ಅಂತೆ. ನನ್ನ ಮನೆ 200 ಯೂನಿಟ್ ಅನ್ನು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? ನೋಡಿ, 4,500 ಯೂನಿಟಿಯಲ್ಲಿ 200 ಆಲ್ಮೋಸ್ಟ್ ನೆಗ್ಲೆಜಿಬಲ್. ಇದು ಕೇವಲ ನನಗೆ ಮಾತ್ರ ಅಲ್ಲ, ಬಹುಶಃ ಆರ್ ಸಿ ನಾರಾಯಣರ ಮನೆಯಲ್ಲಿ ಕೂಡ ಪಂಪ್ಗಳು ರನ್ ಆಗ್ತದೆ. ಕರ್ನಾಟಕದ ಉದ್ದಗಲಕ್ಕೆ ಏನು ಪಂಪ್ಗಳು ದಿನನಿತ್ಯ ಗಂಟೆ ಗಟ್ಟಲೆ ರನ್ ಆಗ್ತದೆ. ಇದಕ್ಕೆಲ್ಲ ವಿದ್ಯುತ್ ಪೂರೈಸುವಂತ ಒಂದು ಸರ್ಕಾರಕ್ಕೆ ಇದನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲವೋ ಅನ್ನುವುದು ಒಂದು ಪ್ರಶ್ನೆ. 2ನೇದು, ನಮ್ಮದು 2,000 ರೂಪಾಯಿ. 2,000 ರೂಪಾಯಿ ಯಾಕೆ ಕೊಡ್ತಾ ಇದ್ದೇವೆ? ಬೆಲೆ ಏರಿಕೆಯಿಂದ ಕಂಗೆಟ್ಟಂತಹ ಜನರಿಗೆ. ಬೆಲೆ ಏರಿಕೆ ಆದ್ರಿಂದ ಏನಾಗ್ತದೆ? ಸರ್ಕಾರಕ್ಕೆ ಆದಾಯ ಹೆಚ್ಚಾಗ್ತದೆ. ಟ್ಯಾಕ್ಸ್ ಹಾಕುವುದ್ರ ಮೂಲಕ, GST ಮೂಲಕ. GSTಯಲ್ಲಿ 2 ಇದೆ, ಒಂದು ಸ್ಟೇಟ್ GST, ಒಂದು ಸೆಂಟ್ರಲ್ GST. ಸೆಂಟ್ರಲ್ GST, ಸ್ಟೇಟ್ GST ಅದು ರಾಜ್ಯಕ್ಕೆ ಬರ್ತದೆ ಅಲ್ವಾ? ಇದನ್ನು ನಮಗೆ ಕಡಿಮೆ ಮಾಡ್ಲಿಕ್ಕೆ ಆಗುವುದಿಲ್ಲ, ರಾಜ್ಯಗಳ ಒಕ್ಕೂಟಗಳು ಸೇರಿ ತೀರ್ಮಾನ ಮಾಡಿದ್ರೆ ಆಗ್ತದೆ. ಎಲ್ಲರೂ ಒಪ್ತಾರ? ಹಾಗೆ ನಮ್ಮಿಂದ ಕಡಿಮೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಸ್ಟೇಟ್ GSTಯಲ್ಲಿ ಸರಿಯಾದ ಪಾಲನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಡಬಲ್ ಇಂಜಿನ್ ಸರ್ಕಾರ ಅನ್ನುವುದೇ ಒಂದು ಮೂರ್ಖ ಯೋಚನೆ. ಎಲ್ಲ ಸರ್ಕಾರಗಳು ಡಬಲ್ ಇಂಜಿನ್ ಸರ್ಕಾರಗಳೇ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. ಅದು ಒಂದೇ ಪಾರ್ಟಿಯದ್ದಾದ್ರೆ ಅಂತ ಹೇಳುವುದೇ, ಒಂದೇ ಪಾರ್ಟಿಯದ್ದಾದ್ರೆ ಶಕ್ತಿ ಜಾಸ್ತಿ ಅಂತ ಪ್ರಧಾನಮಂತ್ರಿಗಳು ಹೇಳುವುದೇ ಅದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ.
ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಡಬಲ್ ಇಂಜಿನ್ ಆಗಿ ಕೆಲಸ ಮಾಡಬೇಕು. ಇಲ್ಲಿ ದೋಷ ಏನಾಯ್ತು ಡಬಲ್ ಇಂಜಿನ್ ಇಂದ, ಇವ್ರು ಹೇಳುವ ಡಬಲ್ ಇಂಜಿನ್ ಇಂದ ಅಂತ ಆದ್ರೆ, ಇವರಿಗೆ ಕೇಂದ್ರದೊಟ್ಟಿಗೆ ಜಗಳ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಇವರದ್ದೇ ಪಾರ್ಟಿ, ಇವರದ್ದೇ ಲೀಡರ್ಗಳು, ಮುಖ್ಯಮಂತ್ರಿಗಳು ಹೋಗಿ ನಮ್ಮ GST ಪಾಲ್ ಕೊಡಿ ಅಂದ್ರೆ ಕೂತ್ಕೊಳ್ಳೋ ಸುಮ್ಮನೆ ಅಂತ ಹೇಳ್ತಾರೆ. ನಮ್ಮೊಟ್ಟಿಗೆ ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ. ನಾವು ಜಗಳ ಮಾಡಿ ತರ್ತೇವೆ ನಮ್ಮ GST ಪಾಲನ್ನು. ಹಾಗಾಗಿ ನಮ್ಮ GST, ಸ್ಟೇಟ್ GST ಎಷ್ಟು ಕಲೆಕ್ಟ್ ಆಗಿದೆಯೋ ಅದರಲ್ಲಿ ನಮಗೆ ಸಲ್ಲಬೇಕಾದ ಪಾಲನ್ನು ನಾವು ಜಗಳ ಮಾಡಿ ಅವರ ಕೈಯಿಂದ ತರ್ತೇವೆ. ಅವರು ಆದರೆ ನಾವು ಜಗಳ ಮಾಡ್ತೇವೆ ಅನ್ನುವ ಅರಿವಿರುವುದರಿಂದ ಅವರು ಅವರಾಗಿಯೇ ಕೊಡ್ತಾರೆ. ಬಿಜೆಪಿ ಸರ್ಕಾರ ಆದ್ರೆ ಅವ್ರು ಕೊಡುವುದಿಲ್ಲ, ಇದಕ್ಕೆ ಸಾಕಯ್ಯ ಅಂತ ಹೇಳ್ತಾರೆ. ಇದು ಒಂದಾದ್ರೆ ಈ ಎಲ್ಲರಿಗೂ ಈ 3,000 ಎಲ್ಲ ದೊಡ್ಡ ವಿಷಯ ಅಲ್ಲ, ಎಲ್ಲಾ ನಿರುದ್ಯೋಗಿಗಳಿಗೂ ಕೊಡ್ತೇವೆ, ದೊಡ್ಡ ಸಂಗತಿ ಅಲ್ಲ. ನೀವು 40% ತಿಂತಾ ಇದ್ದಾರಲ್ವಾ, ಎಷ್ಟು 1,000 ಕೋಟಿ ಆಯ್ತು. ಇದನ್ನ ಬಿಟ್ರೆ 2,000 ಏನು 25,000 ಕೊಡ್ಬೋದು, ಅಷ್ಟು ದೊಡ್ಡ ಮೊತ್ತ ಆಗ್ತದೆ. 40% ತಿಂತಾರೆ ಅನ್ನೋದು ನಿಸ್ಸಂಶಯ, ನನ್ನ ಮಾತಲ್ಲ, ಇದು ರಾಜ್ಯದ ಜನ ಕೊಟ್ಟ ತೀರ್ಮಾನ ಅಲ್ವಾ. ಹಾಗಾಗಿ ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಮತ್ತೆ ಇನ್ನೊಂದು ಮಾತು ಬಂತು, ಭಿಕ್ಷೆ. ಜನರಿಗೆ ಭಿಕ್ಷೆ ಬೇಡ, ನಿಮ್ಮ ಭಿಕ್ಷೆಗೆ ನಾವು ಕಾದು, ಭಿಕ್ಷೆ ಅಲ್ಲ ಇದು. ಇದು ಜನರ ಹಣವನ್ನೇ ಜನರಿಗೆ ವಾಪಸ್ ಕೊಡುವುದು. ನಮ್ಮಿಂದ ಹಿಂಡಿ, ಜನರನ್ನ ಹಿಂಡಿ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಪಾಲನ್ನು ರಿಟರ್ನ್ ಮಾಡುವುದು. ಇದು ಭಿಕ್ಷೆ ಆಗುವುದು ಹೇಗೆ? ಇದು ನಮ್ಮದೇ ಹಣ, ನಮಗೆ ಅದನ್ನು ಸರ್ಕಾರ ಕೊಡ್ತದೆ. ಹಾಗಾಗಿ ಇದನ್ನು ಭಿಕ್ಷೆ ಅಂತ ಯಾರು ತಕ್ಕೊಳ್ಬಾರ್ದು. ಇದು ನಮ್ಮ ಹಕ್ಕಿನ ಹಣ. ಬೆಲೆ ಏರಿಕೆಯನ್ನು ತಡೆಯಲಿ ಅಥವಾ ಈ 2,000 ರೂಪಾಯಿ ಸ್ವೀಕಾರ ಮಾಡಬೇಕು. ಹಾಗಾಗಿ ಇದು ಪೂರೈಸಲಿಕ್ಕೆ ಸಾಧ್ಯ ಇಲ್ಲದ ಯೋಜನೆಗಳೇನಲ್ಲ, 100ಕ್ಕೆ 100 ಪೂರೈಸ್ತೇವೆ ನಾವು. ನೋಡಿ, ಇನ್ನೊಂದು ಉಂಟು, ಗೆಲ್ಲುವ ಮೊದಲು ಹೇಳುವ ಮಾತನ್ನು ನೀವು ಸ್ವಲ್ಪ ಸಂಶಯದಿಂದ ಕಾಣುವ ಅಧಿಕಾರ ಎಲ್ರಿಗೂ ಉಂಟು. ಗೆದ್ದ ನಂತರ ಕೂಡ ಹೇಳಿದ್ದೇವೆ, ಗೆದ್ದ ನಂತರ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅವರು, ನಮ್ಮ ಪಕ್ಷದ ಹಿರಿಯ ನೇತಾರರು, ವಿರೋಧ ಪಕ್ಷದ ನಾಯಕರಾಗಿ ಇದ್ದಂತಹ ಸಿದ್ದರಾಮಯ್ಯನವರು ಮತ್ತೆ ಮತ್ತೆ ಹೇಳಿದ್ದಾರೆ, ನಾವು ನಮ್ಮ 5 ಗ್ಯಾರಂಟಿಗಳನ್ನು ಮೊದಲನೆಯ ನಮ್ಮ ಸಚಿವ ಸಂಪುಟದ ಸಭೆಯಲ್ಲಿಯೇ ಅನುಮೋದನೆ ಕೊಟ್ಟು ನಾವು ಅದನ್ನು ಮಾಡ್ತೇವೆ ಅಂತ. ಹಾಗಿದ್ರೆ ನಮಗೆ ಗೆದ್ದ ನಂತರ ಮಾತು ತಿರುಗಿಸಬಹುದಾಗಿತ್ತಲ್ಲ. ಹಾಗಾಗಿ ಯಾರಿಗೂ ಯಾವ ಸಂಶಯವೂ ಬೇಡ. ಸಂಶಯ ಇರುವುದು ಇನ್ನು ಅದಕ್ಕೆ ಮಾನದಂಡಗಳು ಬರ್ತದ, ಕ್ರೈಟೀರಿಯಾಗಳನ್ನ ಮಾಡ್ತಾರ ಅನ್ನೋ ಸಂಶಯಗಳು ಮುಗಿಯುವುದಿಲ್ಲ. ಮೊನ್ನೆ ಕೊಡುವುದಿಲ್ಲ ಅನ್ನೋ ಸಂಶಯ, ಈಗ ಪುನಃ ಇನ್ನೊಂದು ಸಂಶಯ. ಎಲ್ಲರಿಗೂ ಕೊಡ್ತೇವೆ, ಇವರೀಗ ಪುನಃ ಇವರು ಕೊಟ್ಟು ಮತ್ತೆ ಸಂಶಯ ಕೊಟ್ಟಿದ್ದಾರೆ. ಸಮಯ ಇದೆ, ಕೊಡ್ತಾರೆ ಅಂತ ಅಷ್ಟು ಭರವಸೆ ಯಾಕೆ ಸುಮ್ಮನೆ ಕೊಡ್ಲಿ, ಬಡವರಿಗೆ ಸಿಗಲಿ. ಇದ್ದೇವಲ್ಲ ಸರ್, ಬಡವರಿಗೆ ಇನ್ನೊಬ್ಬ ನಾನಿದ್ರೆ ನಾನು, ಇಲ್ಲದ್ರೆ ಇನ್ನೊಬ್ಬ ವಕ್ತಾರ ಹುಟ್ಟುತ್ತಾನೆ ಅಲ್ವಾ. ಯಾರು ಶಾಶ್ವತ ಅಲ್ಲ ಮನುಷ್ಯ, ನಾವೆಲ್ಲ ಇದ್ದೇವೆ. ನಾವಲ್ಲದ್ರೆ ಇನ್ನೊಬ್ಬ ಇರ್ತಾನೆ. ನೋಡುವ, ಕಾಲ ಬಂದಾಗ ಉತ್ತರ ಕೊಡುವ ನಾವು ಸಹ. ಓಕೆ, ಎಸ್, ಚಂದ್ರಹಾಸ್ ಹತ್ರ ಬರ್ತೇನೆ. ಚಂದ್ರಹಾಸರು ಹೇಳಿರುವಂತದ್ದು, ಈಗ ಮುಂದಿನ ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಅದು ದೇಶಕ್ಕೆ ಬರುವಂತಹ ಚುನಾವಣೆ. ಸೊ ಅಲ್ಲಿ ದೇಶಕ್ಕೆ ಮೋದಿ, ಪುತ್ತೂರಿಗೆ ಪುತ್ತಿಲ ಅನ್ನುವಂಥ ಘೋಷಣೆ ಮೊದಲಿತ್ತು. ಆ ಬಳಿಕ ಈಗ ಮಂಗಳೂರಿಗೆ ಪುತ್ತಿಲ ಅನ್ನುವಂಥದ್ದು ಬದಲಾಗಿದೆ. ಅಂದ್ರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನೇರ ಸಂಪರ್ಕದ ಸಂಬಂಧದ ಜೊತೆಗೆ ನಡೆಯುವಂತಹ ಒಂದು ಚುನಾವಣೆ. ಇಲ್ಲಿ ಬಿಜೆಪಿಯಿಂದ ಅಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಅಂದ್ರೆ ಇವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಅಭ್ಯರ್ಥಿ ಆಯ್ಕೆ ಆಗುವಂಥದ್ದು ಕೇಂದ್ರ ನಾಯಕರಿಂದಲೇ, ಕೇಂದ್ರ ಮಟ್ಟದಿಂದಲೇ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಅನ್ನುವಂಥದ್ದು. ಹಾಗಿದ್ರೆ ಈ ಬಾರಿ ಕೂಡ ಅದೇ ರೀತಿ ಆದ್ರೆ ಅವರ ಅಭ್ಯರ್ಥಿ ಬೇರೆ ಇದ್ರೆ ಹೇಗೆ, ಏನು ಅಂತ ಒಂದಾಗುವ ಮಾತನ್ನ ಹೇಳಿದ್ರಿ. ನಮಗೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರ ಮೇಲೆ 100ಕ್ಕೆ 100 ವಿಶ್ವಾಸ ಇದೆ. ಓಕೆ, ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಕಾರ್ಯಕರ್ತರ ಶಕ್ತಿಯನ್ನ ಅವರು ಈಗಾಗಲೇ ನೋಡಿದ್ದಾರೆ. ಅದನ್ನ ಮನಗಂಡಾದ್ರೂ ನಮಗೆ ಮುಂದಿನ ಬಾರಿ ಅವಕಾಶವನ್ನ ಕೊಡ್ತಾರೆ. ಈ ಅವಕಾಶ ಕೊಟ್ಟದ್ದನ್ನ ನಾವು ಗೆದ್ದು ತೋರಿಸ್ತೇವೆ. ಕಳೆದ ಬಾರಿ 2 ಲಕ್ಷ ಮತಗಳ ಅಂತರದಿಂದ ನಾವು ಗೆದ್ದಿದ್ದೇವೆ. ಅದರ ಸರಿ ಡಬಲ್ 4 ಲಕ್ಷವನ್ನ ಕೂಡ ನಾವು ಪಡೆಯುವಂತ ಕೆಪಾಸಿಟಿ ನಮ್ಮ ನಾಯಕರಿಗಿದೆ. ಅದಕ್ಕೋಸ್ಕರ ಕಾರ್ಯಕರ್ತರು ಅವರನ್ನು ಆಯ್ಕೆ ಮಾಡಿದ್ದಾರೆ. ಆದ್ರಿಂದ ಪಕ್ಷದ ಮೇಲೆ ನಮಗೆ ನಂಬಿಕೆ ಇದೆ. ರಾಜ್ಯ ನಾಯಕರ ಮೇಲೆ, ಪುತ್ತೂರಿನ ನಾಯಕರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅದನ್ನ ಕಳ್ಕೊಂಡಿದ್ದೇವೆ. ಆದ್ರೆ ರಾಷ್ಟ್ರ ಮಟ್ಟದ ದೇವಮಾನವರಾಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ, ಯೋಗಿಜಿ, ಅಮಿತ್ ಶಾ ಇವರ ಮೇಲೆ ನಮಗೆ ನಂಬಿಕೆ ಇದೆ. ಕಾರ್ಯಕರ್ತರ ಮಾತಿಗೆ ಇವರು ಗೌರವವನ್ನ ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಆದ್ರಿಂದ ನಾವು ಇನ್ನೂ ಕೂಡ ಭರವಸೆಯನ್ನು ಇಟ್ಟಿದ್ದೇವೆ. ಆದಷ್ಟು ಬೇಗ ನಮಗೆ ಒಂದು ಶುಭ ಸಂದೇಶ ಬರ್ಲಿಕ್ಕಿದೆ. ಯಾಕೆಂದ್ರೆ ನಮ್ಮ ರಾಜ್ಯ ನಾಯಕರು ದಡ್ಡರಿರಬಹುದು, ರಾಷ್ಟ್ರ ನಾಯಕರು ದಡ್ಡರಲ್ಲ. ಅವರಿಗೆ ಕಾರ್ಯಕರ್ತರ ನಾಡಿ ಮಿಡಿತ ಅರ್ಥ ಆಗ್ತದೆ ಅನ್ನುವ ವಿಶ್ವಾಸ ನನಗಿದೆ. ಓಕೆ, ಎಸ್.
ನೀವು ಮುಂದಕ್ಕೆ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಹೇಗೆ, ಮತ್ತೆ ಒಂದು ಆತ್ಮಾವಲೋಕನ ಮಾಡಿಕೊಂಡಿದ್ದೀರಿ ಅನ್ನೋ ಮಾಡ್ತೇವೆ ಅನ್ನೋಂಥದ್ದನ್ನು ಹೇಳಿದ್ದೀರಿ. ಸೊ ನಿಮ್ಮ ನಿರ್ಧಾರಗಳು ಪಕ್ಷದ ವತಿಯಿಂದ? 100ಕ್ಕೆ 100 ಆತ್ಮಾವಲೋಕನ ಮಾಡಬೇಕು. ಓಕೆ. ರಾಜಕೀಯ ಪಾರ್ಟಿ ಸೋತಾಗ ಎಲ್ಲಿ ಸೋಲಾಗಿದೆ ಮತ್ತು ಎಲ್ಲಿ ಎಡವಿದೆ ಅನ್ನೋದನ್ನ ನಿರ್ಧಾರ ಮಾಡದೆ ಹೋದ್ರೆ ರಾಜಕಾರಣದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ 100ಕ್ಕೆ 100 ಆತ್ಮಾವಲೋಕನ ಮಾಡಿಕೊಂಡು ಎಡವಿದಲ್ಲಿ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸುವಂತ ಕೆಲಸನ ಪಾರ್ಟಿ ಮಾಡುತ್ತೆ. ನಮಗೆ ವಿಶ್ವಾಸ ಇದೆ. ರಾಜಕಾರಣದಲ್ಲಿ ನಾನು ಹೇಳಿದೆ ಅಲ್ಲ, ಒಂದೇ ಸೋಲು ಅಲ್ಲ, ಅನೇಕ ಸೋಲು ಕಂಡದ್ದು ಭಾರತೀಯ ಜನತಾ ಪಾರ್ಟಿ. 2 ಸೀಟ್ ಇದ್ದನ್ನು ಒಂದು ಬಾರಿ ವಾಜಪೇಯಿ ಅವರು 1 ಮತದಿಂದ ಸೋಲಾದರೂ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರವನ್ನು ಪಡಿಬೇಕಂತಾದ್ರೆ ಅದೆಲ್ಲ ಹೋರಾಟದ ದಿನಗಳು. ರಾಜಕಾರಣದ ವ್ಯವಸ್ಥೆಯಲ್ಲಿ ಹೋರಾಟಗಳು ಇಲ್ಲದೆ ಹೋದ್ರೆ ಅದು ರಾಜಕಾರಣ ಜೀವಂತ ಇರುವುದಿಲ್ಲ. ಆದ್ರಿಂದ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಮತ್ತೆ ಇಂಥದೇ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭ ಬಂದ್ರೆ ಅಂತ ನಾನು ಹೇಳಿರುವಂತದ್ದು, ಇಂಥದ್ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅಲ್ಲ, ಆ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸುವಂತ ಕೆಲಸವನ್ನು ಪಾರ್ಟಿ ಮಾಡಿದೆ ಅಂತ 100ಕ್ಕೆ 100 ಮಾಡುತ್ತೆ. ಮತ್ತು ಯಾವುದೇ ಗೊಂದಲವಿಲ್ಲದೆ ಮುಂದಿನ MP ಚುನಾವಣೆ ಆಗ್ಲಿಕ್ಕಿದೆ. ಅದರಿಂದ ವಿಶ್ವಾಸ ಇರಲಿ, ಜನತರಿಗೆ ವಿಶ್ವಾಸ ಇರಲಿ, ಒಂದಷ್ಟು ವ್ಯತ್ಯಾಸಗಳನ್ನು ಸರಿ ಮಾಡಿಕೊಂಡು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ, ಜನರ ಭಾವನೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ, ಇವತ್ತು ಕೂಡ ಜನರ ಭಾವನೆಯಲ್ಲಿದೆ ಭಾರತೀಯ ಜನತಾ ಪಾರ್ಟಿ ಬೇಕಿತ್ತು, ಯಾಕೋ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ ಗೆದ್ದು ಬಿಟ್ಟಿದೆ ಅನ್ನುವಂತ ಒಂದು ಆಲೋಚನೆಗಳು ಈ ಪುತ್ತೂರಿನ ಮತದಾರರಲ್ಲಿದೆ. ಆ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾರೆ. ಆದ್ರೆ ಅದು ಇನ್ನೂ ಅದರ ಬಗ್ಗೆ ಆಲೋಚನೆ ಮಾಡಿ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂದಿನ 5 ವರ್ಷಕ್ಕೆ ಅವರು ಶಾಸಕರಿರ್ತಾರೆ. ಆದ್ರಿಂದ ಮುಂದೆ ಬರುವಂತ ಚುನಾವಣೆಗಳಲ್ಲಿ ನಮ್ಮ ಸವಾಲುಗಳು ಏನಿದೆ ಆ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ಮತ್ತು ವ್ಯತ್ಯಾಸಗಳನ್ನು ಸರಿ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಗೆಲುವಿನತ್ತ ಹೋಗುತ್ತೆ ಮತ್ತು ಎಲ್ಲರ ಜೊತೆ ಬೆರೆಯುತ್ತೆ ಅನ್ನೋ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಇಟ್ಟುಕೊಂಡೇ ರಾಜಕಾರಣ ಮಾಡುವಂಥದ್ದು, ಆ ವಿಶ್ವಾಸದಿಂದಲೇ ಪಾಠ ಕಲಿಯುವಂಥದ್ದು ಮತ್ತು ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಬಂದಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಒಂದು ಸುತ್ತಿನ ಪ್ರಶ್ನೆ ಬಳಿಕ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೇವೆ ಅನ್ನುವಂಥದ್ದು. ಈಗ ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ, ಲೋಕಸಭಾ ಚುನಾವಣೆಗೆ 2 ಕ್ಷೇತ್ರಗಳಷ್ಟೇ ಈಗ ನಿಮ್ಮ ಕೈಯಲ್ಲಿದೆ, ಉಳಿದ 6 ಮತ್ತೆ ಬಿಜೆಪಿ ಕೈಯಲ್ಲಿದೆ ಅನ್ನುವಂಥದ್ದು. ಸೊ ಹೇಗೆ ಇಲ್ಲಿ ಮತಗಳ ಧ್ರುವೀಕರಣ ಆಗಿದೆ? ಬಿಜೆಪಿ ಪಕ್ಷೇತರ ಅಂತ ಹೇಳಿದ್ರೆ ಮತಗಳ ಧ್ರುವೀಕರಣ ಆಗಿದೆ. ಹೇಗೆ ಚಾಲೆಂಜ್ ಇದೆ ನಿಮಗೆ ಅಂತ ಅನ್ಸುತ್ತೆ? ನಮಗೆ ಚಾಲೆಂಜ್ ಇದೆ, ಲೋಕಸಭಾ ಚುನಾವಣೆಯಲ್ಲಿ ಚಾಲೆಂಜ್ ಇದೆ. ಆ ಚಾಲೆಂಜ್ ಅನ್ನು ನಾವು ಮೀಟ್ ಮಾಡ್ತೇವೆ, ನಾವು ಅದನ್ನು ಎದುರಿಸ್ತೇವೆ. ನಾವು ಕೂಡ ಈ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗೆಲ್ತೇವೆ. ಯಾಕೆ ಗೆಲ್ತೇವೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಇವರು ಹೇಳಿದ ಒಂದು ಮಾತು, ಕೇಂದ್ರದಲ್ಲಿ ದೇವಮಾನವರಾದ ಮೋದಿಯವರಿದ್ದಾರೆ ಅಂತ. ಅದೇ ಮಾಡುವ ಮೊದಲ ದೊಡ್ಡ ತಪ್ಪು. ಮನುಷ್ಯರನ್ನು ಯಾರು ದೇವರು ಮಾಡಬಾರದು. ದೇವರ ಯೋಗ್ಯತೆ ಏನು, ಮನುಷ್ಯರ ಯೋಗ್ಯತೆ ಏನು? ದೇವರು ಮನಸ್ಸು ಮಾಡಿದರೆ ಏನನ್ನೂ ಮಾಡಬಲ್ಲ. ಆದ್ರೆ ಮನುಷ್ಯನನ್ನು ದೇವರ ಸ್ಥಾನಕ್ಕೆ ಏರಿಸುವುದು ಮತ್ತೆ ಹಾಗೊಂದು ಇಮೇಜ್ ಕೊಡುವುದು ಮತ್ತೆ ಅವರಿಂದಾಗಿಯೇ ಇವತ್ತು ಭಾರತ ಇದೆ ಅನ್ನುವಂತಹ ಕಲ್ಪನೆಯನ್ನ ಜನರಲ್ಲಿ ಬೂಸ್ಟ್ ಮಾಡುವುದು, ಇದು ಕೆಲವು ಸಲ ಟೆಂಪರರಿ ಲಾಭ ಕೊಡಬಹುದು. ಟೆಂಪರರಿ ಆಗಿ ಲಾಭ ಆಗಿದೆ, ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗಿದೆ ಮತ್ತು ಅದು ಸಕ್ಸಸ್ಸಿನ ಮಂತ್ರ ಅಂತ ಅವರಿಗೆ ಗೊತ್ತಾಗಿದೆ ಮತ್ತು ಅದನ್ನೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಇರಬಹುದು. ಆದ್ರೆ ನಾವು ವಾಸ್ತವದ ಮೇಲೆ ಚುನಾವಣೆಗಳು ನಡೀತದೆ. ವಾಸ್ತವ ಹೇಗಿದೆ, ಕೇಂದ್ರ ಸರ್ಕಾರ ಹೇಗೆ ನಡೀತಾ ಇದೆ ಅಂತ ನೋಡಿ. ಈಗ ರಾಜ್ಯದಲ್ಲಿ ಬಿಜೆಪಿ ಆಡಳಿತವನ್ನು ಕಳೆದುಕೊಳ್ಳುವುದಕ್ಕೆ ಒಂದು ಪ್ರಧಾನ ಕಾರಣ ಬೆಲೆ ಏರಿಕೆ. ಈ ಬೆಲೆ ಏರಿಕೆಗೆ ಯಾರು ಜನ? ಬೆಲೆ ಏರಿಕೆ ರಾಜ್ಯ ಸರ್ಕಾರ ಕಾರಣ ಅಲ್ಲ, ಕೇಂದ್ರ ಸರ್ಕಾರ ಕಾರಣ. ಈ ವಾಸ್ತವ ಜನರಿಗೆ ಅರ್ಥ ಆದರೆ ಕೇಂದ್ರ ಸರ್ಕಾರದ ಮೇಲೆ ಕೂಡ ಜನ ವಿರೋಧ ಆರಂಭ ಆಗ್ತದೆ ಅಲ್ವಾ? ನಾವು ಜನರಿಗೆ ಇದನ್ನು ಹೇಳ್ತೇವೆ, ಈಗ ಜನರಿಗೆ ಅರ್ಥ ಆಗ್ತದೆ, ಸುಲಭವಾಗಿ ಅರ್ಥ ಆಗ್ತದೆ. ನೋಡಿ, ಗ್ಯಾಸ್, ಪೆಟ್ರೋಲ್, ದಿನ ಬಳಕೆ ವಸ್ತುಗಳು ಎಲ್ಲಿಗೆ ಹೋಯ್ತು? ಬದುಕುವುದು ಹೇಗೆ? ಬಡವರು ಬದುಕುವುದು ಹೇಗೆ? ಇನ್ನು ಬದುಕ್ತಾರೆ, ನಾವು ಕೊಡ್ತೇವಲ್ಲ ಒಂದು ಸಣ್ಣ ಟಾನಿಕ್, ವರ್ಷಕ್ಕೆ 24,000 ರೂಪಾಯಿ ಆಗ್ತದೆ. ಏನು ಸಣ್ಣ ಮೊತ್ತ ಅಲ್ಲ ಅದು. ಒಂದು ಸಣ್ಣ ಮನೆಯಲ್ಲಿ ಒಂದು ಆಧರಿಸಬಲ್ಲಂತಹ ಒಂದು ಮೊತ್ತ. ಈ ಕಾರಣದಿಂದ ದಕ್ಷಿಣ ಕನ್ನಡದಲ್ಲಿ ಇವರು ಈಗ ಹಿಂದುತ್ವ ಅದರ ವಿರುದ್ಧ ಜನ ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಪುತ್ತೂರಿನಲ್ಲಿ ಆರಂಭ ಆಗಿದೆ. ವಿರುದ್ಧ ಅಂತ ಹೇಳ್ತಾರೆ, ಅಲ್ಲಿ 62,000 ಮತಗಳು ಬಿದ್ದಿದೆ. ಹೌದು, ಹಿಂದುತ್ವದ ವಿರುದ್ಧ, ಇವರ ಹಿಂದುತ್ವದ ವಿರುದ್ಧ, ಬಿಜೆಪಿಯ ಹಿಂದುತ್ವದ ವಿರುದ್ಧ. ಈ ಹಿಂದುತ್ವ ಅನ್ನೋದು ಪುತ್ತೂರು ಬಿಜೆಪಿಯದ್ದಲ್ಲ, ಅದು ಇಡೀ ರಾಷ್ಟ್ರವ್ಯಾಪಿ ಇರುವಂತಹ ಹಿಂದುತ್ವ. ಇವ್ರದ್ದು ಸ್ವಂತ ಹಿಂದುತ್ವ ಉಂಟಾ ಬಿಜೆಪಿಯವರಿಗೆ? ಪುತ್ತೂರಿನಲ್ಲಿ ದೇಶಕ್ಕಿಡೀ ಒಂದೇ ಹಿಂದುತ್ವ ಬಿಜೆಪಿಯವರ ಪ್ರಕಾರ. ಅದನ್ನ ಅವರು ಇಲ್ಲಿ ಮಾಡಿದ್ದಾರೆ. ಅದರ ವಿರುದ್ಧ ಅವರ ಕಾರ್ಯಕರ್ತರು ಈಗ ಧ್ವನಿ ಎತ್ತಿದ್ದಾರೆ.
60,000 ಓಟನ್ನು ಕೂಡ ಪಡ್ಕೊಂಡಿದ್ದಾರೆ. ಇದು ಇಡೀ ಈಗ ನಿಧಾನವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತಾಡ್ತದೆ. ಏನು ಮೊನ್ನೆ ಬೆಳ್ತಂಗಡಿಯಲ್ಲಿ ಬಂದಿದೆ ಇದು ಈ ಮಾತು, ಬೇರೆ ಬೇರೆ ಭಾಗಗಳಲ್ಲಿ ಹೇಳ್ತದೆ, ಸುಳ್ಯದಲ್ಲಿ ಬಂದಿದೆ. ಇದು ವಿರೋಧ ಧ್ವನಿಗಳು. ಇದು ಇವರ ಹಿಂದುತ್ವ ಸರಿ ಇಲ್ಲ ಅನ್ನುವುದಕ್ಕೆ ಇದು ಸ್ಪ್ರೆಡ್ ಆಗ್ತದೆ. ಇದೇನು ಸಣ್ಣ ವಿಷಯ ಅಲ್ಲ, ಇದು ದೊಡ್ಡ ವಿಷಯವೇ. ಅಂದ್ರೆ ಹಿಂದುತ್ವದ ಭ್ರಮೆ ಕರಗುತ್ತಾ ಇದೆ. ಬಿಜೆಪಿ ಕೂಡ RSS ಕೂಡ ಈ ಹಿಂದುತ್ವದಿಂದ ಹೊರಗೆ ಬರುವ ಯೋಚನೆಯಲ್ಲಿದೆ. ನೋಡಿ, ಮೋಹನ್ ಭಾಗವತ್ ಒಂದು ಮಾತು ಹೇಳ್ತಾರೆ, ನಾವು ಸೌಹಾರ್ದತೆಯನ್ನು ಬೆಳೆಸಬೇಕು ಅಂತ. ಇವರೊಂದು ಮಾತು ಹೇಳಿದ್ರು, ಸೌಹಾರ್ದತೆಯನ್ನು ಬೆಳೆಸಬೇಕು ಅಂತ. RSSನ ಸಂಘ ಪರಿವಾರದ ಏನು ಪರಿವಾರ ಸಂಘಟನೆಗಳು ಸ್ಟೇಜಿನಲ್ಲಿ ಮಾತನಾಡುವುದನ್ನು ನೋಡಿದರೆ ಸೌಹಾರ್ದತೆಯನ್ನು ಬಯಸ್ತಾರೆ ಅಂತ ಅನಿಸುವುದಿಲ್ಲ ನಮಗೆ. ಆದರೆ ಅದು ಕೂಡ ಸಂಕ್ರಮಣದ ಕಾಲದಲ್ಲಿ ಇದೆ. ಇನ್ನು ಹೊಡಿಬಡಿ ಹಿಂದುತ್ವ ನಡೆಯುವುದಿಲ್ಲ, ಸೌಹಾರ್ದತೆಯ ಹಿಂದುತ್ವವೇ ನಡೆಯುವುದು ಅನ್ನೋದು ಅವರಿಗೆ ಕೂಡ ಅರ್ಥ ಆಗಿದೆ. ಹಾಗಾಗಿ ಈ ಹೊಡಿಬಡಿ ಹಿಂದುತ್ವ ಹಿಮ್ಮುಖ ಆಗಿದೆ. ಮೋದಿ ಅವರು ಕೂಡ ಮಾತಾಡ್ತಾರೆ ಒಮ್ಮೊಮ್ಮೆ, ನಾವು ಸಹೋದರರಾಗಿ ಮಾತಾಡಬೇಕು ಅಂತ. ಆದರೆ ಅವರ ಚೇಲಗಳ ಮೂಲಕ, ಅವರ ಪರಿವಾರಗಳ ಮೂಲಕ ಕೋಮು ಗಲಭೆಗಳನ್ನ ಉಂಟು ಮಾಡುವುದಕ್ಕೆ ಪ್ರಯತ್ನವನ್ನ ಇಡೀ ಬಿಜೆಪಿ ಮಾಡ್ತದೆ. ಅದನ್ನು ಅವರು ಖಂಡಿಸುವುದಿಲ್ಲ. ಇದು ಅವರ ದ್ವಿಮುಖ ನೀತಿ. ಈ ಕಾರಣದಿಂದ ದಕ್ಷಿಣ ಕನ್ನಡ ಕೂಡ ಇವತ್ತು ಗೆದ್ದಿರಬಹುದು, ನಾವು ಒಪ್ಪಿಕೊಳ್ತೇವೆ, ನಾವು ಅದನ್ನ ಗೌರವಯುತವಾಗಿ ಒಪ್ಪಿಕೊಳ್ಳತಕ್ಕದ್ದು ಕೂಡ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಾತುಗಳಿಗೆ ಬೆಲೆ ಬರ್ತದೆ. ಯಾಕಂದ್ರೆ ನಾವು ನೈಜ ಹಿಂದುತ್ವವನ್ನು ಮಾತಾಡ್ತೇವೆ, ನಾವು ಸಹೋದರತೆಯನ್ನು ಮಾತನಾಡ್ತೇವೆ. ವಸುದೈವ ಕುಟುಂಬಕಂ ಅಂದದ್ದು ಯಾವ ಧರ್ಮ? ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂದದ್ದಲ್ವೇ? ಹಾಗಾಗಿ ನಾವು ಹಿಂದೂಗಳನ್ನು ಪ್ರೀತಿಸ್ತೇವೆ, ಮುಸಲ್ಮಾನರನ್ನು ಪ್ರೀತಿಸ್ತೇವೆ, ಕ್ರೈಸ್ತರನ್ನು ಪ್ರೀತಿಸ್ತೇವೆ, ಎಲ್ಲರನ್ನು ಪ್ರೀತಿಸ್ತೇವೆ. ಹಾಗಾಗಿ ನಮಗೆ ಮುಂದಿನ ಒಳ್ಳೆಯ ದಿನಗಳು ಆರಂಭ ಆಗಿದೆ ಅಂತಲೇ ನನಗೆ ಅನ್ನಿಸ್ತದೆ. ದಕ್ಷಿಣ ಕನ್ನಡವನ್ನು ನಾವು ಗೆಲ್ಲುವ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಇದರಲ್ಲಿ ಯಶಸ್ವಿಯನ್ನ ನಮಗೆ ಈ ಮಂಗಳೂರಿನ ಜನ ಕೊಡ್ತಾರೆ ಅಂತ ನಾವು ನಂಬಿದ್ದೇವೆ. ಓಕೆ, ಚಂದ್ರವಾಸ್ ಅವರೇ, ಈಗ ನಿಮ್ಮ ನಿರೀಕ್ಷೆಗಳನ್ನು ಹೇಳಿದ್ರಿ. ಈ ಬಾರಿ ಬಿಜೆಪಿ ಹೈಕಮಾಂಡ್ ಒಂದು ಸೂಕ್ತವಾದ ಕಾರ್ಯಕರ್ತರ ಭಾವನೆಗಳನ್ನು ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅನ್ನುವಂಥದ್ದು. ಈ ಬಾರಿ ಮತ್ತೆ ನಿರೀಕ್ಷೆಗಳು ಹುಸಿ ಆಗ್ಲಿಕ್ಕೆ ಇಲ್ಲ ಅನ್ನುವ ನಂಬಿಕೆ ಇದೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ನಮ್ಮ ಪುತ್ತೂರಿನ ನಾಯಕರು, ರಾಜ್ಯ ನಾಯಕರು ದಡ್ಡರಿರ್ಬೋದು, ಆದ್ರೆ ರಾಷ್ಟ್ರ ಮಟ್ಟದ ನಾಯಕರು ದಡ್ಡರಲ್ಲ ಅನ್ನೋದು ನನ್ನ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಿದೆ. ಈ ವಿಚಾರವಾಗಿ ಕಾರ್ಯಕರ್ತರ ನಾಡಿಮಿಡಿತವನ್ನ ಅರಿತುಕೊಂಡೇ ಅಭ್ಯರ್ಥಿಗಳ ಆಯ್ಕೆಯನ್ನ ಆಗ್ತದೆ. ನಮ್ಮಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಅವರು ಹೇಳಿದ್ರು, ತುಂಬಾ ಪ್ರೊಸೀಜರ್ ಇದೆ. ಆ ಮುಖಾಂತರ ಕಾರ್ಯಕರ್ತರ ನಾಡಿಮಿಡಿತವನ್ನ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಭರವಸೆ ಇದೆ ಕೇಂದ್ರದ ನಾಯಕರ ಮೇಲೆ. ಆ ಭರವಸೆಯನ್ನ, ಕಾರ್ಯಕರ್ತರ ನಾಡಿಮಿಡಿತವನ್ನ ಅವರು ಅರ್ಥ ಮಾಡಿಕೊಂಡು ಆಯ್ಕೆ ಮಾಡ್ಲಿ ಅನ್ನೋದು ನಮ್ಮ ಆಶಯ. ಓಕೆ, ಎಸ್. ಇನ್ನು ಕೊನೆಯದಾಗಿ ಕೇಳುವಂಥದ್ದು, ಇನ್ನು RC ನಾರಾಯಣ ಅವರಿಂದ ಆರಂಭ ಮಾಡ್ತೀನಿ. ಕೊನೆಯದಾಗಿ ಏನು ಹೇಳ್ತೀರಿ? ಭಾರತೀಯ ಜನತಾ ಪಾರ್ಟಿ ಸರ್ವಧರ್ಮ ಸಮಭಾವದಿಂದ ರಾಜಕಾರಣ ಮಾಡಿಕೊಂಡು ಬಂದಿರುವಂಥದ್ದು. ನಮ್ಮ ನರೇಂದ್ರ ಮೋದಿ ಹೇಳಿರುವಂಥ ಮಾತನ್ನು ಉಲ್ಲೇಖ ಮಾಡಿದರು. ಆ ಸರ್ವಧರ್ಮ ಸಮನ್ವಯದ ಆಲೋಚನೆಗಳನ್ನು ಮತ್ತು ಶಾಂತಿಯುತವಾದ ಜೀವನವನ್ನು ನಡೆಸಲಿಕ್ಕೆ ಪುತ್ತೂರಿನ ಅಭಿವೃದ್ಧಿ ಕಾರ್ಯಗಳು ವೇಗವನ್ನು ಹೇಗೆ ಪಡ್ಕೊಂಡಿದ ಕಳೆದ ಬಾರಿ 5 ವರ್ಷಗಳ ಅವಧಿಯಲ್ಲಿ, ಆ ವೇಗವನ್ನು ನಿಲ್ಲಿಸದೆ ಅದೇ ವೇಗದಲ್ಲಿ ಮುಂದುವರಿದಂತ ಕೆಲಸ ಕಾರ್ಯಗಳು ಕಾಂಗ್ರೆಸ್ ಮಾಡಲಿ ಅನ್ನುವಂಥ ಹಾರೈಕೆಗಳೊಂದಿಗೆ ಸಂಘಟನೆ, ರಾಜಕಾರಣ ಒಂದು ಚುನಾವಣೆಗೆ ಸೀಮಿತ ಆಗಿರಬೇಕು. ಒಮ್ಮೆ ಚುನಾವಣೆ ಮುಗಿದ ಮೇಲೆ ಎಲ್ಲವೂ ಕೂಡ ಗೌಣವಾಗಿರಬೇಕು. ಎಲ್ಲರೂ ಕೂಡ, ನೀವು ಹೇಗೆ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ಬೇರೆ ಬೇರೆ ಪತ್ರಿಕಾ ಮಾಧ್ಯಮಗಳ ಒಂದು ಸ್ಪರ್ಧೆ ಇದೆಯಾ, ಅದೇ ರೀತಿ ರಾಜಕಾರಣದ ವ್ಯವಸ್ಥೆಯಲ್ಲಿ ಕೂಡ ಕಾಂಗ್ರೆಸ್, ಬಿಜೆಪಿ, ಇನ್ನಿಬ್ರು ಯಾರೋ JDS ಅಂತ ಹೇಳ್ಕೊಳ್ಬಹುದು. ಆದರೆ ಒಂದು ಹಂತದ ರಾಜಕಾರಣದ ಚುನಾವಣೆ ಮುಗಿದ ತಕ್ಷಣ ಆಯಾಯ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಏನು ಆಲೋಚನೆಗಳಿದ್ದ, ಆ ಪರಿಕಲ್ಪನೆ ಇದೆ. ನಮ್ಮಲ್ಲಿ ಆಡಳಿತಾತ್ಮಕವಾಗಿ ಸುಮಾರು 25 ಪಂಚಾಯತ್ಗಳಿದೆ ನಮ್ಮ ಆಡಳಿತದಲ್ಲಿರುವಂಥದ್ದು. ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕಾಗುತ್ತೆ. ನಮ್ಮದೇ ಆದಂಥ ವ್ಯವಸ್ಥೆ ಅಡಿಯಲ್ಲಿ ರಾಜಕಾರಣ ಇರುವುದರಿಂದ ಅದನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಿವೆ. ಪುತ್ತೂರಿನಲ್ಲಿ ನಗರಸಭೆ ಇದೆ, ಭಾರತೀಯ ಜನತಾ ಪಾರ್ಟಿಯ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇರುವಂತದ್ದು. ವಿಟ್ಲದಲ್ಲಿ ಪಟ್ಟಣ ಪಂಚಾಯತ್ ಇದೆ, ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು. ಅಲ್ಲಿ ರಾಜಕಾರಣವನ್ನು ತೋರಿಸದೆ ಅಲ್ಲಿಗೆ ಅನುದಾನವನ್ನು ಜೋಡಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಲೇಬೇಕು. ಯಾಕಂದ್ರೆ ಈ ಹಿಂದಿನ ವ್ಯವಸ್ಥೆ ಅಡಿಯಲ್ಲಿ ನಮಗೆ ಗೊತ್ತಿದೆ, ಪುತ್ತೂರಿನ ಪುರಸಭೆಗೆ ಅವರದೇ ಆಡಳಿತ ಇದ್ರೂ ಕೂಡ ಯಾವುದೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮೊಹಮ್ಮದ್ ಅಲಿ ಮತ್ತೊಬ್ಬರು ಇದ್ರು ಅನ್ನೋ ಕಾರಣಕ್ಕೋಸ್ಕರ ಅನುದಾನ ನೀಡದೆ ಒಂದು ವ್ಯವಸ್ಥೆಯನ್ನ ಸ್ವಲ್ಪ ಅಲ್ಲಾಡಿಸುವಂತ ವ್ಯವಸ್ಥೆ ಮಾಡಿದ್ರು. ಅದಾಗಬಾರದು. ಮತ್ತು ಅಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳ ವೇಗ ಎಲ್ಲ ಬಡಬೇಕು. ಅಲ್ಲಿ ರಾಜಕಾರಣ ಮಾಡದೆ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ
ಕಾಂಗ್ರೆಸ್ ಮಾಡುತ್ತೆ ಅನ್ನೋದು ವಿಶ್ವಾಸ ಇದೆ. ಮತ್ತು 100ಕ್ಕೆ 100 ನಮ್ದು ಆಲೋಚನೆ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ ರಾಜಕಾರಣದ ಜೊತೆ ರಾಜಧರ್ಮವನ್ನು ಪಾಲಿಸುತ್ತೆ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ನಾವು ಕೂಡ ಸಂಪೂರ್ಣವಾಗಿ ಸಹಕಾರ ನೀಡುತ್ತೆ ಅನ್ನೋ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಸ್, ಚಂದ್ರಹಾಸ್ ಅವರು ಕೊನೆಯದಾಗಿ. ನಮಗೆ ಈಗಾಗಲೇ ನಾವು ವೈಮನಸ್ಸು ನಮ್ಮಲ್ಲಿದೆ ಕಾರ್ಯಕರ್ತರ ಮಧ್ಯೆ ಮತ್ತು ನಾಯಕರ ಮಧ್ಯೆ. ನಮಗೆ ಮುಂದಿನ ದಿನಗಳಲ್ಲಿ ಇದೇ ವೈಮನಸ್ಸಿನಿಂದ ಹೋದ್ರೆ ಒಂದಾಗಿ ಮುನ್ನಡೆಸಲಿಕ್ಕೆ ಕಷ್ಟ ಆಗ್ತದೆ. ನಾವು ನಮ್ಮ ಮಾತಿಗೆ ರಾಜ್ಯ ಮತ್ತು ದೇಶದ ರಾಷ್ಟ್ರದ ನಾಯಕರು ಮನ್ನಣೆಯನ್ನು ಕೊಡ್ತಾರೆ, ಕಾರ್ಯಕರ್ತರಿಗೆ ಗೌರವವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸದೊಂದಿಗೆ, ಹಾಗೂ ಪುತ್ತೂರಿನಲ್ಲಿ ಈಗಾಗಲೇ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿದ್ದಾರೆ. ಬಹಳ ಒಳ್ಳೆಯ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಅವರು ಭ್ರಷ್ಟಾಚಾರ ಮುಕ್ತ, ಅಭಿವೃದ್ಧಿಯ ವಿಚಾರವಾಗಿರ್ಲಿ, ಪ್ರತಿಯೊಂದಕ್ಕೂ ನಾವು ಮಾಡುವ ಒಳ್ಳೆಯ ಕೆಲಸಕ್ಕೆ ನಾವು ಅವರ ಸಪೋರ್ಟಿವ್ ಆಗಿ, ಅವರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಸಪೋರ್ಟಿವ್ ಆಗಿ ನಾವಿರ್ತೇವೆ. ಒಂದು ಪುತ್ತೂರಿನ ಅಭಿವೃದ್ಧಿ ಆಗ್ಲಿ, ಇನ್ನಷ್ಟು ಅಭಿವೃದ್ಧಿ ಆಗ್ಲಿ, ಈಗಾಗಲೇ ಅಭಿವೃದ್ಧಿ ನಾವು ಮಾಡಿದ್ದೇವೆ, ಇನ್ನಷ್ಟು ಅಭಿವೃದ್ಧಿಯನ್ನು ಅವರು ಮಾಡಲಿ ಅಂತ ಹೇಳ್ತಾ ಕಾಂಗ್ರೆಸ್ ವಕ್ತಾರ. ಮತ್ತೆ ಮೊದಲನೇದಾಗಿ ಪುತ್ತೂರಿನಲ್ಲಿ ಈ ಸಲ ಕಾಂಗ್ರೆಸ್ ಅನ್ನ ವಿಜಯದ ಕಡೆಗೆ ಕೊಂಡೋದಂತಹ ಪುತ್ತೂರಿನ ಮಹಾಜನತೆಗೆ ತಮ್ಮೆಲ್ಲ ನಮ್ಮ ಪಕ್ಷದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು, ಅನಂತ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಜನ ಕಾಂಗ್ರೆಸ್ಸಿಗೆ ಈ ಸಲ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಂಡು ಜನರಿಗೆ ಯಾವ ಕೆಲಸಗಳು ಜನರಿಗೆ ಆಗಬೇಕು ಆ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ನಾವು ಇಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವುದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಿರ್ಮೂಲನೆ ಅಂದ್ರೆ ಪೂರ್ತಿ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾರಿಗೂ ಸಹ, ಆದ್ರೆ ಅದನ್ನು ಹತೋಟಿಯಲ್ಲಿ ಇಡುವಂತಹ, ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಬೇಕಾದ ಕ್ರಮವನ್ನು ಕೈಗೊಳ್ತೇವೆ. ಅಭಿವೃದ್ಧಿ ವಿಚಾರವನ್ನು ಕೂಡ ನಾವು ಮಾಡ್ತೇವೆ. ಮತ್ತು ಯಾವುದೆಲ್ಲ ಫೈಲ್ಗಳು ತಾಲೂಕು ಕಚೇರಿಯಲ್ಲಿ ಪೆಂಡಿಂಗ್ ಆಗಿದೆಯೋ ಅವುಗಳನ್ನೆಲ್ಲ ಹೊರತೆಗೆದು ಅದನ್ನು ಜನರ ಕೆಲಸವನ್ನು ಮಾಡುವುದಕ್ಕೆ ಆದ್ಯತೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಇಷ್ಟು ಭರವಸೆಯನ್ನು ನಾನು ಕೊಡಬಲ್ಲೆ. ನಾವು ಮುಂದಿನ 5 ವರ್ಷಗಳ ಕಾಲ ನಾವು ಒಂದು ಒಳ್ಳೆಯ ಆಡಳಿತ ಪಕ್ಷವಾಗಿ, ಅದರ ಶಾಸಕರಾಗಿ, ಒಂದು ಜವಾಬ್ದಾರಿಯುತ ಪಕ್ಷವಾಗಿ ನಾವು ಪುತ್ತೂರಿನ ಸೇವೆ ಮಾಡಲಿಕ್ಕೆ ನಮ್ಮ ತನು ಮನವನ್ನ ಮುಡಿಪಾಗಿ ಇಡ್ತೇವೆ. ಅದೇ ರೀತಿ ವಿರೋಧ ಪಕ್ಷದವರು ಸ್ವಲ್ಪ ಸೆನ್ಸಿಬಲ್ ಆಗಿಯೇ ಮಾತಾಡಿದ್ರು, ಕೊನೆಗೆ ಮಧ್ಯೆ ಒಂದು ಕೀಲಿಟ್ಟು ಮಾತಾಡಿದರು. ಅದು ನಗರಸಭೆ ವಿಷಯ, ಅದನ್ನು ಬಿಡುವ, ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಅವರು ಒಂದು ವಿರೋಧ ಪಕ್ಷವಾಗಿ, ಅವರು ಕೂಡ ಒಂದು ಪ್ರಬುದ್ಧ ವಿರೋಧ ಪಕ್ಷವಾಗಿ ಅವರು ವ್ಯವಹಾರವನ್ನು ಮಾಡಬೇಕು. ನಾವು ತಪ್ಪು ಮಾಡಿದಾಗ ಹೇಳಿ, ನೀವು ನಮ್ಮದೇನು ಅಡ್ಡಿ ಇಲ್ಲ, ನಾವು ಒಟಗುಟ್ಟುವವರು ಅಂತ ನಾವು ಹೇಳುವುದಿಲ್ಲ, ನಾವು ಸ್ವೀಕಾರ ಮಾಡ್ತೇವೆ. ವಿರೋಧ ಪಕ್ಷ ಬೇಕು. ನಾವು ಯಾರು ಸರ್ವಜ್ಞರಲ್ಲ, ತಪ್ಪು ಮಾಡುವವರು ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ತಿದ್ದಿ ಜನರ ಧ್ವನಿಯಾಗಿ ಜನರ ಭಾವನೆಗಳನ್ನು ನಮಗೆ ಹೇಳಿದರೆ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತೇವೆ. ಹಾಗಾಗಿ ಪುತ್ತೂರಿನ ಅಭಿವೃದ್ಧಿಗೆ ಆಡಳಿತವನ್ನು ನಡೆಸ್ತಾ ಇರುವಂತಹ ಇಲೆಕ್ಟೆಡ್ ಶಾಸಕರು ಹೇಗೆ ಬೇಕು, ವಿರೋಧ ಪಕ್ಷ ಕೂಡ ಅಷ್ಟೇ ಸಹಕಾರವನ್ನು ಕೊಡಬೇಕು. ಹಾಗಾಗಿ ಪುತ್ತೂರಿನ ಮಹಾಜನತೆಯ ಮತ್ತು ವಿರೋಧ ಪಕ್ಷದ ಮತ್ತು ಪ್ರಧಾನ ವಿರೋಧ ಪಕ್ಷದ ಸಹಕಾರವನ್ನು ನಾನು ಕೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಕೊಡ್ತೇನೆ. ಎಸ್, ಧನ್ಯವಾದಗಳು. ಮೂವರು ಕೂಡ ಬಂದು ಚರ್ಚೆಯಲ್ಲಿ ಪಾಲ್ಗೊಂಡದಕ್ಕಾಗಿ. ಒಂದಷ್ಟು ಪುತ್ತೂರಿನ ಫಲಿತಾಂಶದ ಬಗ್ಗೆ ವಿಮರ್ಶೆಗಳು ನಡೀತಾ ಇತ್ತು, ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಮಾತುಕತೆಗಳು ನಡೀತಾ ಇತ್ತು. ಅದೆಲ್ಲದಕ್ಕೂ ಕೂಡ ಈ ಒಂದು ವೇದಿಕೆಯ ಮೂಲಕ ಉತ್ತರವನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ದಂತ ಒಂದಷ್ಟು ವಿಚಾರಗಳಿಗೆ ಈ ಮೂಲಕ ಒಂದು ಉತ್ತರ ದೊರಕಿದೆ ಅನ್ನುವಂತ ಒಂದು ಭಾವನೆ ನಮ್ಮದು. ಮತ್ತೊಮ್ಮೆ ಧನ್ಯವಾದಗಳು ಮೂವರಿಗೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ. ಎಸ್, ಇದು ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ. ಅಭಿವೃದ್ಧಿ ಅನ್ನುವಂಥದ್ದು ಮುಖ್ಯವಾಗಿ ಈ ರಾಜಕೀಯ ಅನ್ನುವಂಥದ್ದನ್ನು ವಿಚಾರಕ್ಕೆ ಬಂದರೆ, ರಾಜಕೀಯ ಅನ್ನುವಂಥದ್ದು ಇರುವಂಥದ್ದು ಅಭಿವೃದ್ಧಿಗೆ. ರಾಜಕೀಯದಲ್ಲಿ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿಗಳು ಗೆದ್ದು ಬಂದು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿ ಜನಪ್ರತಿನಿಧಿಗಳಾಗಿ ಆರಿಸಿ ಬಂದು ನಮ್ಮ ಒಂದು ಊರನ್ನ, ನಮ್ಮ ಭಾಗವನ್ನ, ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಜನತೆಯ ಆಶಯ ಆಗಿರುವಂಥದ್ದು. ಸೊ ಆ ಆಶಯಗಳು ಈಡೇರಲಿ. ನೈಜವಾದ ಪ್ರಜಾಪ್ರಭುತ್ವದ ಆಶಯಗಳೇನಿದ್ದಾವೋ, ಸರ್ವ ಧರ್ಮ ಸಮನ್ವಯತೆಯೊಂದಿಗೆ ಸರ್ವರ ಅಭಿವೃದ್ಧಿಯ, ಸರ್ವರ ಒಂದು ಏಳಿಗೆಗೆ ಈ ಎಲ್ಲ ಜನಪ್ರತಿನಿಧಿಗಳು ಕೆಲಸ ಮಾಡಲಿ. ಇರುವಂತಹ ಒಟ್ಟು ವಾತಾವರಣ ಏನಿದೆ ಅದೆಲ್ಲವೂ ಕೂಡ ತಿಳಿಯಾಗ್ಲಿ, ಶಾಂತಿ ನೆಮ್ಮದಿಯ ವಾತಾವರಣ, ಶಾಂತಿ ನೆಮ್ಮದಿಯ ಊರು ನಮ್ಮದಾಗ್ಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. Located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms.
effective communication with the parents, easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alampuda, Krishnanagara, Bannuru, Putturu. Contact 7338085983 9448485983. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484959330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org.